ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ತುಳುನಾಡು ಅಂದ್ರೆ ಕರಾವಳಿ ಅಂತ ಕರೆಸಿಕೊಡ್ತಾ ಇರುವಂತಹ ಪ್ರದೇಶ ಹಲವಾರು ದೈವ ಸಾನ್ನಿಧ್ಯಗಳ ಬೀಡು. ಇಲ್ಲಿರುವಂತಹ ದೈವ ಸನ್ನಿಧಿಗಳು ಕೂಡ ಅಸಂಖ್ಯಾತ. ಎಲ್ಲವೂ ಕೂಡ ಭಕ್ತರ ಪಾಲಿನ ಒಂದು ನೆಮ್ಮದಿಯ ತಾಣಗಳಾಗಿ ಅವರ ಸಕಲ ಸಂಕಷ್ಟಗಳನ್ನು ನಿವಾರಿಸಿ ಅವರಿಗೆ ನೆಮ್ಮದಿಯನ್ನು ಒದಗಿಸುವಂತಹ ಒಂದು ತಾಣವಾಗಿ ಮುಂದುವರಿತಾ ಇದೆ. ಅಂತಹ ಒಂದು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮದಲ್ಲಿರುವಂತಹ ಕುಕ್ಕಾದಿಯ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರವೂ ಕೂಡ ಒಂದು. ಹಲವಾರು ದಶಕಗಳಿಂದ ಭಕ್ತರ ಪಾಲಿನ ಒಂದು ಪ್ರಮುಖವಾದ ಶ್ರದ್ಧಾ ಕೇಂದ್ರವಾಗಿ ಗುರುತಿಸಿಕೊಂಡಿರುವಂತಹ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈಗ ಮತ್ತೊಮ್ಮೆ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ಅಂದ್ರೆ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಗಮನಿಸ್ತಾ ಹೋದ್ರೆ ಇದು ದೇವರ ಒಂದು ಪ್ರೇರಣೆಯಿಂದಲೇ ನಿರ್ಮಾಣಗೊಂಡಿರುವಂತಹ ಒಂದು ಕ್ಷೇತ್ರ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಈಗಾಗಲೇ ನಾಡಿನ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿಗೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೇವರ ಮುಂದೆ ನಿವೇದಿಸಿಕೊಂಡು ತಮಗೆ ಬೇಕಾದಂತಹ ಪರಿಹಾರ ಉಪಾಯಗಳೆಲ್ಲವನ್ನು ಕೂಡ ಕಂಡುಕೊಂಡು ಮರಳಿದ್ದಾರೆ. ಮಾತ್ರವಲ್ಲ, ಮುಂದಕ್ಕೆ ಇನ್ನಷ್ಟು ಮಂದಿಗೆ ಕ್ಷೇತ್ರದ ಬಗ್ಗೆ ತಿಳಿಸಿ ಅಲ್ಲಿನ ಒಂದು ವಿಶೇಷತೆಯನ್ನು ತಿಳಿಸಿ ಅವರನ್ನು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರುವಂತೆ ಮಾಡಿ ಅವರ ಸಂಕಷ್ಟಗಳು ಕೂಡ ನಿವಾರಣೆ ಆಗುವ ಹಾಗೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಎಲ್ಲ ಒಂದು ವಿಶೇಷತೆಯನ್ನ ಕಾರಣಿಕ ಶಕ್ತಿಯನ್ನ ಹೊಂದಿರುವಂತಹ ಕ್ಷೇತ್ರ ಎಲ್ಲರ ಸಹಕಾರದಿಂದ ಈಗ ಮತ್ತೊಮ್ಮೆ ಭವ್ಯವಾಗಿ ಪುನರ್ ನಿರ್ಮಾಣಗೊಂಡು ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿದೆ. ಇದೇ ಮಾರ್ಚ್ 5ರಿಂದ 9ರವರೆಗೆ ಐತಿಹಾಸಿಕವಾಗಿ ಬ್ರಹ್ಮ ಕಲಶೋತ್ಸವವನ್ನ ನಡೆಸೋದಕ್ಕೆ ಕ್ಷೇತ್ರದ ಆಡಳಿತ ಮಂಡಳಿ ಇರ್ಬೋದು, ಧರ್ಮದರ್ಶಿಗಳಿರ್ಬೋದು, ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ವಿಶೇಷವಾದ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೇಗಿದೆ ಸಿದ್ಧತೆ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡಬೇಕು ಎನ್ನುವಂತ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ 4 ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮ ಜೊತೆಗೆ ಇರುವಂತವರು ಈ ಒಂದು ಕ್ಷೇತ್ರದ ಧರ್ಮದರ್ಶಿಗಳು ಶ್ರೀ ಶ್ರೀಕೃಷ್ಣ ಗುರೂಜಿಯವರು ಬಂದಂತಹ ಭಕ್ತರಿಗೆ ಒಂದು ಮಾರ್ಗದರ್ಶನವನ್ನ ಮಾಡುತ್ತಾ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ದೇವರ ಮೂಲಕ ಒಂದು ಪರಿಹಾರವನ್ನ ಒದಗಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಒಂದು ಬ್ರಹ್ಮಕಲಶ ಇರ್ಬೋದು ಅಥವಾ ನವೀಕರಣ ಇರ್ಬೋದು ಇತ್ಯಾದಿಗಳಿಗೆ ಒಂದು ಮಾರ್ಗದರ್ಶಕರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದೀಗ ಬ್ರಹ್ಮ ಕಲಶೋತ್ಸವಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಅದರ ಮಧ್ಯೆಯೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತ ನೆಲೆಯಲ್ಲಿ ಬಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಗುರುಜಿ. ಅದೇ ರೀತಿ ಇನ್ನೋರ್ವ ಅತಿಥಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತವರು. ಇದೀಗ ಈ ಒಂದು ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನ ಕೂಡ ಇಲ್ಲಿ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ಶ್ರೀಧರ ಬಾಳೆಕಲ್ಲು, ಪ್ರಧಾನ ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಕುಕ್ಕಾಜೆ. ಬಹುಶಃ ಈ ಒಂದು ಜೀರ್ಣೋದ್ಧಾರದ ಒಂದು ಜವಾಬ್ದಾರಿ ಕೆಲಸ ಕಾರ್ಯಗಳೆಲ್ಲವನ್ನು ಕೂಡ ನಿರ್ವಹಿಸಿ ಅವರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ಇನ್ನೋರ್ವ ಅತಿಥಿ ನಮ್ಮ ಜೊತೆಗಿರುವಂತವರು MK ಕುಕ್ಕಾಜಿಯವರು ಕ್ಷೇತ್ರ ಕುಕ್ಕಾಜಿಯ ಮುಕ್ತೇಸರರಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕ್ಷೇತ್ರದ ವಿಶೇಷತೆಗಳೇನು, ಬ್ರಹ್ಮ ಕಲಶೋತ್ಸವಕ್ಕೆ ಸಿದ್ಧತೆಗಳು ಹೇಗಾಗ್ತಾ ಇದೆ, ಏನೆಲ್ಲ ವಿಶೇಷತೆಗಳಿದೆ, ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಬಹುಶಃ ಧರ್ಮದರ್ಶಿಗಳಾಗಿರುವಂತಹ ಶ್ರೀ ಶ್ರೀಕೃಷ್ಣ ಗುರೂಜಿ ಅವರಿಂದಲೇ ಆರಂಭಿಸ್ತೇನೆ. ಬಹುಶಃ ಕ್ಷೇತ್ರದ ಒಂದು ಇತಿಹಾಸ ಅಥವಾ ಆ ಒಂದು ಕ್ಷೇತ್ರ ರೂಪುಗೊಂಡ ಬಗೆಯನ್ನ ಕೇಳುವಂಥದ್ದೇ ರೋಮಾಂಚಕ ಆಗುತ್ತೆ. ಅದನ್ನು ಕೂಡ ಗುರೂಜಿ ಅವರು ಹೇಳ್ತಾರೆ. ಅದಕ್ಕೂ ಮೊದಲು ಅವರು ಕಂಡ ಹಾಗೆ ಈ ಒಂದು ಕ್ಷೇತ್ರ ಹೇಗೆ ಅನ್ನುವಂಥದ್ದನ್ನ ಕೇಳಿ ತಿಳ್ಕೊಳ್ಬೇಕು. ಗುರೂಜಿ ಅವರೇ, ನೀವು ನೋಡಿದ ಹಾಗೆ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರ ಒಂದು ಬೆಳೆದುಕೊಂಡು ಬಂದ ರೀತಿ ಅಥವಾ ನೀವು ಕ್ಷೇತ್ರವನ್ನ ನೋಡಿದ ಬಗೆಯನ್ನ ಹೇಳೋದಿದ್ರೆ. ಹರಿ ಓಂ. ನಾನಂದ್ರೆ ನಮ್ಮ ಹಿರಿಯರು ತುಂಬ ಬಡ ಕುಟುಂಬ ಆಗಿದ್ದು, ಅವರು ನಮ್ಮ ಅಜ್ಜ ತೆಂಪಣ್ಣ ವೈದ್ಯ ಅಕ್ಕು ಬೈದ್ಯನವರು ಮೂಲತಃ ದೊಡ್ಡ ತಾಂತ್ರಿಕ ಮಾಂತ್ರಿಕ ದೊಡ್ಡ ನಾಟಿ ವೈದ್ಯರಾಗಿದ್ದರು. ಅವರು ಬಾರ್ಡ್ರು ಕಡೆಯಿಂದ ಕೆರಳ ಕಡೆಯಿಂದ ಬಂದು ಹೆಣ್ಮಕ್ಕಾಜೆ ನಮ್ಮ ಭೂಮಿಯಲ್ಲಿ ಗೇಣಿ ಸಮಾಜ
ಅಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಬಂದು ವಾಸ್ತವ್ಯಾಗಿರ್ತಾರೆ. ಅಲ್ಲೇನಾಗ್ತಂದ್ರೆ ದಿನ ದುಡಿದು ಜೀವನ ಮಾಡುವಂತ ದಂಪತಿಗಳಾಗಿದ್ರು. ಇವಾಗ ಅಲ್ಲಿರುವಾಗ ಅಲ್ಲಿ ಪಕ್ಕದಲ್ಲಿ ಕೆಳಗೆ ಮನೆ ಇರುವಂಥದ್ದು, ಪಕ್ಕದಲ್ಲಿ ಒಂದು ದೊಡ್ಡ ಒಂದು ಅರಣ್ಯ ಇತ್ತು. ಅಲ್ಲಿ ಸೊಪ್ಪಿಗೆಲ್ಲ ಹೋಗುವಾಗ ಅಲ್ಲಿ ಕೆಲವು ನಮಗೆ ಗೋಚರ ಕಣ್ಣಿಗೆ ಕಾಣುವ ದೃಷ್ಟಿಗಳು, ಮತ್ತೆ ಅದನ್ನು ಹೆಬ್ಬಿದ್ದು ಹೆದರಿ ಕೆಲವು ಸಮಸ್ಯೆಗಳು, ಮತ್ತೆ ಅಲ್ಲಿ ಸೊಪ್ಪಲ್ಲಿ ಕಂಡು ಕೆಲವು ಅವಶೇಷಗಳು ಸಿಗ್ತದೆ. ಈಗ ಸಂಬಂಧ ಶಿವಲಿಂಗ, ಮತ್ತೆ ಒಂದು ಮಣ್ಣಿನ ಕೊಪ್ಪು ಅದರ ಮತ್ತೆ ಪದ್ಮರೇಖೆ, ಮತ್ತೆ ಶಿವಲಿಂಗ, ಮತ್ತೆ ಗಣಪತಿ ವಿಗ್ರಹ ಇದೆಲ್ಲ ಸಿಗ್ತದೆ. ಅದೇ ಬೆಳೀತಾ ಬೆಳೀತಾ ಬಂದೆ ಅವರಿಗೆ ಈಗ ನಮಗೆ ಕಂಡ ಪ್ರಕಾರ ಅಷ್ಟಮಂಗಳ ನಡೆಯಿತು. ಅದನ್ನು ಒಂದು 2006ನೇ ಇಸ್ವಿಯಲ್ಲಿ ಒಂದು ವರ್ಷಕ್ಕೆ ಮೊದಲು ನಡೆಯಿತು. ಆವಾಗ ಗಂಡು ಸಂತಾನಕ್ಕಾಗಿ ಮುಳ್ಳು ಸೌಟೆಯನ್ನು ಕುರಿತು ನಮ್ಮ ಅಜ್ಜಿ, ನಮ್ಮ ತಂದೆಯ ತಾಯಿ, ಒಂದು ಗಂಡು ಸಂತಾನಕ್ಕಾಗಿ ಧೂಮಾದಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದೇ ನನಗೆ ಗಂಡು ದೀಪ ಇಟ್ಟು ಆಗುವಾಗ ಅದರ ದೀಪ ಇಟ್ಟು ಆವಾಗ ಗಂಡು ಸಂತಾನ ಆಗ್ತದೆ, ದೇವಿಗೆ ಸಮರ್ಪಣೆ ಅಂತ ಹೇಳಿ. ಈಗ ಮಗು ಗಂಡು ಸಂತಾನ ಆಗ್ತದೆ. ಬೆಳೆಯುತ್ತಾ ಬೆಳೆಯುತ್ತಾ ಅವರ ಚಟುವಟಿಕೆಗಳು ಒಂದು ವಿಕೃತವಾಗಿರ್ತದೆ. ಯಾವ ರೀತಿ ಬೋಧನೆ, ಮನುಷ್ಯರು ಯಾವ ಮಕ್ಕಳು ಯಾವ ಅದನ್ನ ಕೆಲವು ವ್ಯತಿರಿಕ್ತವಾಗಿರ್ತದೆ. ಪೂಜೆ ಮಾಡುವಂಥದ್ದು ಈಗ ಈಗೆಲ್ಲ ಬೆಳೆಯುತ್ತಾ ಬೆಳೆಯುತ್ತಾ ಅಂದ್ರೆ ಎಲ್ಲರ ಚಟುವಟಿಕೆ ಇರ್ತವೆ. ನಮ್ಮ ಕುಲಕಸಬೇಕು ನಡೀತಾರೆ, ಮತ್ತೆ ಎಲ್ಲ ಚಟುವಟಿಕೆಗಳು, ಮತ್ತೆ ದೇವರಲ್ಲಿ ಅತಿ ಶ್ರದ್ಧಾ ಭಕ್ತಿ ಜಾಸ್ತಿ ಆಯಿತು. ಹೀಗೆ ಒಂದಿನ ಅವರು ಚಿಕ್ಕದು ಕೊಳ್ಳೂರಿಗೆ ಹೋಗ್ತಾರೆ. ಅಲ್ಲಿ ಕೊಳ್ಳೂರಲ್ಲಿ ಅಷ್ಟಕಂಡ ಪ್ರಕಾರ ಕೊಳ್ಳೂರಲ್ಲಿ ಒಬ್ಬ ಮಹಾಸನ್ಯಾಸಿ ಒಂದು ಗ್ರಂಥ ಮತ್ತೆ ದೀಕ್ಷೆ ಕೊಟ್ಟಿರ್ತಾರಂತೆ. ಆ ವಿಶ್ವಕರ್ಮ ಸಂಬಂಧಿ ಅಂತ ಇರ್ತಾರೆ. ಅವ್ರು ದೀಕ್ಷೆ ಕೊಟ್ಟು ಅಲ್ಲಿಂದ ಬರ್ತಾರೆ. ಬಂದು ನಾನು ಅಜ್ಜ ಅಂದ್ರೆ ಅಜ್ಜ, ನನ್ನ ತಂದೆ ಹೀಗೆ ಅವರು ದೊಡ್ಡ ಹೇಳಿದಲ್ಲ, ದೊಡ್ಡ ತಾಂತ್ರಿಕ ಮಾಡ್ತಾರೆ. ಅವರು ಸಹ ಆ ಭೂಮಿಗೆ ಬಂದು ಆ ಗ್ರಂಥವನ್ನು ಕೈಗೊಳ್ತಾರೆ. ನೀನು ಆರಿಸಿಕೊಂಡು ಬಾ, ಮುಂದೆ ಈ ಅದನ್ನು ಮುಂದುವರಿಸಿಕೊಂಡು ಬರ್ಬೇಕಂತ ಇರ್ತಾರೆ. ಹಾಗೆ ಅವರ ಕೈಯಿಂದ ದಿನ ದಿನ ಅಲ್ಲಿ ಚಿಕ್ಕ ಒಂದು ಊರ ಸಮಸ್ತ ಸಮುದಾಯಗಳನ್ನು, ಸಮಸ್ತ ಧರ್ಮವನ್ನು ಸೇರಿಸಿಕೊಂಡು ಅಲ್ಲಿ ಕ್ಷೇತ್ರ ಪ್ರಾರಂಭ. ಅಲ್ಲಿ ನಾನು ಹೇಳಿದೆ ನೋಡಿ, ಅಲ್ಲಿ ಕೆಲವು ವಸ್ತುಗಳು ಸಿಕ್ಕಿದೆ ಅಂತ ಕುದುರೆಲ್ಲ ಕಳೆದು ಅಲ್ಲಿ ದೇವಸ್ಥಾನಕ್ಕೆ ಏನು ಅಂತ ಇದೆ ಅಂತ ಹೇಳಿ ಅದು ನೋಡುವಾಗ ಅಲ್ಲಿ ಕೆಲವು ದೇವಸ್ಥಾನದ ಹಿಂದಿನ ಕೆಲವು ಚರಿತ್ರೆಗಳು ಸಿಗ್ತದೆ. ಅಲ್ಲಿ ಚಿಕ್ಕ ಒಂದು ಮಾಡಲಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಪ್ರಾರಂಭ. ಎಲ್ಲ ಸಮುದಾಯ, ಪ್ರತಿ ಸಮುದಾಯವನ್ನು ಸೇರಿಸಿಕೊಂಡು, ಎಲ್ಲ ಧರ್ಮ ಸೇರಿಸಿಕೊಂಡು ಪೂಜೆ ಪ್ರಾರಂಭ ಆಗ್ತದೆ. ಅದನ್ನು ಮಾಡ್ತಾ ಮಾಡ್ತಾ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಬಂದವರಿಗೆಲ್ಲ ಕಷ್ಟಗಳು ಪರಿಹಾರ ಆಗಿ ಕುಕ್ಕಾಜ ಅನ್ನೋ ಹೆಸರು ಇಡೀ ತುಳುನಾಡಲ್ಲ ಎಲ್ಲ ರಾಜ್ಯಕ್ಕೂ ದೇಶಕ್ಕೂ ಪರಿಸರಗಾಗ್ತದೆ. ಈಗ ಬೆಳೀತಾ ಅವರು 9ನೇ ಇಸ್ವಿಯಲ್ಲಿ ಪುನರ್ಪ್ರತಿಷ್ಠೆಯಾಗಿ 10ರಲ್ಲಿ ಅವರ ನಿಯೋಗರಾಗ್ತಾರೆ. ಈ ಮಧ್ಯದಲ್ಲಿ ಏನಾಯ್ತಂದ್ರೆ ನನ್ನ ಚಿಕ್ಕಪ್ಪ ಇದ್ದಾರೆ, ಅವರೆಲ್ಲ ವಿಷಯ ಗೊತ್ತಿರೋದು ನನಗೆ. ನಾವು ಚಿಕ್ಕದಿರುವಾಗ ಅವರ ಹೀಗೆ ಬೆಳೀತಾ ನಾವು ಈ ಕ್ಷೇತ್ರವನ್ನು ಎಲ್ಲ ಸಮುದಾಯ ಎಲ್ಲ ಧರ್ಮ ಸೇರಿಸಿಕೊಂಡು ಎಲ್ಲರ ಸಹಕಾರದಿಂದ ಇಷ್ಟೆಲ್ಲ ಬೆಳವಣಿಗೆ ಸಾಧ್ಯ ಆಯಿತು. ಈಗ 413ಕ್ಕೆ 5 ಮಾರ್ಚ್ 5ರಿಂದ ಒಂದು 60 ಸಾಧಾರಣ ದೇವಸ್ಥಾನ ಗರ್ಭಗುಡಿಗೆ ಒಂದು 65 ಲಕ್ಷ, 65 ಲಕ್ಷದಲ್ಲಿ ಪುಣ್ಯವಾದಂತಹ ಪರಿಪೂರ್ಣವಾದಂತಹ ಉದಯ ಪೂಜಾರಿ ಹನುಮಂತಾಡಿ ಮತ್ತು ಉಮೇಶ್ ಪೂಜಾರಿ ಬಂತ ಇವರ ವಾಸ್ತು ಮತ್ತು ಕಲ್ಯಾಶಿಲ್ಪಿಗಳ ರಲ್ಲಿ ಕ್ಷೇತ್ರ ನಿರ್ಮಾಣ ಆಗಿದೆ ನೋಡಿ. ಆ ಕ್ಷೇತ್ರ ಒಂದು ಏನಾಗ್ತದೆ ನಮಗೆ ಅನಿಸಿಕೆ ಇರಲಿಲ್ಲ ಅಷ್ಟು ಆಗ್ತದಂತೆ. ನಾನು ಹೇಳಿದೆ ಎಲ್ಲ ಜನಗಳು, ಊರಿನವರು ಪರವೂರಿನವರು ದಿನ 300-400 ಜನಗಳು ಶ್ರಮದಾನದಿಂದ ವರ್ಷಕ್ಕೆ ಇಷ್ಟು ಬೇಗ ಅದು ಕ್ಷೇತ್ರ ಪ್ರಾರಂಭ ಆಗಿದೆ. ಮೊನ್ನೆ ಏಪ್ರಿಲ್ 3ಕ್ಕೆ ಬಾಲಾಲಯ ಆಗಿತ್ತು. ಆ ಬಾಲಾಲಯ ದಿವಸವೇ ನಮ್ಮ ಹಿರಿಯರು ಎಲ್ಲ ಊರ ಸಮುದಾಯ, ಎಲ್ಲ ಪರವೂರ ಸಮುದಾಯ ನಾವು ಘೋಷಣೆ ಮಾಡಿದ್ದೇವೆ. ಮಾರ್ಚ್ 5ಕ್ಕೆ ಪ್ರತಿಷ್ಠಾಪನೆ ಆಗುತ್ತೆ. ದಿನ ಒಂದು ಫಿಕ್ಸ್ ಮಾಡಿ ಯಾವುದಕ್ಕೂ ಬಾಲಾಲಯದಲ್ಲಿ ಇವತ್ತೇ ಮಾಡೋದಂತ ಅಲ್ಲಿ ಏನಾದ್ರೆ ಆಯಿತು ವಿಶೇಷತೆಯಿಂದ ಎಲ್ಲ ಸಹಕಾರಗಳು, ಊರಿನವರು ಪರವರು ಎಲ್ಲ ಸಮುದಾಯಗಳು, ಅದಕ್ಕೆ ಆ ಜಾತಿ ಎಲ್ಲ ಸಮುದಾಯದಲ್ಲಿ ಸಹಕಾರಿಗಳು ಎಲ್ಲರೂ ಸೇರಿ ಮಾಡೋದು. ಅದರಿಂದ ಇಷ್ಟೆಲ್ಲ ಬೆಳವಣಿಗೆ ಸಾಧ್ಯ ಇದೆ. ದಿನ ಇವತ್ತು ಸಹ ನಿನ್ನೆ ಸಹ ಎಲ್ಲ 100 ಜನ ಭಕ್ತಾದಿಗಳು ಶ್ರಮವನ್ನು ಮಾಡೋದು ಈ ಕುಕ್ಕಾರಿ ಇತ್ತು ಬೆಳವಣಿಗೆ ಕಾರಣ ಆಗ್ತದೆ ಅಂತ ಹೇಳಿ. ಓಕೆ, ಇನ್ನಷ್ಟು ಮಾತನಾಡೋಣ. ಈಗ ಡಾಕ್ಟರ್ ಗೀತಾ ಪ್ರಕಾಶ್ ಸರ್, ನೀವು ನೋಡಿದ ಹಾಗೆ ಈ ಒಂದು ಕ್ಷೇತ್ರ ಕುಕ್ಕಾಜಿ ಅಂತ ಒಂದು ಗ್ರಾಮೀಣ ಪರಿಸರದಲ್ಲಿ ಇದ್ದುಕೊಂಡು ಕೇವಲ ಧಾರ್ಮಿಕವಾಗಿ ಮಾರ್ಗದರ್ಶನ ಮಾಡುವಂಥದ್ದು, ಭಕ್ತರಿಗೆ ಸಹಕಾರ ಮಾಡುವಂಥದ್ದು ಮಾತ್ರ ಅಲ್ಲ, ಸಾಮಾಜಿಕವಾಗಿ ಕೂಡ ತೊಡಗಿಸಿಕೊಂಡು ಒಂದಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಸೊ ನೀವು ನೋಡಿದ ಹಾಗೆ ಈ ಒಂದು ಕ್ಷೇತ್ರದ ಬಗ್ಗೆ. ಮಾಣಿಲ ಅಂದ ಕೂಡಲೇ ನಮಗೆ ನೆನಪಾಗುವುದು ಇದೊಂದು ಕುಗ್ರಾಮ ಅಂತ. ನಾನು ಸುಮಾರು 25 ವರ್ಷಗಳ ಹಿಂದೆ ವಿಟ್ಲದಲ್ಲಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ತನಿಯಪ್ಪ ಗುರುವರಿಯರು ಇದ್ದಂತಹ ಸಮಯದಲ್ಲಿ ನನ್ನನ್ನು ಗುರುತಿಸಿ
ಗೌರವಿಸಿದ ಒಂದು ಕ್ಷಣಗಳು ಈಗ ನೆನಪಾಗ್ತದೆ. ಅದು ಮುಂದುವರಿದು ನಾವು ಅದರ ನಂತರ ಅವರ ಮಗ ವಿಶ್ವನಾಥ ಕುಕ್ಕಾಜೆ ಅವರಿರುವ ಸಂದರ್ಭದಲ್ಲಿ ಕೂಡ ನಮಗೆ ಕ್ಷೇತ್ರದ ಬಗ್ಗೆ ಯುವವಾಹಿನಿ ಅನ್ನುವ ಸಂಘಟನೆಯ ಮೂಲಕ ನಾವು ಆತ್ಮೀಯರಾಗಿದ್ವಿ. ಇನ್ನು ಈ ವರ್ಷ ನಮಗೆ 25ನೇ ವರ್ಷ ವಿಟ್ಲದ ಬಿಲ್ಲವ ಸಂಘಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮದ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿಯ ಬೆಳ್ಳಿ ಹಬ್ಬ ಸಂಭ್ರಮೋತ್ಸವದ ಅಧ್ಯಕ್ಷನು ಆದ ಒಂದು ಅವಕಾಶ ನನಗೆ ಸಿಕ್ಕಿತು. ಆ 25 ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾವು ದಂತ ಚಿಕಿತ್ಸಾ ಶಿಬಿರವನ್ನು ಕುಕ್ಕಾಜೆಯಲ್ಲಿ ಮಾಡಿದ್ವಿ. ಆ ಬಳಿಕ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಒಂದು ವಿಚಾರ ವಿನಿಮಯದಲ್ಲಿ ಭಾಗವಹಿಸುವಂತ ಅವಕಾಶದಲ್ಲಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನ ಸ್ಥಾನ ಸಿಗುವಂತ ಪುಣ್ಯದ ಒಂದು ವಿಶೇಷ ಅವಕಾಶ ನನಗೆ ಸಿಕ್ಕಿದೆ. ಖಂಡಿತವಾಗಿಯೂ ಶ್ರೀ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಯಾರಿಗೆ ಶಾಂತಿಯ ಕೊರತೆ ಇದೆಯೋ, ಮನಃಶಾಂತಿಯ ಕೊರತೆ ಇದೆಯೋ, ಈ ಕ್ಷೇತ್ರಕ್ಕೆ ಬಂದಾಗ ಅದನ್ನೆಲ್ಲ ತಮ್ಮ ಕಷ್ಟವನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆದುಕೊಂಡು ಹೋಗಿ ಸಂತೃಪ್ತರಾಗುವಂತ ಭಾವನೆಗಳು ಆ ಭಕ್ತಾಭಿಮಾನಿಗಳಲ್ಲಿ ಬರ್ತದೆ ಅಲ್ಲ, ಅದೇ ಈ ಕ್ಷೇತ್ರದ ವೈಶಿಷ್ಟ್ಯ. ಓಕೆ, ಇನ್ನಷ್ಟು ಮಾತಾಡೋಣ. ಅದೇ ರೀತಿ ಶ್ರೀಧರ್ ಬಾಳೆಕಲ್ ಸರ್, ನೀವು ನೋಡಿದ ಹಾಗೆ ಕ್ಷೇತ್ರದ ಬಗ್ಗೆ ಅಥವಾ ತಮ್ಮ ಒಂದು ಅನುಭವಗಳು ಹೇಳಿದ್ರೆ. ಕುಕ್ಕಾಜೆ ಕ್ಷೇತ್ರ ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯ ನಾವು ಸಂಬಂಧ ಒಂದು ಕಡೆಯಿಂದ, ಒಂದು ರೀತಿಯಲ್ಲಿ ಕ್ಷೇತ್ರದ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮ ದೇವಸ್ಥಾನ ವಿಷ್ಣುಮೂರ್ತಿ, ಅದರ ಹಾಗೇನೆ ಕುಕ್ಕಾಜೆ ಕೂಡ ಒಂದು ಕಾಳಿಕಾಮಾಂಜನೆ ದೇವಸ್ಥಾನ. ಇದೀಗ ನಮಗೆ ಮಾಣಿಲ ಶ್ರೀಧಾಮ ಅನ್ನುವಂಥದ್ದು, ಅಂದ್ರೆ ಮಾಣಿಲ ಗ್ರಾಮ ಒಂದು ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರಗಳ ಒಂದು ತವರು ಅಂತ ಹೇಳುವಂಥದ್ದು. ಎಷ್ಟೋ ದೈವ ದೇವಸ್ಥಾನ, ಎಷ್ಟೋ ತರವಾಡು ಮನೆಗಳಿರುವಂಥದ್ದು. ಅದರಲ್ಲಿ ಕುಕ್ಕಾಜೆ ಕ್ಷೇತ್ರ ಅಂತ ಹೇಳಿದ್ರೆ ಪೂಜ್ಯ ಗುರೂಜಿಯವರ ನಮ್ಮ ತಂದೆಯವರು ಇರುವಾಗಲೇ ನಾನು ನೋಡಿದ ಹಾಗೆ ಅವರು ಎಷ್ಟು ಏನೋ ಒಂದು ಜನಸಾಮಾನ್ಯ ಕಷ್ಟದಿಂದ ಬರುವವರ ಅವರಿಗೆ ಎಷ್ಟೊಂದು ಸ್ಪಂದಿಸ್ತದೆ ಅಂತ ಹೇಳಿದ್ರೆ, ಅವರ ದೂರ ಏನೋ ಒಂದು ಪ್ರಸಾದ ಅವರ ಹೆಸರು ಹೇಳಿ ಒಂದು ಅಲ್ಲಿ ಒಂದು ತಾಯಿಯ ಪ್ರಸಾದ ಹಾಕಿದ ಕೂಡಲೇ ಏನೋ ಒಂದು ಅವರಿಗೆ ಶಾರೀರಿಕವಾಗಿರುವಂತಹ ಅಸೌಖ್ಯ ಇರಬಹುದು, ಬೇರೆ ರೀತಿಯಲ್ಲಿ ಅದನ್ನು ನನ್ನ ಕಣ್ಣಾರೆ ನಾನು ನೋಡಿದಂತ ಕೆಲವೊಂದು ನಿದರ್ಶನಗಳಿರ್ತವೆ. ಅವಾಗ ನಮ್ಗೆ ಕೂಡ ನನ್ನ ಸಣ್ಣದಿರುವಾಗ ಅದೊಂದು ದೊಡ್ಡ ಹೀಗೆ ಅವ್ರು ಬರ್ತಾರೆ, ಕಷ್ಟ ಪರಿಹಾರ ಆಗಿದೆ ಅಂತೇಳಿ ಅಷ್ಟೇ. ಇದೀಗ ಬೆಳೀತಾ ಹೋಗುವಾಗ ನಮ್ಮ ಗ್ರಾಮದಲ್ಲಿ ಮಾತ್ರ ನಾವು ಅದರ ಕ್ಷೇತ್ರದಲ್ಲಿ ಬಂದವರಿಗೆ ಮಾತ್ರ ಅಂತೇಳಿ ಈಗ ಗುರೂಜಿಯವರ ಒಂದು ಒಡನಾಟ ಅದು ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಣೆ ಆಗಿ ಅಲ್ಲಿ ಹೋಗಿ ಅವರ ಒಂದು ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕ ದೂರ ದೂರದ ಜನರು ಬರುವಂತಹ ಒಂದು ಅವಕಾಶ ಆಗಿದೆ. ಅವರ ಕಷ್ಟ ಪರಿಹಾರ ಆಗುವಂತಹ ಕ್ಷೇತ್ರ ಆಗಿದೆ. ಅದರ ಜೊತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕೂಡ ಆ ಕ್ಷೇತ್ರದ ಕೊಡುಗೆ ಅಪಾರ. ಅಂದರೆ ಗುರೂಜಿ ನಮಗೆ ಅವರು ಇದು ಹೊಗಳುವಂಥ ವಿಚಾರ ಅಂತ ಅಲ್ಲ, ಇದ್ರೆ ಅವರು ಏನು ಅವರ ಇದರಲ್ಲಿ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ನಮ್ಮ ಮಾಣಿಲ ಗ್ರಾಮದಲ್ಲಿ ಕೆಲವೊಂದು ಶೈಕ್ಷಣಿಕ ಕ್ಷೇತ್ರಗಳಿಗೆ ಅಧ್ಯಾಪಕರ ಕೊರತೆ ಇರುವಂತ ಸಂದರ್ಭದಲ್ಲಿ ಆ ಕ್ಷೇತ್ರದಿಂದ ಗೌರವ ಶಿಕ್ಷಕರನ್ನು ಕೊಡುವಂತ ನಿಟ್ಟಿನಲ್ಲಿ ಆ ಸಾಮಾಜಿಕ ಸೇವೆ ಇದೀಗ ಆಗುವಂಥದ್ದು. ಆದರೆ ಇವರ ಹಿರಿಯರ ಗುರುಗಳ ಕಾಲದಿಂದಲೇ ಏನೇ ಕಷ್ಟದಲ್ಲಿ ಬಂದರೂ ಕೂಡ ಅವರಿಗೆ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಅವರಿಂದ ಇರುವಂತಹ ಸಹಕಾರವನ್ನು ಎಲ್ಲ ರೀತಿಯಲ್ಲಿ ನೀಡುವಂಥ ಕ್ಷೇತ್ರ ಆಗಿದೆ. ಓಕೆ, ಇನ್ನಷ್ಟು ಮಾತಾಡೋಣ. ಈಗ ಮುಕ್ತೇಶ್ವರರು MK ಕುಕ್ಕಾಜೆ ಸರ್, ನೀವು ನೋಡಿದ ಹಾಗೆ ಅಥವಾ ನೀವು ಗಮನಿಸಿದ ಹಾಗೆ ಕ್ಷೇತ್ರದ ಇತಿಹಾಸ, ಆ ಕ್ಷೇತ್ರ ಬೆಳೆದುಕೊಂಡು ಬಂದ ರೀತಿ, ಅದರ ಬಗ್ಗೆ ಹೇಳೋದಿದ್ರೆ. ನಾನು ಗಮನಿಸಿದ ವಿಷಯ ಅಂತ ಹೇಳಿದರೆ, ಈಗ ಅದು ಅಣ್ಣನ ಜೊತೆಗೆ ನಾವಿದ್ದು, ನಾನು ಕೂಡ ನಾವು ಸಣ್ಣವರೆಲ್ಲ ಅಂದರೆ ಮೊದಲೆಲ್ಲ ಕಷ್ಟದಲ್ಲೇ ಇದ್ದವರು ನಾವು. ಅಲ್ಲಿ ಅದರ ಕೆಲಸ ಪ್ರಾರಂಭ ಮಾಡಿದ್ದೆ ತಂದೆಯವರು, ಅಣ್ಣ, ನಾವೆಲ್ಲ ಒಟ್ಟು ಸೇರಿ. ಮೊದಲಿನೊಂದು ಪಿಕ್ಕಾಸ್ ಹಾಕುವಂಥದ್ದು ಉಂಟಲ್ಲ, ಅಥವಾ ಹಾರೆ ಹಾಕಿ ಎಲ್ಲ ಮಣ್ಣು ತೆಗೆದು, ಅದು ಆ ಸಮಯದಲ್ಲಿ ಆಗ್ಲೇ ನಾವು ಅಲ್ಲಿದ್ದವರು. ಅಲ್ಲಿ ಆಗ ಕೆಲವು ಅವಶೇಷಗಳು ಸಿಕ್ಕಿವೆ. ಮತ್ತೆ ಇದು ನಮ್ಮ ಹಿರಿಯರೇ ಈ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದವರು. ನಮ್ಮ ತಂದೆಯವರ ಕಡೆಯಿಂದಲೂ ತಾಯಿಯ ಕಡೆಯಿಂದಲೂ ಎರಡೂ ಕಡೆಯವರು ಕೂಡ ಮಂತ್ರವಾದಿಗಳು. ಹಾಗೆ ಮೊದಲಿಂದಲೇ ಈ ಆರಾಧನೆ.
ಅಣ್ಣನಿಗೆ ವಿಶೇಷವಾಗಿ ಬೇರೆ ಕೊಲ್ಲೂರಿ ಮತ್ತು ಬೇರೆ ಬೇರೆ ಕಡೆ ಹೋಗಿ ಇಂಥದ್ರಲ್ಲೆಲ್ಲ ಹೋಗಿ ಮತ್ತೆ ಕೆಲವು ದಿವಸ ಅಲ್ಲೇ ಇದ್ದು ಅಲ್ಲಿ ಜಪ ಮಾಡಿಕೊಂಡು ಇದೆಲ್ಲ ಅಭ್ಯಾಸ ಮಾಡಿ ಅಣ್ಣ ಇದನ್ನು ತುಂಬ ಅದನ್ನೇ ಅಭಿವೃದ್ಧಿಪಡಿಸಿದರು, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಪಡಿಸಿದರು. ಮತ್ತು ಕೃಷಿಯನ್ನು ನೋಡುವಂಥ ಎಡೆಯಲ್ಲಿ ಕೃಷಿ ಆಯಿತು. ಹಾಗೆ ಮತ್ತೆ ಈಗ ನಾವು ಅಲ್ಲಿಂದ ಎಲ್ಲ ಏನು ಅಭಿವೃದ್ಧಿ ಆಗಿದೆ ಅಂತ ಈಗ ಎಲ್ಲರಿಗೂ ಗೊತ್ತುಂಟು. ಈಗ ನಾವು ಹೇಳೋದಕ್ಕಿಂತ ಊರಿನವರೆಲ್ಲ ನೋಡ್ತಾರೆ. ಊರಿನವರ ಸಹಕಾರದಿಂದ ಈಗ ನಾವು ಅಲ್ಲಿ 5-6 ಮೈಲು ನಡ್ಕೊಂಡು ಹೋಗ್ಬೇಕಿತ್ತು, ರಸ್ತೆ ಇರಲಿಲ್ಲ ಮೊದಲು. ಏನೊಂದು ಸಾಮಾನು ಬೇಕಾದ್ರೂ ಹೊತ್ಕೊಂಡು ಹೋಗ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಕುಗ್ರಾಮ ಅಂತ ಹೇಳಿದ್ರೆ ನಮಗೆ ಏನೂ ಅಲ್ಲಿ ಸವಲತ್ತಿರಲಿಲ್ಲ. ಆ ಸಮಯದಲ್ಲಿ ಕೂಡ ಜನರು ದೂರ ದೂರದಿಂದ ಬರ್ತಿದ್ರು. ಬಂದರೆ ಆಚೆ ಪಕ್ಕದಲ್ಲಿ ಹೊಳೆ ಇದೆ, ಅದು ದಾಟಿ ಹೋಗ್ಲಿಕ್ಕೆ ತುಂಬ ನೀರಿದ್ರೆ ಮತ್ತೆ ಬಾಯ್ಕೆ ಆಗುದು, ಅಲ್ಲಿ ಮರುದಿವಸ ಹೋಗುದು ದೋಣಿಯಲ್ಲಿ. ಹೀಗೆಲ್ಲ ಆ ಕಷ್ಟ ಸಮಯದಲ್ಲಿ ಈಗ ಅದು ನಾವು ನೋಡಿದ್ರೆ ಆ ಕಾಲ ಹೇಗಿತ್ತು ಅಂತ ಹೇಳೋದೇ ಕಷ್ಟ, ಅಷ್ಟು ನಾವು ಅನುಭವಿಸ್ತೇವೆ. ಈಗ ಅದು ಬಹಳ ಎಲ್ಲ ಸಹಕಾರದಿಂದ, ಎಲ್ಲರ ಒಂದು ಅನುಗ್ರಹದಿಂದ ಆ ತಾಯಿ ನಮ್ಮನ್ನು ಎಲ್ಲರನ್ನು ಆಶೀರ್ವದಿಸ್ತಾಳೆ. ಅದರಿಂದ ನಾವು ಒಳ್ಳೆಯದಾಗಿದ್ದೇವೆ. ಅದಕ್ಕಾಗಿ ನಾವು ಅಂದರೆ ನಮ್ಮ ಅಲ್ಲಿ ಸೇರೋರೆಲ್ಲರೂ ನಮಗೆ ಯಾವುದೇ ಒಂದು ಧರ್ಮದವರು ಅಥವಾ ಒಂದು ಕೋಮಿನವರು ಅಂತ ಇಲ್ಲ. ನಾವು ನಾಟಿ ಔಷಧಿ ಕೊಡುವವರು. ಒಬ್ಬನಿಗೊಂದು ರೋಗ ಬಂದರೆ ಅಥವಾ ಇಂಥ ಜಾತಿಗೆ ಔಷಧಿ ಅಂತೆಲ್ಲ, ಎಲ್ರಿಗೂ ಆ ರೋಗಕ್ಕೆ ಅದೇ ಔಷಧಿ. ನನ್ನ ತಂದೆಯವರು ಕೂಡ ಮೊದಲು ಈ ಟೈಫಾಯ್ಡ್ ಎಲ್ಲ ಬಂದರೆ ಅಲ್ಲಿ ದೂರದಿಂದ ಡಾಕ್ಟ್ರು ಕೂಡ ಅಲ್ಲಿ ಹೋಗಿ ಅಂತ ಕಳಿಸ್ತಿದ್ರು. ಆಗ ಹಳ್ಳಿಯಲ್ಲಿ ಇದೆ. ಹಾಗೆ ನಾಟಿ ಔಷಧಿ ಕೊಡುವಂಥ ಕ್ರಮ ಈಗಲೂ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಮತ್ತು ಅದರಲ್ಲಿ ನಾವು ಈಗ ದೇವಸ್ಥಾನದ ವತಿಯಲ್ಲಿ ಈ ಬಡವರಿಗೆ ಮದುವೆ ಆಗಲಿಕ್ಕೆ ಕಷ್ಟ ಇದ್ದರೆ ಅಲ್ಲಿ ಹಾಲ್ ಉಂಟು, ಎಲ್ಲ ಫರ್ನಿಚರ್ ಉಂಟು, ಅದಕ್ಕೇನು ಬಾಡಿಗೆ ಇಲ್ಲ. ಅವರು ಮದುವೆಯಾಗಿ ಏನು ಇಲ್ಲದವರಿಗೆ ಖರ್ಚು ಅಲ್ಲಿಯದ್ದೇ ಎಲ್ಲ ಊಟ ಇದೆ ಏರ್ಪಾಡು ಮಾಡಿ ಅಂಥದ್ದು ಮಾಡುವಂಥದ್ದುಂಟು. ಮತ್ತು ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಒತ್ತು ಕೊಡ್ತೇವೆ ನಾವು. ಈಗ ನಾನು ಕೂಡ ಈಗಲೂ ಪಾಠ ಮಾಡ್ತೇನೆ ಹೋಗಿ ಶಾಲೆಯಲ್ಲಿ. ಅಂದರೆ ಅಲ್ಲಿ ಅಧ್ಯಾಪಕರು ಕಡಿಮೆ ಇದ್ದಾರೆ. ಹಾಗೆ ಮೊದಲು ಇದು ಶಾಲೆ ಇದು ದೇವಸ್ಥಾನದ ವತಿಯಿಂದಲೇ ಅಧ್ಯಾಪಕರನ್ನು ಕೊಡ್ತೀನಿ. ನಾನು ಫ್ರೀ ಟೈಮ್ನಲ್ಲಿ ನನ್ನ ಮುಂದೆ ಹೊತ್ತು ಹೋಗಿ ಪಾಠ ಮಾಡ್ತೀನಿ. ಅಂದರೆ ನಮಗೆ ಎಲ್ಲ ಬೇಕು, ಒಂದು ಆರಾಧನೆ ಮಾತ್ರ ಅಲ್ಲ, ಧಾರ್ಮಿಕ ಮಾತ್ರ ಇದ್ರಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಆರೋಗ್ಯಕವಾಗಿ ಎಲ್ಲರೂ ನಾವು ಸಮಾಜದಲ್ಲಿ ಎಲ್ಲರೂ ಸರಿಯಾಗಿದ್ದರೆ ಅದು ಸಮಾಜ ಅಂತ ಹೇಳೋದು. ಹಾಗೆ ಈಗ ನಾವು ಸಂತೋಷವಾಗಿರುವುದಂತ ಹೇಳಿದರೆ ಎಲ್ಲರೊಂದು ಆಶೀರ್ವಾದದಿಂದ ಪರ ಜನರು ಅಲ್ಲಿಗೆ ಬಂದು ನಮಗೆ ಸಹಕಾರ ಮಾಡಿ, ನಾವು ನಿರೀಕ್ಷಿಸದಷ್ಟು ಸಹಕಾರ ಉಂಟು ಅಲ್ಲಿಗೆ. ಅದರಿಂದ ನಾವು ಸಂತೋಷವಾಗಿದ್ದೇವೆ. ಅವರ ಜೊತೆಗೆ ಅಂದರೆ ನಾವು ಕೂಡ ಅವರ ಜೊತೆಯಲ್ಲಿ ಇದ್ದುಕೊಂಡು, ಈಗ ಯಾರಾದರೂ ದೂರದಿಂದ ಬಂದಲ್ಲಿ 1-2 ದಿವಸ ಇದ್ದವರು ಕೂಡ ಅಲ್ಲಿ ಯಾರು ನಮ್ಮ ಸಂಬಂಧಿಕರು ಯಾರು ಬಂದವರು ಅಂತ ಗೊತ್ತಿಲ್ಲ, ನಮಗೆ ಎಲ್ಲರೂ ಒಂದೇ ಪ್ರೀತಿಯಿಂದ ನೋಡ್ತೇವೆ. ಹಾಗೆ ಇನ್ನಷ್ಟು ಮಾತನಾಡೋಣ. ಅಂದ್ರೆ ಬಹುಶಃ ಆ ಕ್ಷೇತ್ರ ಒಂದು ರೂಪ ತಳೆದಿರುವಂತದ್ದೇ ಒಂದು ರೀತಿಯ ದೈವ ಪ್ರೇರಣೆಯಿಂದ, ಅಲ್ಲಿಂದಲೇ ಬೆಳಗುತ್ತಾ ಬಂದಂತಹ ಕ್ಷೇತ್ರ ಬಳಿಕ ಹಂತವಾಗಿ ಅಭಿವೃದ್ಧಿಯನ್ನ ಕಂಡು ಇದೀಗ ಮತ್ತೊಮ್ಮೆ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಪುನರ್ ನಿರ್ಮಾಣಗೊಂಡಿದೆ ಅನ್ನುವಂಥದ್ದು ಮಾತನಾಡೋಣ. ಈಗ ವೀಕ್ಷಕರೇ, ತಾವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಾವು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿರ್ಬೋದು, ಅಥವಾ ಇನ್ನೊಂದಷ್ಟು ಜನರಿಗೆ ಈ ಒಂದು ಬ್ರಹ್ಮ ಕಲಶೋತ್ಸವ ಸಂಭ್ರಮದಲ್ಲಿ ಆ ಸಂದರ್ಭದಲ್ಲಿ ಪಾಲ್ಗೊಳ್ಬೇಕು ಎನ್ನುವಂತಹ ಒಂದು ಆಶೆ ಇರಬಹುದು. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಕರೆಯನ್ನ ಮಾಡಬಹುದು. ಇಲ್ಲಿ ಪ್ರಮುಖರಿದ್ದಾರೆ, ಧರ್ಮದರ್ಶಿಗಳಿದ್ದಾರೆ, ಎಲ್ಲರ ಜೊತೆಗೂ ಕೂಡ ಮಾತನಾಡಬಹುದು. ತಾವು ಕಾಲ್ ಮಾಡಬೇಕಾಗಿರುವಂತಹ ಸಂಖ್ಯೆ ಈಗಾಗಲೇ ನಮ್ಮ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆಯನ್ನ ಮಾಡಿ ಮಾತನಾಡಬಹುದು. ಅಥವಾ ಕ್ಷೇತ್ರದ ಬಗ್ಗೆ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ಬಹುದು. ಇದಕ್ಕೂ ಕೂಡ ಇದು ವೇದಿಕೆ ಅನ್ನುವಂಥದ್ದನ್ನ ಹೇಳ್ತಾ ಇನ್ನೊಂದಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಈಗ ಇತಿಹಾಸ ಅನ್ನುವಂಥದ್ದನ್ನು ತಾವು ಸ್ವಲ್ಪ ಹೇಳಿದ್ರಿ. ಆ ಬಳಿಕ ಹೇಗೆ ಹಂತವಾಗಿ ಅಭಿವೃದ್ಧಿ ಆಗ್ತಾ ಬಂತು, ಅದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಬೆಳಕು ಚೆಲ್ಲೋದಿದ್ರೆ. ಅದು ಏನಂದ್ರೆ ನಾನು ಹೇಳಿದವ ಅದನ್ನ ಮೊದಲು ಏನು ಇರ್ಲಿಲ್ಲ ಆ ಕ್ಷೇತ್ರದಲ್ಲಿ. ಅದ್ರಾಗಿ ಭಕ್ತರಿಗೆ ಬಂದವರಿಗೆ ಸಹ ಅನ್ನ ಕೊಡುವಂತ ವ್ಯವಸ್ಥೆ ಇರ್ಲಿಲ್ಲ. ನನ್ನ ಅಜ್ಜಿ, ಅಕ್ಕನವರು ಮತ್ತೆ ಅಜ್ಜ ಇವರು ಅಲ್ಲಿ ಏನಿದ್ರು 1 kg ಹಾಕಿದ್ರೆ ಅದನ್ನು ತಿಳಿಯನ್ನು ಕುಡಿದು ಬಂದವರಿಗೆ ಇಷ್ಟನ್ನು ಒಂದು 100 ಜನ ಇಷ್ಟಿಷ್ಟಾರು ಕೊಟ್ಟು ಪ್ರಸಾದ ಕೊಟ್ಟು ಅದನ್ನು ಆ ರೀತಿಯ ದಾನ ಧರ್ಮದ ಮುಖೇನ ಮತ್ತೆ ಬಂದವರಿಗೆ ಔಷಧದ ಅಷ್ಟೇ ಅಷ್ಟಿಷ್ಟ ಕೊಡುವಂಥದ್ದು.
ಇರೋದನ್ನ ಕೊಡೋದು ಅಂತ. ಕೊಡುವಂಥದ್ದು. Yes. ನನ್ನ ಅಜ್ಜ ಆವಾಗಲೇ ಆ ಮಾಲ್ಯ ಗ್ರಾಮದ ಗುರಿ, ನಮ್ಮ ಆವಾಗಲೇ ಗುರಿಕಾರ ನಮ್ಮ ಮಾಲ್ಯ, ಹೌದು. ಆ ರೀತಿ ಎಲ್ಲ ದೈವಿಕ ಸಾನ್ನಿಧ್ಯಗಳು ಇದೆಲ್ಲ ಮಾಡ್ತಾ ಅವರ ಆಶೀರ್ವಾದ ಮತ್ತೆ ಅವರ ಶ್ರಮ ಧರ್ಮದಿಂದ ದಿನ ಬೆಳೆಯುತ್ತಾ ಸಾಧಾರಣ 1980ರಲ್ಲಿ ವೀರಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ. ವೀರಾಂಜನೇಯ ಅಂದ್ರೆ ಅಲ್ಲಿ ಅದು ಅವರ ಸಿದ್ಧಿದೇವರು, ಗುರುಗಳ ಕನಿಪೂಜೆಯವರು ಸಿದ್ಧಿದೇವರು, ಆಂಜನೇಯ ನಾಗ ನರಸಿಂಹ ಸಿದ್ಧಿಯಾಗಿದೆ. ಅದು ಪ್ರತಿಷ್ಠಾಪನೆ ಅವತ್ತಿನಿಂದಲೇ ನಿತ್ಯ ಅನ್ನದಾನದ ಪ್ರಾರಂಭ ಆಯಿತು. ಅವತ್ತು ಕೊಡ್ತಿದ್ರೆ ಅಲ್ಲ, ಆದ್ರೂ ಸಾರಿಗೆಲ್ಲ ಸ್ವಲ್ಪ ಬಂದವರಿಗೆ ಮಾತ್ರ. ಹೌದು, ಅದೇ ಇರೋದ್ರಲ್ಲಿ ಕೊಡುದು. ಅಲ್ಲಿ ಏನು ನಮ್ಮ ಊರಿನಲ್ಲಿ ಏನಂದ್ರೆ ಹೋಟೆಲ್ ಅಂತ ಏನಿಲ್ಲ, ದೇವಸ್ಥಾನದಲ್ಲಿ ಆಗ್ಬೇಕಷ್ಟೇ. ಈಗ ಏನು ಬಂದವರಿಗೆ ಅನ್ನಪ್ರಸಾದ ಇರೋದ್ರಲ್ಲಿ ಅವತ್ತಿನಿಂದ ಅನ್ನಪ್ರಸಾದ ಪ್ರಾರಂಭ ಸ್ಟಾರ್ಟ್ ಮಾಡಿದ್ವಿ. ಪ್ರತಿದಿನ ಬಂದವರಿಗೆ ರಾತ್ರಿ ಹಾಗೂ 24 ಗಂಟೆ ಅನ್ನಪ್ರಸಾದ ನೀಡುವಂತ ವ್ಯವಸ್ಥೆ. ಅದು ನಮ್ಮ ಮಾಲ್ಯ ಗ್ರಾಮದಲ್ಲಿ ಇರುವಂತದ್ದು ಒಂದು ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಅಲ್ಲಿ ಸಹ ದಿನ ಅನ್ನದಾನ ನಡೀತದೆ. ಮತ್ತೆ ಕುಕ್ಕರ್ಶಿ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಯಾವ ಹೋಟೆಲ್ ವ್ಯವಸ್ಥೆ ಇಲ್ಲ, ಹಳ್ಳಿ ಆದ ಕಾರಣ ಅಲ್ಲಿ ನಾವು ಏನು 2 ಕ್ಷೇತ್ರ ದಿವಸ ಎನಿ ಟೈಮ್ ಯಾವ ಸಮಯಕ್ಕೆ ಹೋದ್ರು ಅಲ್ಲಿ ದಾಸೋಹ ಇರ್ತದೆ, ಇದ್ದೇ ಇರ್ತದೆ. ಹೌದು. ಅದೇ ಬೆಳೀತಾ ಈ ಅನ್ನದಾನ ಮತ್ತೆ ಧರ್ಮ ಅಂದ್ರೆ ಸಾಧ್ಯ ಇದ್ದವರಿಗೆ ನಾವು ಎಷ್ಟು ಸಾಕಷ್ಟು ಮನೆ ಕಟ್ಟು ಕೊಡುವಂತ ನಮಗೆ ಆದಷ್ಟು. ಮತ್ತೆ ಕಲ್ಯಾಣ ಆಗ ನಮ್ಮ ಹಿರಿಯರು ಹೇಳಿದ್ರು ಉಚಿತವಾದ ಒಂದು ಕಲ್ಯಾಣ ಮಂಟಪದಲ್ಲಿ ಅದಕ್ಕೆ ಕೇಳಬಹುದು, ನೀವು ಹೇಗೆ ಉಚಿತ ಆಗಿ ಕೊಟ್ಟಿದ್ರೆ ಅಂತ ಕೇಳುವ ಪ್ರಶ್ನೆ ಇರ್ತದೆ. ಅದು ಯಾಕೆ ಇಷ್ಟೆಲ್ಲ ಖರ್ಚಿರುವಾಗ ಅವನ ಕಾರಣ ಏನಂದ್ರೆ ಅದು ಅನ್ನ ಛತ್ರ ಆಗ್ಬೇಕಾದ್ರೆ 10 ಜನ ಭಕ್ತರನ್ನು ಬಂದು ಒಂದು 10 ರೂಪಾಯಿ ಹಾಕಿದ್ರಿಂದ ಅದಾದಂತ ದೊಡ್ಡ ಅನ್ನ ಛತ್ರ. ಅದರಿಂದ ಧರ್ಮ ಸಮಾಜಕ್ಕೆ ಕೊಡುವ, ಅದರಲ್ಲಿ ಸಮಾಜದಿಂದ ಬಂದಿರುವಂತದ್ದನ್ನ ಸಮಾಜಕ್ಕೆ ಕೊಡುವುದು ಅಂತ ಅದು ಆ ರೀತಿ ಮಾಡಿದ್ದೇವೆ. ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಪುಸ್ತಕಗಳು ಕೊಡುವಂಥದ್ದು. ಪ್ರತಿ ಮಕ್ಕಳಿಗೆ 1000 ಮಕ್ಕಳಿಗೆ ಪುಸ್ತಕ, ವಸ್ತ್ರದಾನ. ಮತ್ತೆ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ನಾವು, ನಮಗೆ ದೇವಸ್ಥಾನಕ್ಕೆ ಒಂದು 10 ರೂಪಾಯಿ ಬಂದ್ರೆ ಅದರಲ್ಲಿ ಒಂದು ಪಾಲು ಸಮಾಜಕ್ಕೆ ಕೊಡುವಂಥದ್ದು ನಾವು ರೂಢಿ ಮಾಡಿಕೊಂಡಿದ್ದೇವೆ. ಇದು ಕಾರಣ ಏನಂದ್ರೆ ಇಷ್ಟೆಲ್ಲ ಕೊಡ್ಲಿಕ್ಕೆ ಕಾರಣ ನಮ್ಮ ಹಿರಿಯರ ಪ್ರೇರೇಪಣೆ, ಇಲ್ಲಾಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರ ಆಶೀರ್ವಾದ, ತಾಯಿಯ ಅನುಗ್ರಹದಿಂದ ಇದೆಲ್ಲ ಫಲಗಳು ನಾವೀಗ ಕಾಣ್ತೇವೆ, ನಾವು ಇವತ್ತು ಕಾಣ್ತಾ ಇದೆ. ಯಾಕೆಂದ್ರೆ ಇಷ್ಟು ಜನಗಳು ಊರ ಪರ ಊರ ಭಕ್ತರ ಸಹಕಾರದಿಂದ ಇಷ್ಟು ಬೆಳವಣಿಗೆ ಆಗ್ಬೇಕಾದ್ರೆ ಎಲ್ಲ ಫಲ ಕೊಡುವಂತ ಫಲಗಳು ಈಗ ನಮಗೆ ಕೊಡುವಂಥದ್ದು. ಒಬ್ಬ ಯಾವಾಗ ದಾನ ಧರ್ಮದಿಂದ ಹಾಳಾಗಲಿಕ್ಕೆ ಕಡೆಯಲ್ಲ, ಒಂದು ನಾವು 10 ರೂಪಾಯಿ ಕೊಟ್ರೆ ಆ ಫಲ ನಮಗೆ 20 ರೂಪಾಯಿ ಫಲ ನಮಗೆ ದೇವರು ಕೊಡ್ತಾರೆ. ಅದು ನಾವು ಈಗ ಅದನ್ನು ಕಾಣ್ತಾ ಇದ್ದೇವೆ. ಈಗ ನೋಡಿ, ನಾವು ಹಾಗೆ ಹೇಳಿದೆ ಪ್ರಾರಂಭ ಪ್ರತಿದಿನ ನಾವು ಏಪ್ರಿಲ್ ಮನೆ ಪ್ರಾರಂಭ ಆಗುವಾಗ ಎಲ್ಲ ಸಮಿತಿಯವರಲ್ಲಿ ಏನಿರ್ಲಿಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ, ಹೇಗೆ ಆರ್ಥಿಕವಾಗಿ ತಾಯಿ ಮಾಡ್ತಾಳೆ ಅನ್ನೋ ಉದ್ದೇಶದಿಂದ ಅದು ನಿರೀಕ್ಷೆ ಇಲ್ಲದಾಗೆ ನಡೀತಾ ಹೋಯಿತು. ಸ್ಪಂದಿಸಿದ್ದಾರೆ ಎಲ್ಲಾ ಜನಗಳು, ಬ್ಯಾಂಗ್ಳೂರು, ಮೈಸೂರು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಎಲ್ಲ, ಬೊಂಬೈ ಎಲ್ಲ ಕಡೆಯಿಂದ ಅಲ್ಲಿಯ ಭಕ್ತರ ಸಹಕಾರದಿಂದ ಹಾಗೆ ಬೆಳೀತಾ ಮಾರ್ಚ್ 5ಕ್ಕೆ ಕ್ಷೇತ್ರದಿಂದ ಪಂಚಲಿಂಗ ಕ್ಷೇತ್ರದಿಂದ ಪರಿಕಾಣಿಕೆ ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಬಿಟ್ಟು ಸಂಜೆ ಬಿಟ್ಟುವಂತ ವ್ಯವಸ್ಥೆ ಆಗಿದೆ. ಓಕೆ, ಮಾತಾಡೋಣ. ಈಗ ಕಾಲರ್ಗಳಿದ್ದಾರೆ, ಅವ್ರ ಜೊತೆ ಮಾತನಾಡಿಕೊಂಡು ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈಗ ಮೊದಲ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಶ್ರೀನಾಥ್ ಅಂತ. ಶ್ರೀನಾಥ್ ಅವರು ಬೆಂಗಳೂರಿನಿಂದ. ಎಸ್, ಹೇಳಿ ಶ್ರೀನಾಥ್ ಅವರೇ. ಈಗ ಕುಕ್ಕಾಜಿ ಕ್ಷೇತ್ರ, ಕಾಳಿಕಾಂಬ ಆಂಜನೇಯ ಕ್ಷೇತ್ರದಲ್ಲಿ ಈಗ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು, ವ್ಯವಸ್ಥೆಗಳು ಆಗ್ತಾ ಇದೆ. 5ರಿಂದ 9ರವರೆಗೆ ಅಭೂತಪೂರ್ವವಾಗಿ ಕಾರ್ಯಕ್ರಮ ನಡೀತಾ ಇದೆ. ಹೇಳಿ, ಈ ಸಂದರ್ಭದಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಳ್ಳೋದಿದ್ರೆ. ನಾನು ಸುಮಾರು 15 ವರ್ಷದಿಂದ ನಾನು ಕುಕ್ಕಾಜಿ ಕ್ಷೇತ್ರಕ್ಕೆ ನಾನು ಪ್ರತಿ ವರ್ಷ ಭೇಟಿ ಕೊಡ್ತಾ ಇದ್ದೀನಿ. ತುಂಬಾ ಜನಗಳಿಗೆ ಒಳ್ಳೆ ಉಪಕಾರ ಮಾಡ್ತಾ ಇದ್ದಾರೆ. ಎಲ್ಲ ತುಂಬಾ ಜನಗಳಿಗೆ ಎಲ್ಲ ಅಲ್ಲಿ ಅನ್ನದಾನ ಇರ್ಬೋದು, ಅಲ್ಲಿ ಬಂದ ಜನಗಳಿಗೆಲ್ಲ ಎಲ್ಲಾ ರೀತಿಯ ಉಪಕಾರವನ್ನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಜನಗಳಿಗೂ ಒಳಿತಾಗ್ತಾ ಇದೆ. ತುಂಬಾ ಜನ ಅಲ್ಲಿ ಈಗ ಸಂಖ್ಯೆನೂ ವರ್ಷ ಬರೋ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿನ ಮಹತ್ವ ತುಂಬಾ ಇರೋದ್ರಿಂದ ಕಾಳಿಕಾಂಬ ಆಂಜನೇಯನ ಎಲ್ಲ ಜನಗಳಿಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಹಾಗಾಗಿ ನಾವು ಪ್ರತಿ ವರ್ಷನೂ ಬಂದು ಅಲ್ಲಿ ಆ ಕಾರ್ಯಕ್ರಮಕ್ಕೆ ನಾವು ಇದಾಗ್ತೀವಿ. ಎಲ್ಲ ಜಾತ್ರೆಗಾಗ್ಲಿ ಪ್ರತಿ ವರ್ಷ ನಡೆಯೋ ಕಾರ್ಯಕ್ರಮಗಳಿಗೆ ಎಲ್ಲರೂ ನಾವು ಭಾಗವಹಿಸ್ತೀವಿ. ಈ ತುಂಬಾ ಭರ್ಜರಿಯಾಗಿ ಈ ಬ್ರಹ್ಮಕಲಶವನ್ನು ಈಗ ಮಾಡ್ತಾ ಇದ್ದಾರೆ. ತುಂಬಾ ಈ ಪ್ಯಾಂಡಮಿಕ್ ಇದ್ರೂ ಎಲ್ಲ ಜನಗಳು ಸೇರಿ ಮತ್ತೆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರೋದ್ರಿಂದ ಎಲ್ಲ ಜನಗಳು ಸೇರಿ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಗುರೂಜಿಗಳವರ ನೇತೃತ್ವದಲ್ಲಿ ತುಂಬಾನೇ
ಚೆನ್ನಾಗಿ ನಡೀತಾ ಇದೆ. ನಮಗೂ ಅವರ ಎಂತ ಅವರಿಂದ ನಮಗೂ ತುಂಬಾ ಸಹಾಯ ಆಗಿದೆ. ಎಲ್ಲ ರೀತಿನ ನಮಗೆ ಇದು ಮಾಡ್ತಾ ಇದ್ದಾರೆ. ದೇವಸ್ಥಾನದಿಂದ ನಮಗೆ ಏನು ಆ ದೇವರ ಆಶೀರ್ವಾದ ನಮಗಿದೆ. ಹಾಗಾಗಿ ಓಕೆ, ಎಸ್ ಶ್ರೀನಾಥ್ ಅವರಿಗೆ ಪ್ರತಿಕ್ರಿಯೆಯನ್ನ ಕೊಡೋದಿದ್ರೆ ಮಾತಾಡ್ಬೋದು ಅವ್ರ ಜೊತೆಗೆ. ಧನ್ಯವಾದ ಶ್ರೀನಾಥರೇ. ನಮಸ್ತೆ. ಅದೇ ನಿಮ್ಮ ಸಹಕಾರದಿಂದ ಕ್ಷೇತ್ರ ಈಗಾಗಲೇ ಎದುರು ನಿಂತಿದೆ. ಬೆಂಗಳೂರಿಗೆ ಬರುವಾಗ ನೀವು ನಮ್ಮ ಭೇಟಿ ಮಾಡಬೇಕು. ನೀವು ಭೇಟಿ ನಾವು ಬಿಡಲು ನೀವು ನಮ್ಮನ್ನು ಬಿಡಲಿಕ್ಕಿಲ್ಲ, ಭೇಟಿ ಆಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಕ್ಷೇತ್ರ ಇಷ್ಟು ಭೇಟಿ ಬೆಲೆ ಕಾರಣ ಆಯಿತು. ನಾಲ್ದು ಬಂದು ಕಾರ್ಯಕ್ರಮ ಸೃಷ್ಟಿ ಮಾಡಿ ಹೇಳಿದ್ರೆ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು. ಸರಿ, ಧನ್ಯವಾದ. ಧನ್ಯವಾದಗಳು ಶ್ರೀನಾಥ್ ಅವರೇ. ಬೆಂಗಳೂರಿನಿಂದ ಕರೆಯನ್ನ ಮಾಡಿ ಅವರ ಒಂದು ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಾಳಿಕಾಂಬ ಆಂಜನೇಯ ಸನ್ನಿಧಿ ಅನ್ನುವಂಥದ್ದು. ಸೊ ಪ್ರಧಾನ ದೇವರು ಜೊತೆಗೆ ಪರಿವಾರ ದೇವರು ದೈವಗಳು ಹೇಗೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಿದ್ರೆ. ಕಾಳಿಕಾಂಬೆ ಅಂದ್ರೆ ಆವಾಗ ನಿಮ್ಮಲ್ಲಿ ಮಾತೇಳಿದೆ. ಕೊಳ್ಳೂರಲ್ಲಿ ಅಷ್ಟಮಂದಿರದ ಪ್ರಕಾರ ಕೊಳ್ಳೂರಲ್ಲಿ ವಿಶ್ವಕರ್ಮ ಸಮುದಾಯದ ದೀಕ್ಷೆ ಕೊಟ್ಟಂತದ್ದು. ಹೌದು. ಇಲ್ಲಿ ಕಾಳಿಕಾಂಬೆ ನಮ್ಮ ಗುರುಗಳ ಆರಾಧನೆ ನಮ್ಮ ಗುರುಗಳನ್ನು ಮನೆಯಲ್ಲಿದ್ದಾರೆ. ಆ ರೀತಿಯಲ್ಲಿ ಕಂಡು ವಿಶೇಷ ಭದ್ರಕಾಳಿ ಕ್ಷೇತ್ರ ಇದೆ. ಆದ ಕಾರಣ ಆ ರೀತಿ ಆರಾಧನೆ ಮಾಡೋ ಸಿದ್ಧಿ. ಆಂಜನೇಯ ಅಂದ್ರೆ ಸಿದ್ಧಿ ಪಡ್ಕೊಂಡು ಆನೆ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಅಲ್ಲಿ ಶ್ರೀಕುಮಾರ ಚಿಕ್ಕರಳ್ಳಿ ಅವರಿಗೆ ನಮ್ಮ ಹಿರಿಯರಿಗೆ ಗೊತ್ತಿದೆ. ಅದು ಖಂಡಿತ ಹೇಳಿ. ಸಿರಿಯ ಕುಮಾರದ ನೀವು ಕೇಳಿದಿರಲ್ಲ, ದಳಿಯಲ್ಲಾಗೋದು ಅದು ಸಣ್ಣದಲ್ಲಿ ಅಣ್ಣನಿಗಿತ್ತು. ಅದಕ್ಕೆ ದಲಿಯ ಕೊಡುವಂಥದ್ದು ಇದೆಲ್ಲ ಮಾಡಿದ್ದಾರೆ. ಅದು ಕಬತರಿಗೆ ಹೋಗುವಂಥದ್ದು ಎಲ್ಲ ಹೋಗ್ಕೊಂಡಿದ್ವಿ. ಹಾಗೆ ಅದರ ಆರಾಧನೆ ಅಣ್ಣ ಆಗ್ಲೇ ಮಾಡಿಕೊಂಡು ಬಂದದ್ದು ಸಣ್ಣ ಪ್ರಾಯದಲ್ಲಿ ಇದೆಲ್ಲ. ಎಲ್ಲವೂ ಕೂಡ ಇದು ಸಣ್ಣ ಪ್ರಾಯದಿಂದಲೇ ಅಣ್ಣ ಇದನ್ನೇ ಪ್ರಾರಂಭ ಮಾಡಿದ್ದು. ಶಾಲೆಗೆ ಹೋದ್ದು ಒಂದು 4ನೇ ಕ್ಲಾಸ್ ಮಾತ್ರ. 4ನೇ ಕ್ಲಾಸ್ ಶಾಲೆಗೆ ಹೋದ್ರು. ಅವರಲ್ಲಿ ಈಗ ನಮಗೆ ನಾನು ಹೇಳಿ ಒಂದು ಅದರಲ್ಲಿ ಗ್ರಂಥದಲ್ಲಿರ್ತಕ್ಕಂಥ ಎಲ್ಲಾ ತಾಂತ್ರಿಕ ವಿಧಾನಗಳು, ವಿಧಾನಗಳನ್ನ ಎಲ್ಲಾ ವಿಷಯಗಳನ್ನು ಸ್ಟಡಿ ಮಾಡ್ತಾರೆ. ಒಂದಿಷ್ಟು ದೊಡ್ಡ 4-5 ಗ್ರಂಥಗಳಿದೆ ತಾಳೆಗರಿ ಬರ್ತದ್ದು. ನಮಗೆ ಅದೊಂದು ಓದ್ಲಿಕ್ಕೆ ಆಗಲ್ಲ. ಚಿಕ್ಕಪ್ಪ ಇನ್ನೊಬ್ಬರು ಸ್ಟಡಿ ನಮಗೆ ಅದು ಓದ್ಲಿಕ್ಕೆ ಆಗಲ್ಲ. 4ನೇ ಕ್ಲಾಸ್ ಕಳ್ತವರು ಪೂರ್ತಿ 4ನೇ ಕ್ಲಾಸ್ ಬರ್ತಿ ಮಾಡ್ಲಿಲ್ಲ ಅಂತ ಏನು ಕೇಳಿದ್ರು ಅವರು. ನಮಗೆ ಆ ಗ್ರಂಥ ಸರಿಯಾಗಿ ಓದ್ಲಿಕ್ಕೆ ಆಗಲ್ಲ. ಅವರೇ ಅದನ್ನೆಲ್ಲ ಇಷ್ಟು ದೊಡ್ಡ ಪುಸ್ತಕದಲ್ಲಿ ಸ್ಟಡಿ ಮಾಡಿ ಅದಕ್ಕೆ ಅನುಷ್ಠಾನ ಮಾಡೋದು ಎಲ್ಲ ವಿಧಾನವನ್ನು ನಮಗೆ ಹೇಳಿಕೊಡ್ತಾರೆ. ಎಲ್ಲ ಶಿಷ್ಯರು, ಬೇರೆ ಬೇರೆ ಶಿಷ್ಯರು ತುಂಬಾ ಜನ ಇದ್ದಾರೆ. ಎಲ್ಲಾ ಸಮುದಾಯದ ಶಿಷ್ಯರು ಇದ್ದಾರೆ. ಕೇವಲ ಒಂದೇ ಸಮುದಾಯದ ಇರಲ್ಲ, ಎಲ್ಲ ಸಮುದಾಯದ ಶಿಷ್ಯರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಎಲ್ಲಾ ಸಮುದಾಯದವರಿಗೆ ಅವರು ಆ ಬೈಕ ತಾಂತ್ರಿಕ ಮಾಡಿ ಬೋಧನೆ ಮಾಡಿದ್ದಾರೆ. ಅವರೆಲ್ಲ ಸ್ಟಡಿ ಮಾಡಿದ ಅವ್ರು ಹೇಳಿದಂತ ವಿಷಯ ನಾವು ಸ್ಟಡಿ ಮಾಡಿದ್ದು. ಅವ್ರು ಬರೆದು ಬಾಯಿಯಲ್ಲಿ ಹೇಳಿದಂತ ನಾವು ಬರೆದು ಮನೆ ಮಾಡಿದ್ದು. ನಮಗೆ ಅದನ್ನು ಓದ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದನ್ನ 4ನೇ ಕ್ಲಾಸ್ ಸ್ಟಡಿ ಮಾಡಿದ್ರಲ್ಲ, ಅದು ಅವರದ್ದು ಅದು ಓಲೆಗರಿ ಗ್ರಂಥ. ಅದರಲ್ಲಿ ಅದು ಮೊದಲಿದ್ದಿ. ಅದರಲ್ಲಿ ತುಳು, ಮಲಯಾಳ, ಕನ್ನಡ ಎಲ್ಲ ಭಾಷೆ ಮಿಶ್ರ ಉಂಟು. ತುಳು ಲಿಪಿ ಗೊತ್ತಿದ್ರೆ ಇದನ್ನು ಓದ್ಬೋದು. ಕೆಲವು ಮಂತ್ರವಾದವನ್ನು ಓದ್ಬೇಕಾದ್ರೆ ತುಳು ಮತ್ತು ಮಲಯಾಳ ಎರಡು ಗೊತ್ತಿರ್ಬೇಕು, ಇಲ್ಲದೆ ಆಗುದಿಲ್ಲ. ಅದು ಮಿಕ್ಸ್ ಆಗಿ ಉಂಟು. ಅದು ಕೂಡ ಅಂದ್ರೆ ನಾನು ತುಳು ಲಿಪಿ ಅಭ್ಯಾಸ ಮಾಡಿದ್ದೇನೆ, ಮಲಯಾಳ ನಾನೆಲ್ಲ ಲಿಪಿಗಳನ್ನು ಅಭ್ಯಾಸ ಮಾಡಿದ್ದೇನೆ. ಅದಕ್ಕಾಗಿ ನನಗೆ ಓದ್ಲಿಕ್ಕೆ ಆಗ್ತದೆ. ಮತ್ತೆ ಅಣ್ಣನಿಗೆ ಅದೆಲ್ಲ ಬಾಯಿಪಾಠವೇ ಬರ್ತಿತ್ತು. ಇವರೆಲ್ಲ ಬರ್ದದ ಅಣ್ಣ ಬಾಯಿಂದ ಹೇಳಿದ ಮಂತ್ರವನ್ನು ಬರ್ಕೊಂಡಿದ್ದಾರೆ. ಗ್ರಂಥ ಉಂಟು ಎಲ್ಲ. ಕೆಲವು ಓದ್ಲಿಕ್ಕೆ ಆಗ್ತದೆ, ಕೆಲವು ಓದ್ಬೇಕಾದ್ರೆ ಎಲ್ಲ ಲಿಪಿ ಬೇರೆ ಬೇರೆ ಭಾಷೆ ಗೊತ್ತಿರಬೇಕು ಅಷ್ಟೇ. ಅಣ್ಣನಿಗೆಲ್ಲ ಅಭ್ಯಾಸ ಆಗಿದೆ. ಅದು ಹಿರಿಯರೊಮ್ಮೆ ಕೆಲವು ದಿವಸ ಇದ್ದು ಹೇಳಿಕೊಟ್ಟದ್ದು ಅಜ್ಜ ನಮ್ದು ಮತ್ತೊಬ್ರು, ನಮ್ಮ ತಾಯಿಯ ಮಾವ. ಆದರೆ ಅಂದ್ರೆ ಅಣ್ಣನಂದು ವಿಶೇಷವೇ ಬೇರೆ. ಎಲ್ಲ ಇದು ಅಲ್ಲಿ ಜಪ ಮಾಡಿ ಸಿದ್ಧಿ ಮೂರ್ತಿಗಳಿದೆಲ್ಲ. ಖಂಡಿತ. ಅಂದ್ರೆ ಗುರುಜಿಯವರೇ ಹೇಳಿದ್ರು, ಅಂದ್ರೆ ಧೂಮಾವತಿ ದೈವದ ವರಪ್ರಸಾದದ ರೂಪದಲ್ಲಿ ಜನಿಸಿದವರು ಅನ್ನುವಂಥದ್ದು. ಅಂದ್ರೆ ಸಣ್ಣಂದಿನಿಂದಲೇ ಆಧ್ಯಾತ್ಮದ ಕಡೆಗೆ ಅವರಿಗೆ ಒಲವಿತ್ತು. ಬಹುಶಃ ಆ ಒಂದು ಕಥೆಗಳೆಲ್ಲವೂ ಕೂಡ ಅಥವಾ ಆ ಒಂದು ಹಿನ್ನೆಲೆ ಎಲ್ಲವೂ ಕೂಡ ಬಹಳಷ್ಟು ರೋಮಾಂಚನಕಾರಿ. ಸೊ ಅದನ್ನ ಆ ಸಂದರ್ಭದಲ್ಲಿ ಅವರಿಗೆ ಸಣ್ಣಂದಿನಲ್ಲಿ ಕೂಡ ಹಲವಾರು ಒಂದು ದೈವಿಕ ಘಟನೆಗಳೆಲ್ಲವೂ ಕೂಡ ಆಗಿದೆ ಅನ್ನುವಂಥದ್ದು. ಅದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದಾ ಅನ್ನುವಂಥದ್ದು. ಅಲ್ಲಿ ಆ ಸ್ಥಳದಲ್ಲಿ ಕೂಡ ಮೊದಲಿನ ಈ ದೇವರ ಕುರುಹುಗಳೆಲ್ಲ ಉಂಟು. ಅಲ್ಲಿ ಪಂಜುರ್ಲಿದೆ ಇವತ್ತು, ಅದು ಅಷ್ಟಮಗಳಲ್ಲಿ ಕಂಡಿದೆ. ರಕ್ತೇಶ್ವರಿಯದ್ದು ಅದೆಲ್ಲ ಮೊದಲಿನ ಇದೆಲ್ಲ ಕುರುಹು ಉಂಟು. ಅದರ ಕೆಲವು ಅವಶೇಷವು ಸಿಕ್ಕಿದೆ. ಅದನ್ನೆಲ್ಲ ನಾವೀಗ ಆರಾಧನೆ ಮಾಡಿಕೊಂಡು ಬರ್ತೇವೆ. ಈಗ ಅಲ್ಲಿ ಪಕ್ಕದಲ್ಲಿ ಹುತ್ತೆ ನೋಡಿರ್ಬೋದು, ಅಲ್ಲಿ ಹುತ್ತ ಇದೆ. ಹುತ್ತದ ದೇವಸ್ಥಾನ ಪಕ್ಕ ಇದ್ದಂತ ಅದು ಅಷ್ಟಮಂಗಲ ಹೇಳಿದ್ರು ಅದನ್ನು ತೆಗಿಬಹುದು, ಅದನ್ನು ಸರಿ
ಅವಾಗ ನಾವು ತೆಗಿಲಿಕ್ಕೆ ಹೋಗುವಾಗ ಅದಕ್ಕೆ ಕೆಲವು ತೊಂದರೆಗಳು ಸಮಸ್ಯೆಗಳು ಹೋಯಿತು. ಹಾಗೆ ಅದು ಕಟ್ಟಿ ಅದೊಂದು ಆ ರೀತಿ ಒಂದು ಕಟ್ಟೆ ಈಗ ಪದ್ಮಕಲ್ಲಾಗಿ ಪ್ರತಿಷ್ಠಾ ಮಾಡಿದ್ದು ನಾಗನ ಸಮಾನ. ಅಲ್ಲಿ ವಿಶೇಷ ಅಂದರೆ ಪ್ರತಿ ಸಂಕ್ರಮಣದಿಂದ ಆ ಹುತ್ತದಿಂದ ಮಣ್ಣು ಹೊರಗೆ ಬರುವಂಥದ್ದು ಅದೊಂದು ಭಯಂಕರ ವಿಶೇಷ ನಮಗೆ ಕಾಣೋದು. ನಮಗೆ ಗೊತ್ತಿಲ್ಲದ ರೀತಿ ಅದು ಬರ್ತದೆ. ಆ ಪ್ರಸಾದವನ್ನು ನಾವು ಚರ್ಮ ರೋಗಕ್ಕಾಗಲಿ ಸಂತಾನ ಸಂಬಂಧ ಸಮಸ್ಯೆ ಆಗಲಿ ಏನೋ ಪ್ರಾಬ್ಲಮ್ ಆಗಿ ಅದಕ್ಕೆ ನೀವು ಪ್ರಸಾದ ಕೊಟ್ಟರೆ ಪ್ರಾರ್ಥನೆ ಮಾಡಿ ಕೊಟ್ಟರೆ ಅದರ ರೋಗಗಳು ಪರಿಹಾರ ಆಗುವಂಥದ್ದು. ಮತ್ತೆ ಕೆಲವು ಭಯಾನಕ ರೋಗ ಇರ್ಬೋದು, ಸಂತಾನ ಸಂಬಂಧ ವಿಷಯ, ಅದಕ್ಕೆ ಆ ಪ್ರಸಾದ ಕೂಡ ಅದು 100ಕ್ಕೆ 100 ಪರಿಹಾರ ಆಗುವಂಥ ಫಲಗಳು ತುಂಬಾ ನಡೆದಿದೆ. ಓಕೆ, ಮಾತಾಡೋಣ. ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ಕಾರ. ನಮಸ್ತೆ. ಯತೀಶ್ ಆಳು ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಾನು ಪುತ್ತೂರಿಂದ ಮಾತಾಡ್ತಿದ್ದೇನೆ. ಪುತ್ತೂರಿಂದ. ಎಸ್, ಹೇಳಿ ಸರ್, ಮಾತಾಡಿ. ಹೇಳಿ, ಯಾರಿದ್ದಾರೆ ಅಲ್ಲಿ? ನಮ್ಮ ಜೊತೆಗೆ ಕುಕ್ಕಾಜೆ ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಕಾರ್ಯಕ್ರಮ ಧರ್ಮದರ್ಶಿಗಳಾಗಿರುವಂತಹ ಶ್ರೀಕೃಷ್ಣ ಗುರೂಜಿ ಅವರಿದ್ದಾರೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಗೀತಾ ಪ್ರಕಾಶ್ ಅವರಿದ್ದಾರೆ, ಜೊತೆಗೆ ಪ್ರಧಾನ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಧರ್ ಬಾಳೆಕಲ್ಲು ಅವರು, ಅದೇ ರೀತಿ ಕ್ಷೇತ್ರದ ಮುಖ್ಯಸ್ಥರಾಗಿರುವಂತಹ ಎಂ ಕೆ ಕುಕ್ಕಾಜೆ ಅವರಿದ್ದಾರೆ. ತಮ್ಮ ಒಂದು ಅನಿಸಿಕೆಯ ಸಂದರ್ಭದಲ್ಲಿ ಹಂಚಿಕೊಳ್ಬಹುದು ತಾವು. ಎಲ್ಲರಿಗೆ ನನ್ನ ನಮಸ್ಕಾರ. ನಮ್ಮ ಧರ್ಮದರ್ಶಿಗಳು ಕೃಷ್ಣ ಗುರೂಜಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ನಾನು 2 ಮಾತುಗಳನ್ನ ಹೇಳ್ತಾ ಇದ್ದೇನೆ. ಖಂಡಿತ ಸರ್, ಖಂಡಿತ ಹೇಳಿ. ಇದು ಈಗ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ. ಹಲೋ, ಇದು ಈಗ ನಾವು ಮಾಡ್ತಾ ಇರೋದು ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ. ಹೌದು ಹೌದು ಹೌದು. ಸೊ ನಾನು ಇದ್ರದ್ದು ಅಧ್ಯಕ್ಷನಾಗಿದ್ದೇನೆ. ಓಕೆ. ಈಗ ನಮ್ಮ ಕ್ಷೇತ್ರ ಒಂದು ವಿಶಿಷ್ಟವಾದ ಕ್ಷೇತ್ರ. ಯಾಕೆ ವಿಶಿಷ್ಟ ಅಂತ ಹೇಳಿದ್ರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಸಾಮಾಜಿಕ ಕಾರ್ಯಕ್ರಮ 2 ಜೊತೆಯಲ್ಲೇ ಇದು ನಡ್ಕೊಂಡು ಹೋಗುವಂತ ಒಂದು ಪರಿಪಾಠ. ಇದು ಪ್ರಾಯಶಃ ಕೃಷ್ಣ ಗುರೂಜಿ ಅವರ ಅವರ ಹಿಂದೆ ಅವರ ತಂದೆ ಇರುವಾಗಲೂ ಇದೇ ರೀತಿ ನಡ್ತಾ ಇತ್ತು. ಅದನ್ನೇ ನಮ್ಮ ಗುರೂಜಿಯವರು ಅದನ್ನೇ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದಷ್ಟು ಡೆವಲಪ್ಮೆಂಟ್ಗಳು ಅದ್ರ ನಂತರ ಆಗಿದೆ. ನಮ್ದು ಈಗ ಆಕ್ಚುಲಿ ನಾವು ಏನ್ ಹೇಳ್ಬೇಕಂತ ಹೇಳಿದ್ರೆ, ಈಗ ಬ್ರಹ್ಮಕಲಶ ನಮ್ಮ ಗುರೂಜಿ ಅವ್ರದ್ದು 1 ವರ್ಷಗಳ ಹಿಂದಿನ ಅವರು ಪ್ಲಾನ್ ಮಾಡಿದ್ರು. ಸೊ ಈಗ ಅದಕ್ಕೆ ನಮ್ಗೆಲ್ಲ ಸೇರಿ ಬಂದಿದೆ. ಮತ್ತೆ ನಮ್ಮದು ಹೇಗೆ ಅಂತ ಹೇಳಿದ್ರೆ, ನಮ್ದು ಈಗ ಆಕ್ಚುಲಿ ನಮ್ದು ಒಂದು ಬಡ ಇದು ಏನು ನಮ್ದು ಒಂದು ದೇವಸ್ಥಾನ ಅಥವಾ ಒಂದು ದೇವರ ಒಂದು ಭಕ್ತಿ ಕೇಂದ್ರ, ಶ್ರದ್ಧಾ ಕೇಂದ್ರ ಅಂತ ಹೇಳಬಹುದು. ಸೊ ಇದಕ್ಕೆ ನಮಗೆ ಊರಿನವರ ಸಹಕಾರ, ಹೊರ ಊರಿನವರ ಸಹಕಾರ, ಎಲ್ಲರ ಸಹಕಾರ ನಮ್ಗೆ ಸಿಕ್ಕಿದ್ರೆ ನಾವು ಇನ್ನೊಂದಷ್ಟು ಸಾಮಾಜಿಕ ಕಾರ್ಯಕ್ರಮ ಮಾಡ್ಲಿಕ್ಕಾಗತ್ತೆ. ಹಾಗೆ ಇದು ಈಗ ನಾಳ್ದು ನಡೆಯುವಂತ ಒಂದು 5ರಿಂದ 9ರ ತನಕ ಕಂಟಿನ್ಯೂಸ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರಿದ್ದಾರೆ, ಅಲ್ಲಿ ಅವರು ಮಾತಾಡ್ತಾರೆ ಅಥವಾ ನಮ್ಮ ಕೃಷ್ಣ ಗುರೂಜಿ ಮಾತಾಡ್ತಾರೆ. ಎಲ್ಲರೂ ಅದ್ರ ಬಗ್ಗೆ ಗೊತ್ತಿದ್ದವರು. ಈಗ ನಾನು ಪುತ್ತೂರಿನಲ್ಲಿ ಇರೋದು. ಸೊ ನನ್ನನ್ನ ಪುತ್ತೂರಿನಲ್ಲಿ ಇರುವನ್ನ ಅಲ್ಲಿಗೆ ನನಗೆ ಕಾಜೆಗೆ ನನಗೆ ಯಾವ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ಸೊ ನಾನು ಒಂದು 5-10 ವರ್ಷಗಳ ಹಿಂದೆ ನಾನು ಅಲ್ಲಿ ಹೋಗಿದ್ದೆ. ಒಂದು ಸಣ್ಣ ಕ್ಷೇತ್ರ ಆಗಿತ್ತು. ನಂತರ ಅದು ಎಲ್ಲ ಡೆವಲಪ್ಮೆಂಟ್ ಆಗಿ ಅಲ್ಲಿ ನಿತ್ಯ ಅನ್ನ ಸಂತರ್ಪಣೆ, ಒಂದು ನಿತ್ಯ ಪೂಜೆ, ಮತ್ತೆ ಬೇಡಿ ಬಂದ ಭಕ್ತರ ಏನೇನು ಕಷ್ಟಗಳಿದೆ ಅದಕ್ಕೆ ಪರಿಹಾರ, ಅಲ್ಲಿ ಅವರಿಗೆ ಬೇಕಾದ ಬೇರೆ ಪೂಜೆಗಳು ಇದೆಲ್ಲ ನಡೀತಾ ಇತ್ತು. ಹಾಗೆ ಅಲ್ಲಿ ಹೊರಗಿಂದ ಬಂದ್ರೆ, ರಾತ್ರಿ ಏನಾದ್ರು ಬಂದ್ರೆ ಅವ್ರ ಗೆಸ್ಟ್ಗಳಿಗೆ ಅಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆ, ಒಂದು ಊರಿನವ್ರಿಗೆ ಸಣ್ಣ ಕಾರ್ಯಕ್ರಮ ನಡೀಲಿಕ್ಕೆ ಒಂದು ಕಲ್ಯಾಣ ಮಂಟಪ ಅಥವಾ ಮಂಟಪ, ಹಾಗೆ ಹೊರಗಡೆ ಒಂದು ಬಯಲು ಮಂಟಪ, ಎಲ್ಲ ವ್ಯವಸ್ಥೆಗಳು ಬಾರಿ ಸುಂದರವಾಗಿ ಅಲ್ಲಿ ಆಗಿದೆ. ಇನ್ನು ಮುಂದಕ್ಕೆ ಈಗ ಬ್ರಹ್ಮಕಲಶ ಆದ್ಮೇಲೆ ಅದು ಇನ್ನೊಂದಷ್ಟು ಸುಂದರ ಆಗುತ್ತೆ. ಸೊ ಇಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇದನ್ನ ನಮ್ಮ ಶ್ರೋತೃಗಳ ಹತ್ರ ಇದನ್ನ ಯಾರೆಲ್ಲ ಇದನ್ನ ಕೇಳ್ತಾ ಇದ್ದಾರೆ, ದಯವಿಟ್ಟು ತಮ್ಮಿಂದ ಆದ ತಮ್ಮ ಮನ ಧನ ಸಹಾಯವನ್ನ ನಮ್ಮ ಕ್ಷೇತ್ರಕ್ಕೆ ಮಾಡಿ. ಸೊ ಇದರ 10 ಪಾಲು ನಾವು ಮತ್ತೆ ಪುನಃ ಅದರ ಸಮಾಜಕ್ಕೆ ನಾವು ಅದನ್ನು ಕೊಡುವವರಿದ್ದೇವೆ. ಪ್ರತಿ ಒಂದು ಕೆಲಸಗಳಾಗ್ಬೇಕಾದ್ರೆ ಸಹಕಾರ ಬೇಕೇ ಬೇಕು. 10 ಜನರು ಸೇರಿ ಮಾಡಿದ್ರೆ ಇದಕ್ಕೆ ಒಂದು ದೈವತ್ವ ಬರ್ತದೆ, ಹಾಗೆ ಒಂದು ದೈವಿಕತೆ, ಅದ್ರ ಬಗ್ಗೆ ಒಂದು ಪೂರ್ಣ ಅದೊಂದು ಪೂರ್ಣ ಅಂತ ಹೇಳ್ತಾರೆ. ಅದರಿಂದಾಗಿ ಎಲ್ಲರ ಇನ್ವಾಲ್ವ್ಮೆಂಟ್ ಇಲ್ಲಿ ನಮ್ಮ ಸಮಿತಿಯಲ್ಲಿ ಇರುವವರಾಗ್ಲಿ ಇವರಾಗ್ಲಿ ಆಗಲ್ಲ. ನಾನು ಇಲ್ಲಿ ಯಾರೆಲ್ಲ ಕೇಳ್ತಾ ಇದ್ದಾರೆ ಅವರೆಲ್ಲರೂ ನಮಗೆ ಸಹಕಾರ ಮಾಡಿ ಎಲ್ಲರೂ ನಾಳ್ದು ಬಂದು ನಮ್ಮ ಶ್ರೀಗಂಧ ಪ್ರಸಾದವನ್ನ ತೆಗೆದುಕೊಂಡು ಎಲ್ಲ ತಮ್ಮ ಕಷ್ಟಗಳನ್ನ ಅಲ್ಲಿ ಹೇಳಿಕೊಂಡು ಅದರ ಪರಿಹಾರ ಪಡ್ಕೊಂಡು ಹೋಗ್ಬೋದು. ಓಕೆ,
ಆದ್ರಿಂದಾಗಿ ಎಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದೇವೆ ನಾವು. ಓಕೆ. ನಾಳೆ 5ರಿಂದ 9 ತನಕ ಬ್ರಹ್ಮ ಕಲಶದ ಎಲ್ಲ ಸಮಾರಂಭ ಇದೆ. ಸಮಾರಂಭದಲ್ಲಿ ಪಾಲ್ಗೊಳ್ಬೇಕಾಗಿ ಎಲ್ಲರಿಗೆ ನಾನು ಕೈ ಮುಗಿದು ಕೇಳ್ತೇನೆ. ಓಕೆ, ತಾವು ಕೂಡ ಈ ಮೂಲಕ ಆಹ್ವಾನವನ್ನ ಕೊಡ್ತಾ ಇದ್ದೀರಿ ಭಕ್ತರಿಗೆ. ಎಸ್, ಮತ್ತೆ ಮಾತನಾಡ್ಬೋದು. ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಅವರು ಕೂಡ ಒಂದು ಸಮಿತಿಯ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಅಂದ್ರೆ ಹೆಚ್ಚಿನ ಈ ಅತಿಥಿಗಳ ಒಂದು ಅವರ ಸಂಪರ್ಕ ಕಡಿತಗೊಂಡಿದೆ. ಎಸ್, ಅವರದ್ದು ಕೆಲಸ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಪಾತ್ರ. ವಿಶಾಲ್ವರ ಏನಂದ್ರೆ ನಾವು ಬೆಳಿಗ್ಗೆ ಅವರು ಗಾಡಿಯಾಗಿರ್ತಾರೆ, ಒಂದು ಕಾಲ್ ಬಿಟ್ಟರೆ ಸಾಕು ತಕ್ಷಣ ದೇವಸ್ಥಾನಕ್ಕೆ ಬಂದವರು ಹೆಚ್ಚಾಗಿ ಏನಾಗಬೇಕು ಗುರುಜಿಯವರೇ ಎಂತಾಗಬೇಕಂತ ಸ್ಪಂದಿಸುತ್ತಾ ಎಲ್ಲ ವಿಷಯಕ್ಕೆ ಅವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಅವರು ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಅವರು ಪ್ರವೃತ್ತರಾಗಿ ನಮ್ಮಿಂದ ಏನಾಗಬೇಕು ಅಂತೇಳಿ ಅವರು ಪ್ರತಿದಿನ ಬಂದು ಅದಕ್ಕೆ ಆ ರೀತಿ ಅವರು ಮಾಡ್ತಿದ್ದಾರೆ. ಅವರಿಗೆ ತುಂಬ ಕ್ಷೇತ್ರ ಧನ್ಯವಾದಗಳು. ಮುಂದೆ ನಾವು ದೊಡ್ಡ ಜವಾಬ್ದಾರಿ ಅವರ ಕೈ ಮೇಲಿದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ಕಾರ. ನಮಸ್ತೆ. ಹಲೋ 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 ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ ನಮ್ದು? ನಾವು ಮಾತಾಡ್ತಾ ಇರುವಂತದ್ದು ಕೇಳ್ತಾ ಇದೆಯಾ ತಮಗೆ? ಕೇಳ್ತದೆ. ಎಸ್, ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ನಾನು ಇಲ್ಲಿ ವಿಟ್ಲದಿಂದ. ಹೌದು. ಎಸ್, ಹೇಳಿ ಸರ್, ಮಾತಾಡಿ. ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಅದೇ ನಾವು ಕುಕ್ಕಜ ಬ್ರಹ್ಮಕಲಶೋತ್ಸವದ ಬಗ್ಗೆ. ಹೌದು, ಖಂಡಿತ ಹೇಳಿ ಸರ್, ಹೇಳಿ. ಹೌದು, ಅಲ್ಲಿ ನಾವು ಹೋಗುವಾಗ ಅವರು ನಮ್ಮೊಂದು ಪ್ರೀತಿಯಿಂದ ನಮ್ಮನ್ನು ಆಹ್ವಾನಿಸ್ತಾರೆ. ಮತ್ತೆ ಅಲ್ಲಿ ಹೋದಂತ ನಾವು ನೆನೆದಂತ ಕೆಲಸಗಳೆಲ್ಲ ಆಗ್ತದೆ. ಮತ್ತೆ ಒಳ್ಳೆ ಈ ಗ್ರಾಮಸ್ಥರು ಮತ್ತು ಊರಿನ ಜನಗಳೆಲ್ಲ ಒಳ್ಳೆ ಇದರಿಂದ ಒಳ್ಳೆ ಶ್ರಮದಾನಗೆ ತುಂಬಾ ಜನ ಬರ್ತಾ ಇದ್ದಾರೆ. ಒಂದು ದಿವಸದಲ್ಲಿ 250, 200, 100 ಎಲ್ಲ ಕಂಟಿನ್ಯೂ ಮುನ್ನೆಯಿಂದ ಬರ್ತಾ ಇದ್ದಾರೆ. ಹಾಗೆ ಒಳ್ಳೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಅಂತ ನಮ್ಮೊಂದು ಅಭಿಪ್ರಾಯ. ನಾಲ್ದು 5 ತಾರೀಕಿಗೆ ಹೊರಕಾಣಿಕೆ ಹಾಗೆ. ಓಕೆ, ಸುಧಾಕರ್ ಅವರು ಕರೆ ಮಾಡಿರುವಂತದ್ದು. ಹೌದೌದು ಸರ್. ಓಕೆ, ಸುಧಾಕರ್ ತುಂಬಾ ಸಹಕಾರ ಇದೆ. ಸಲಹೆ ಎಲ್ಲ ಕೊಡ್ತಾರೆ. ಅಂದ್ರೆ ಕೆಪಿನ ಒಂದು ಪ್ರತಿಷ್ಠ ಜೇನುಗೂಡಿನ ಕೃಷಿಕರು. ಓಕೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು. ಅವರು ಕ್ಷೇತ್ರಕ್ಕೆ ಸಹ ಹೇಳಿದೆ ಅತೀಶ್ ಒಳದಾಗಿ ಏನೋ ಗುರುಗಳೇ ನಿಮಗೆ ಏನಾಗಬೇಕು ಸಮಸ್ಯೆ ಇದ್ರೆ ಹೇಳ್ಬಿಡಿ, ಅದಕ್ಕೆ ಏನು ನಾವು ಸ್ಪಂದಿಸ್ಬೇಕಂತ ಹೇಳಿ. ಮತ್ತೆ ಮುಂದೆ ಎಷ್ಟೋ ಜನಗಳನ್ನು ಬಂದು ಶ್ರಮದಾನ ಮಾಡ್ತಾರೆ. 350 ಜನ 100 ಜನ ಇದ್ದಾರೆ. ಮತ್ತೆ ಒಳ್ಳೆ ರೀತಿಯಲ್ಲಿ ಅವರು ಸ್ಪಂದಿಸುತ್ತಾ ಅವರಿಗೆ ಸಹ ಒಂದು ಆಶ್ರಯ, ನಮ್ಮ ಕ್ಷೇತ್ರ ಒಳ್ಳೆದಾಗಬೇಕು ಸ್ಪಂದಿಸಿದ್ರೆ ಅಂತೇಳಿ ಅವರ ಒಂದು ಬಹಳ ಶ್ರಮ ಇದೆ ಕ್ಷೇತ್ರದಲ್ಲಿ. 4 ದಿವಸ ಅವರಿಗೆ ಹೊರೆಕಾಣಿಕೆ ಸಂಪೂರ್ಣ ಜವಾಬ್ದಾರಿ, ಜೊತೆಗೆ ಹೊರೆಕಾಣಿಕೆ ಮಾತ್ರ ಅಲ್ಲ ಸಂಪೂರ್ಣ ಜವಾಬ್ದಾರಿ ಮೇಲಿದೆ. ಹೇಳಿ ತಾವು, ಅವರು ಮತ್ತೆ ಕೇಳಿಸಿಕೊಳ್ತಾರೆ ಅದನ್ನ. ಎಸ್, ಅವರ ಬಗ್ಗೆ ಅವರು ಮತ್ತೆ ಎರಡನಾಗಿ ಎಲ್ಲರಿಗೆ ಮತ್ತೆ ಒಂದ್ರೆ ಅವರಲ್ಲಿ ಹೆಲ್ಪ್ನೆಸ್ ಉಂಟು. ಅಂದ್ರೆ ಎಲ್ಲ ಬಡವರಿಗೆ ಸಮಸ್ಯೆ ಬಂದಾಗ ಇಲ್ಲಿ ಸ್ವಲ್ಪ ಅವರು ಬಿಡುವಾಗಿಲ್ಲ. ಅವರ ಕೆಪಿನವರು ಅಂತೇಳಿ ಕಷ್ಟ ಬಂದಾಗ ಅವರಿಗೆ ಹೋದ್ರೆ ಯಾರು ಸಹ ಅವರು ಕೈ ಬಿಡುವಂತ ಮನುಷ್ಯರಲ್ಲ. ಅವರು ತುಂಬಾ ಒಂದು ಮನೋಭಾವ ಇರುವಂತ. ಎರಡನಾಗಿ ಒಂದ್ರೆ ನಮ್ಮ ಕುಟುಂಬದವರು, ಅವರ ಅಡೂರು ಕುಟುಂಬದವರು ಒಳ್ಳೆ ರೀತಿಯಲ್ಲಿ ಒಂದು ಜನಸೇವೆ ಮಾಡತಕ್ಕಂತಹ ವ್ಯಕ್ತಿಗಳು. ಯಾವುದೋ ಒಂದು ದೊಡ್ಡ ಇಲ್ಲ ಅಂತ ಒಳ್ಳೆ ಜನಬೆಂಬಲ ಇದೆ. ಗ್ರಾಮೀಣ ಭಾಗದಲ್ಲಿ ಈ ಜೇನು ಕೃಷಿಯ ಒಂದು ಉದ್ಯಮವನ್ನೇ ಮಾಡುವುದು ಅಂದ್ರೆ ಈ ಸರ್ಕಾರದ ಇದರಲ್ಲಿ ಅವರಿಗೆ ಈ ಜೇನು ಪೆಟ್ಟಿಗೆ ರೆಡಿ ಮಾಡಿ ಕೊಡುವಂತ ಒಂದು 20-25 ಜನರಿಗೆ ಕೆಲಸ ಕೊಟ್ಟು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲೇ ಅವರೆಲ್ಲರ ಸಹಕಾರ ಬಹುಶಃ ತಮಗೆ ಇನ್ನಷ್ಟು ಒಂದು ರೀತಿ ಬಲವನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಹೇಳ್ಬಹುದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾನು ವಿಶಾಲ್ ನಗರ. ಓಕೆ, ಪ್ರೇಮ್ ಕುಮಾರ್ ಅವರು? ಹೌದು ಸರ್. ಎಸ್, ಮಾತಾಡಿ ಪ್ರೇಮ್ ಕುಮಾರ್ ಅವರೇ, ತಮ್ಮ ಒಂದು ಅನಿಸಿಕೆ ಕ್ಷೇತ್ರದ ಬಗ್ಗೆ. ಹಲೋ, ಒಳ್ಳೆದೇ ನಡೀತಾ. ಹಲೋ ಅಲ್ಲಿ ನಡೆಯುವಂತ. ಹಲೋ ಹಲೋ ಪ್ರೇಮ್ ಕುಮಾರ್ ಅವರೇ, ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತನಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ವಿನಂತಿ. ಹಲೋ, ಬ್ರೇಕ್. ಎಸ್, ಹಲೋ
ಹಲೋ ಸರ್. ಎಸ್, ಇವಾಗ ಕೇಳಿಸ್ತಾ ಇದೆ, ಮಾತನಾಡಿ ಪ್ರೇಮ್ ಕುಮಾರ್ ಅವರೇ. ಸರ್, ತಾವು ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ರ, ತಮ್ಮ ಒಂದು ಅನುಭವ ಹೇಗೆ ಅಂತ? ಭಕ್ತಿಯಿಂದ ಹೋದವರಿಗೆ ಎಲ್ಲ ಒಳ್ಳೆ ಇದೇ ನಡೀತಾ ಇದೆ. ಓಕೆ. ಮತ್ತೆ ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳು, ಮತ್ತೆ ದಾನ ಧರ್ಮಗಳು, ಮತ್ತೆ ದೇವಿಯ ಕಾರಣಿಕ, ಮತ್ತೆ ಗುರೂಜಿಯವರ ಒಂದು ಸ್ನೇಹ, ಮತ್ತೆ ದೇವಸ್ಥಾನದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ಕೂಡ ಒಂದು ಸ್ಮರಣೀಯ, ಮರೆಯುವಂಥದ್ದಲ್ಲ. ಮತ್ತೆ ದೇವಸ್ಥಾನದ ಒಂದು ಕಾಣಿಕ ಅಂತಂದ್ರೆ ಅದು ತುಂಬಾ ಪವರ್ಫುಲ್. ನಿಂತ್ಕೊಂಡು ಬಂದವರಿಗೆ ಯಾರಿಗೂ ಒಂದು ಒಳ್ಳೇದಾಗುತ್ತೆ ಹೊರತು. ಅದೇ, ತಮ್ಮದು ಏನಾದ್ರೂ ಅನುಭವಗಳಿದ್ರೆ ಹಂಚಿಕೊಳ್ಬಹುದು ಈ ಸಂದರ್ಭದಲ್ಲಿ. ನಾನು ಚಿಕ್ಕನಾಗಿದ್ದಾಗ ಅಲ್ಲಿ ಒಂದು ಒಬ್ರು ಮುಸ್ಲಿಂ ಅವರು ಬಂದಿದ್ರು ಸರ್ ಅಲ್ಲಿ. ಅವರ ಮಗು ಹುಟ್ಟಿದಂತ ಸಂದರ್ಭದಲ್ಲಿ ಕುಕ್ಕಾಜಿಗೆ ಒಂದು ಹೂವಿನ ಪೂಜೆ ಮಾಡಿಸ್ತೇನೆ, ಮಗು ಏನು ಹುಷಾರಿಲ್ಲದ ಇದ್ರಲ್ಲಿ. ಅವಾಗ ಆಮೇಲೆ ಅವರು ಪೂಜೆ ಮಾಡಿಸೋದನ್ನ ಮರ್ತು ಬಿಟ್ರು. ಆಮೇಲೆ ಸುಮಾರು ಆ ಮಗುಗೆ 18-19 ವರ್ಷ ಆದಾಗ ಅವರಲ್ಲಿ ಗುರುಗಳು ಇರ್ತಾರಲ್ಲ, ಅವರು ಈ ಕುಕ್ಕಾಜಿ ನೀವು ಒಂದು ಹೂವಿನ ಪೂಜೆ ಹೇಳಿದ ಹರಕೆ ಬಾಕಿ ಇಟ್ಟಿದ್ದೀರಾ, ಅದನ್ನು ಸರಿ ಮಾಡದೆ ನಿಮಗೆ ಅದು ಯಾವುದೇ ಕಾರಣಕ್ಕೂ ಹುಷಾರಾಗೋದಿಲ್ಲ ಅಂತ, ಅದು ನಮ್ ಕಣ್ಣೆದುರುಗಡೆ ಸರ್. ಅಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸಿದ ತಕ್ಷಣ ಆ ಹುಡುಗ ತುಂಬಾ ಹುಷಾರಾಗಿದ್ದಾನೆ. ಮತ್ತೆ ಅವರು ಪುನಃ ಅಲ್ಲಿಗೆ ಬಂದು ಹೋಗೋದೆಲ್ಲ ಮಾಡ್ತಾ ಇದ್ರು. ಹಾಗೆ ತುಂಬಾ ಕಾರ್ಮಿಕವಾದಂತ ಸ್ಥಳ ಸರ್. ಮತ್ತೆ ನಮ್ಮ ಗುರುಜಿಗಳು ಅಷ್ಟೇ ಒಳ್ಳೆ ಇದು, ಮತ್ತೆ ದೇವಸ್ಥಾನದಲ್ಲಿ ದಾನ ಧರ್ಮಗಳು, ಪ್ರತಿದಿನ ಹೋದವರಿಗೆ ಅನ್ನ ಸಂತರ್ಪಣೆ, ಮತ್ತೆ ನೆನೆಸಿದಂತ ಕಡೆಗೆ ಎಲ್ಲ ಒಳ್ಳೇದೇ ನಡೀತಾ ಇದೆ ಅಲ್ಲಿ. ಓಕೆ. ಈಗ ಮತ್ತೊಮ್ಮೆ ಬ್ರಹ್ಮಕಲಶ ನಡೀತಾ ಇದೆ, ಆ ಸಂದರ್ಭದಲ್ಲಿ ತಾವು ಕೂಡ ಪಾಲ್ಗೊಳ್ತಾ ಇದ್ದೀರಿ? ಅದು ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಪ್ರತಿದಿನ ಒಂದು ತುಂಬಾ ಸಂಘ ಸಂಸ್ಥೆಯವರೆಲ್ಲ ಸೇರ್ಕೊಂಡು ಎಲ್ಲ ಶ್ರಮದಾನ ಮಾಡುವಂತದ್ದು. ಆಮೇಲೆ ಪ್ರತಿದಿನ ಭಜನೆ, ಹಾಗೆ ಬ್ರಹ್ಮಕಲಶ ಈಗ 5ರಿಂದ 9ನೇ ತಾರೀಕು ತನಕ ತುಂಬಾ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಹೇಳ್ಲಿಕ್ಕೆ ಸಾಕಾಗಲ್ಲ. ಓಕೆ. ಎಸ್, ಪ್ರೇಮ್ ಕುಮಾರ್ ಅವರು, ಬಹುಶಃ ತಮಗೆ ಧನ್ಯವಾದಗಳು. ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರದಿಂದ ಚಿಕ್ಕಂದಿನಲ್ಲಿ ಕ್ಷೇತ್ರಕ್ಕೆ ಬಂದು ದುಡಿದ ಪ್ರತಿಫಲ ನಾವು ಈಗ ಕಾಣಬಹುದು. ನೀವು, ನಿಮ್ಮ ಹಿರಿಯರು, ಸಮಕುಟುಂಬಕರು ಎಲ್ಲ ಬಂದು ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರ ಆ ತಾಯಿಯ ಶ್ರಮದಿಂದ ಮತ್ತು ಪರವೂರ ಶ್ರಮದಿಂದ ಎಲ್ಲರ ಭಕ್ತರ ಸಮೂಹದಿಂದ ಈ ಕ್ಷೇತ್ರ ಬೆಳವಣಿಗೆ ಆಗಿದೆ. ಅದೊಂದು ಕಣ್ತುಂಬೆ ತುಂಬಿಸುವಂಥದ್ದು ನಮ್ಮ ಮೇಲೆ ಇದೆ. ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ನಿಮಗೆ ವಿನಂತಿ ಮಾಡ್ತಿದ್ದೇನೆ ಪ್ರೇಮ್ ಕುಮಾರ್ ಅವರೇ. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಜೊತೆಗೆ ಕೆಲವೊಂದಷ್ಟು ಅನುಭವಗಳನ್ನು, ಅಂದರೆ ಅವರು ನೋಡಿರುವಂಥದ್ದನ್ನೇ ಹೇಳಿಕೊಂಡಿರುವಂಥದ್ದು. ನಾವು ಮಾತುಕತೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖವಾದ ಶ್ರದ್ಧಾ ಕೇಂದ್ರ ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮದ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಈ ಒಂದು ವಿಶೇಷವಾದ ಸಂವಾದ ಕಾರ್ಯಕ್ರಮ. 4 ಅತಿಥಿಗಳನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಂದಷ್ಟು ಕ್ಷೇತ್ರದ ಹಿನ್ನೆಲೆ ಇತಿಹಾಸದ ಬಗ್ಗೆ ಮಾತನಾಡಿದ್ವಿ, ಕರೆಗಳು ಕೂಡ ಬರ್ತಾ ಇದೆ. ಸೊ ಇನ್ನೊಂದಷ್ಟು ಕರೆಗಳು ಬರೋದಕ್ಕಿದೆ, ಇನ್ನೊಂದಷ್ಟು ಜನರ ಜೊತೆಗೂ ಕೂಡ ಮಾತನಾಡಬೇಕು. ಅದರ ಜೊತೆಗೆ ಬ್ರಹ್ಮಕಲಶದ ಬಗ್ಗೆ ಇನ್ನೊಂದಷ್ಟು ಮಾತನಾಡುವಂತಹ ಸಮಯ. ಯಾಕಂತ ಹೇಳಿದರೆ ಈಗಾಗಲೇ ಅಭೂತಪೂರ್ವವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಸಂಘಟನೆ ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಗೀತಾಪ್ರಕಾಶ್ ಅವರನ್ನು ಕೂಡ ಒಂದು ಮಾಡಿಕೊಂಡು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಸಮಿತಿಗಳನ್ನು ರೂಪಿಸಿಕೊಂಡು ಮುಂದುವರಿಯುವಂಥ ಕೆಲಸಗಳಾಗ್ತಾ ಇದೆ. ಸೊ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಹೇಗಿದೆ ಅನುಭವ, ಹೇಗೆ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರಿ, ಆ ಒಂದು ಬ್ರಹ್ಮಕಲಶದ ಸಿದ್ಧತೆಗಳ ಬಗ್ಗೆ ಅಂದರೆ ಸಮಿತಿಯ ಒಂದು ಕಾರ್ಯವೈಖರಿ ಹೇಗೆ ಆರಂಭ ಆಯಿತು ಅದರ ಬಗ್ಗೆ ಸ್ವಲ್ಪ ಮಾತನಾಡೋದಿದ್ರೆ. ಶ್ರೀ ಕಾಳಿಕಾಂಬೆ ಮತ್ತು ಪರಿವಾರ ದೈವ ದೇವರುಗಳ ನವೀಕರಣ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ. ಹೌದು. ಇದರ ಚಿಂತನೆ ಕಳೆದ ಏಪ್ರಿಲ್ ತಿಂಗಳ 3ನೇ ತಾರೀಕು ಆ ಒಂದು ಸಂಕಲ್ಪದಿಂದ ಪ್ರಾರಂಭವಾದ್ದು. ಅದು ಈ ಮಾರ್ಚಿಯಲ್ಲೇ ಬ್ರಹ್ಮಕಲಶೋತ್ಸವ ಆಗಬೇಕನ್ನುವಂಥ ದೃಢ ನಿರ್ಣಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಇವತ್ತು ಈ ಜೀರ್ಣೋದ್ಧಾರ ಸಮಿತಿಯವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳು ತಿಳಿಸ್ತೇನೆ. ಯಾಕಂದ್ರೆ ಜೀರ್ಣೋದ್ಧಾರ ಆಗದೆ ಪ್ರತಿಷ್ಠೆ ಇಲ್ಲ. ಸೊ ನಮಗೆ ಪುರುಷೋತ್ತಮ ಕಾರಾಜೆಯವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಶ್ರೀಧರ್ ಬಾಳಕಲ್ ಅವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ. ಇವರೆಲ್ಲರ ಸತತ ಪ್ರಯತ್ನದಿಂದ ಇವತ್ತು ಆ ಶಿಲಾಮಯ ಅದ್ಭುತವಾದ ಒಂದು ಕ್ಷೇತ್ರ ಇಲ್ಲಿ ಪುನರ್ ನಿರ್ಮಾಣ ಆಗಿದೆ. ಇದು ಎಲ್ಲಿ ಅಂತ ಹೇಳಿದರೆ ಫೌಂಡೇಶನ್ ಇಂದ ಹಿಡಿದು ಮೇಲಿನ ತನಕ ನವೀಕರಣಗೊಂಡು ಒಂದು ಅದ್ಭುತವಾಗಿ ಮೂಡಿ ಬಂದಂಥ ಒಂದು ವಿಷಯ. ಹೌದು. ಈಗ ನಮಗೆ ನಾವೆಲ್ಲ ಬ್ರಹ್ಮಕಲಶ ಸಮಿತಿಯವರು ಉತ್ಸವ ಮೂರ್ತಿಗಳಾಗಿ, ಯಾಕಂದ್ರೆ ಎಲ್ಲ ಕೆಲಸವನ್ನು ಜೀರ್ಣೋದ್ಧಾರ ಸಮಿತಿಯವರು ಮಾಡಿದ್ದಾರೆ. ನಮಗೆ ಸಹಕರಿಸಿದವರು ನಾವು ಬ್ರಹ್ಮಕಲಶೋತ್ಸವದ ವಲಯ ಸಮಿತಿಗಳನ್ನು ಮಾಡಿದ್ದೇವೆ. 33 ವಲಯ ಸಮಿತಿಗಳು. ಅದು ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಬೇರೆ ಕಡೆಯಿಂದ ಇಂಥ ವಲಯ ಸಮಿತಿಗಳು ನಮಗೆ ಸಹಕಾರ ನೀಡಿದ ಆ ಒಂದು ಧೈರ್ಯದಿಂದ ಒಂದು ಸಂಪನ್ಮೂಲದ ಕ್ರೋಢೀಕರಣ, ನಮಗೆ ಕರಸೇವೆಗೆ ಬೇಕಾಗುವಂತಹ ಆ ಸ್ವಯಂ ಸೇವಕರ ಒಂದು ತಂಡದ ವ್ಯವಸ್ಥೆ, ಇದೆಲ್ಲರ ಧೈರ್ಯದಿಂದ ನಾವು ಖಂಡಿತವಾಗಿ ಹೇಳ್ಬೋದು ನಮ್ಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿ ಮೂಡಿ ಬರಲಿಕ್ಕಿದೆ ಅಂತ. ಸೊ ಇಲ್ಲಿ ಏನಂತ ಹೇಳಿದ್ರೆ ಯೋಚನೆ ಇತ್ತು, ಅದಕ್ಕೆ ಯೋಜನೆಗಳನ್ನು ಹಾಕಿಕೊಂಡು ಈ ಒಂದು ವಿಶೇಷ ಮೈಲಿಗಲ್ಲಿಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಯಿತು. ಇದೆಲ್ಲ ನಮ್ಮ ಪೂಜ್ಯ ಶ್ರೀಕೃಷ್ಣ ಗುರೂಜಿಯವರು ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಒಡಿಯೂರಿನ ಗುರುದೇವಾನಂದ ಸ್ವಾಮೀಜಿ, ಮತ್ತು ಮಾಣಿಲದ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ಹಾಗೂ ಕಣಿಯೂರಿನ ಮಹಾಬಲೇಶ್ ಸ್ವಾಮೀಜಿಯವರ ಗೌರವಾಧ್ಯಕ್ಷತೆಯ ಮೂಲಕ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದ್ರು, ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ವಿ. ಅವರೆಲ್ಲರ ಆಶೀರ್ವಾದ ಇದೆ. ಇನ್ನು ಈ ಬ್ರಹ್ಮಕಲಶೋತ್ಸವಕ್ಕೆ ನಾವು ಆರಾಧನೆ ನಮ್ಮ ಮುಖ್ಯವಾದ ಪಾತ್ರ ವಹಿಸಿದ್ರು, ಸಮಾರಾಧನೆ ಎನ್ನುವಂಥದ್ದು ಅಲ್ಲಿ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೀತದೆ. ಧಾರ್ಮಿಕ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು ಯಥಾ ಪ್ರಕಾರ ನಡೆದರೂ ಅಲ್ಲಿ ಬರುವ ಭಕ್ತಾದಿಗಳಿಗೆ ಆ ಸಮಾರಾಧನೆ, ಆ ಒಂದು ಸಂತೃಪ್ತ ಮನೋಭಾವನೆ ಬರಬೇಕಾದ್ರೆ ಅಲ್ಲಿ ಅನ್ನ ಸಂತರ್ಪಣೆ ಇರಬಹುದು, ಅಲ್ಲಿಯ ವ್ಯವಸ್ಥೆ ಇರಬಹುದು. ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ವಾಪಸ್ ಹೋಗುವಾಗ ಆ ಸಮಾಧಾನ, ಸಂತಸದ ಆ ಒಂದು ವ್ಯವಸ್ಥೆಯನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಎಲ್ಲ ವಿಚಾರದಲ್ಲಿ ಸೂಕ್ಷ್ಮವಾಗಿ ಅದಕ್ಕೆ ಸಂಬಂಧಪಟ್ಟ ಸಮಿತಿಯವರನ್ನು ಮುಂದಿಟ್ಟುಕೊಂಡು ಮಾಹಿತಿಗಳನ್ನು ಶ್ರೀ ಕೃಷ್ಣ ಗುರೂಜಿಯವರ ಮಾರ್ಗದರ್ಶನದ ಮೇರೆಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಓಕೆ.
ಅದರ ಜೊತೆಗೆ ಇನ್ನೊಂದಷ್ಟು ಜೀರ್ಣೋದ್ಧಾರದ ಬಗ್ಗೆ ಕೂಡ ಮಾತನಾಡಬೇಕು. ಅದಕ್ಕೂ ಮುನ್ನ ಅಂದರೆ ಬಹುಶಃ ಯಾವುದೇ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಒಂದು ನವೀಕರಣ ಮಾಡಬೇಕು, ಕಾಮಗಾರಿಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದಾಗ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡ್ತಾರೆ. ಸೊ ಈ ಹಿಂದೆ ಇದ್ದಂಥ ಕ್ಷೇತ್ರದ ಸ್ವರೂಪಕ್ಕೂ ಈಗ ಬದಲಾಗ್ತಾ ಇರುವಂಥದ್ದಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಹೊಸ ಸಾನ್ನಿಧ್ಯಗಳು ಸೇರ್ಪಡೆಯಾಗಿದೆಯಾ, ಹೇಗೆ ಅದರ ಬಗ್ಗೆ ಸ್ವಲ್ಪ ಮಾತನಾಡೋದಿದ್ರೆ? ಅಂದರೆ ನಮಗೆ ಪ್ರತಿ ಜ್ಯೋತಿಷ್ಯರಾದ ಉನ್ನಿಕೃಷ್ಣನ್ ಮುಳ್ಳೇರಿಯ ಇವರ ದೈವಜ್ಞದ ಪ್ರಶ್ನೆ ನಡೆಯಿತು. ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ಅಂದರೆ ಮೊದಲ ಸ್ಥಿತಿಯಲ್ಲಿ ಆಗುವಂಥದ್ದು. ಎರಡನೇ ಒಂದು ವ್ಯತ್ಯಾಸ ವಿಶೇಷ ರಥ ಆಗಬೇಕಂತ ಹೇಳಿತ್ತು. ಓಕೆ, ಅದು ಮೊದಲ ಅಷ್ಟಮಂಗಳ ಸಹ ಬಂದಿದೆ, ಅದು ಆಗ್ಬೇಕಂತೇಳಿ. ಅದು ಕಷ್ಟ ಸಾಧ್ಯ ಅಂತೇಳಿ ಅದನ್ನು ನಾವು ಹಿಂದಕ್ಕೆ ಸರಿದ್ದೇವೆ. ಪುನಃ ಮುಂದೆ ಅದರ ಮಧ್ಯದಲ್ಲಿ ಈಗ ಒಂದು ಗಣಪತಿ ಅದು ಆ ಗಣಪತಿ ಮೂರ್ತಿ ಸಿಕ್ಕಿದೆ ಅಂತ ಸಿಕ್ಕಿದೆ. ಒಂದು ನಮ್ಮ ಗಣಪತಿ ಆರಾಧನೆ ಆಗುದಿಲ್ಲ ಅನ್ನುವಂಥದ್ದು ಚಿಂತನೆಯಲ್ಲಿ ನನ್ನ ತಂದೆಯ ಮಾವ ಒಂದು ಶಿವಲಿಂಗವನ್ನು ಕಾಶಿಯಿಂದ ತಂದಿದ್ರು. ಅದನ್ನು ಅವರಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಆ ಮೊದಲ ಪ್ರಮಾಣ ನಮ್ಮ ಗುರುಗಳಿರುವಾಗ ಅದನ್ನು ಬೇಡ, ಅದನ್ನು ವಿಸರ್ಜನೆ ಮಾಡುವ ಶಿವಲಿಂಗ ಬೇಡ ಅಂತೇಳಿ ಅದನ್ನು ಇದು ಮಾಡಿದ್ವಿ. ಆವಾಗ ಅದು ತುಂಬ ಪ್ರಾಬ್ಲಮ್ ಆಯಿತು, ಆರೋಗ್ಯ ಸಮಸ್ಯೆ ಆಯಿತು. ನಮ್ಮ ಉದಾಹರಣೆ ನನ್ನ ತಂದೆಯವರೇ ತಂತ್ರಿ ಎಲ್ಲ ಅವರಿಗೆ ಆರೋಗ್ಯಕ್ಕೆ ಏರುಪೇರಾಯಿತು. ತಕ್ಷಣ ಅವರು ಮಾಡ್ತೇನೆ ಅಂತ ಇದು ಮಾಡಿ ನಿರ್ಣಯ ಮಾಡಿದ್ರು. ಅದು ಗುಡಿ ಕಟ್ಟಿ ಅದು ಪ್ರತಿಷ್ಠಾಪನೆ ಮಾಡಿ ಸರಿ ಆಯಿತು, ಏನು ಸಮಸ್ಯೆ ಇಲ್ಲ. ಅದು ಕಲ್ದೋಷ ಬೇರೆ ಬೇರೆ ಆಂಜನೇಯ ಸ್ವಾಮಿಗೆ ಆಗ ಶ್ರೀಧರ್ ಬಾಲೆಕಳ್ ಅವರು ಹೇಳಿದಾಗೆ ಗಣಪತಿ ವಿಗ್ರಹ ನಾನು ಮುಂದೆ ಹೇಳಿದೆ, ಗಣಪತಿ ವಿಗ್ರಹ ಸಿಕ್ಕಿದೆ ಅಂತೇಳಿ. ಆ ಗಣಪತಿ ವಿಗ್ರಹ ಸಿಕ್ಕಿದ ವಿಗ್ರಹವು ನಾವು ದೇವರ ಒಳಗೆ ದೇವಿಯ ಆಗ ನಾನು ಹೇಳಿದ್ದು ಬಡವರು ಅಂತ ಹೇಳುವಾಗ ತಾಯಿ ಗಣಪತಿ ನರಸಿಂಹ ಶ್ರೀಕುಮಾರ ಎಲ್ಲ ಗರ್ಭಗುಡಿ ಒಂದು ಜೊತೆಲಿ ಅಷ್ಟಾಂಗ ಪ್ರಕಾರ ಬೇರೆ ಬೇರೆ ಅವರಿಗೆ ಜಾಗ ಸಾಕಾಗುವುದಿಲ್ಲ, ದೇವರಿಗೆ ಬೇರೆ ಬೇರೆ ಗುಡಿ ಆಗ್ಬೇಕಂತೆಲ್ಲ ಅಷ್ಟು ಕಂಡ ಪ್ರಕಾರ ಅದನ್ನು ಗಣಪತಿಗೆ ಬೇರೆ ಪ್ರತ್ಯೇಕ ಗುಡಿ, ಆಂಜನೇಯ ಸ್ವಾಮಿಗೆ ಬೇರೆ ಗುಡಿ, ಶ್ರೀಕುಮಾರಿಗೆ ಬೇರೆ ಗುಡಿ, ಮತ್ತೆ ನರಸಿಂಹ ಈಗ ಬೇರೆ ಬೇರೆ ಗುಡಿಗಳ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಪ್ರತಿಷ್ಠಾಪನೆ ಕಲ್ದೋಷ ನಡೆಯಿತು. ಕಲ್ದೋಷ ಆಗ್ಬೇಕಾದ್ರು ಕೊರೋನಾದಿಂದ ಆಗ್ಬೇಕಿತ್ತು. ಈ ಶ್ರೀಕುಮಾರದ್ದು ಅದು ಹೊರಾಂಗಣಕ್ಕೆ ಬಂದು ಮತ್ತೆ ಶಿವಲಿಂಗ ಮೊದಲು ಸಿಕ್ಕಿತ್ತಲ್ಲಿ ಅದರ ಇದು ಎಲ್ಲ ತಲೆ ಎಲ್ಲ ಹೋಗಿದ್ದ ಕಾರಣ ಹೊಸತ್ತು ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅದು 3-4 ಗುಡಿಗಳು ಪ್ರತ್ಯೇಕ. ಮತ್ತೆ ರಕ್ತೇಶ್ವರಿ ಗುಡಿ ಆಯಿತು. ಅದೆಲ್ಲ ಪ್ರತಿಷ್ಠಾಪನೆ ಕಲ್ದೋಷ ಎಲ್ಲ ಆಗಿದೆ. ಯುಗ ನಾಯಕ ಈ ಒಂದು ದೇವಿಯ ದೇವುಗಳ ನಿರ್ಮಾಣ ಮಾಡೋದಕ್ಕೆ ಒಂದೇ ನಾವು ಇಟ್ಟದ್ದು. ಮತ್ತು ರಥದ ಕೆಲಸಗಳು ಎಲ್ಲ ದೊಡ್ಡ ಕಾರ್ಯ ಅಲ್ಲ, ಅದನ್ನು ನಾವು ಈ ವರ್ಷ ಮಾಡಿ ಸಿದ್ಧತೆ ಎಲ್ಲ ಸಹಕಾರದಿಂದ ರೆಡಿಯಾಗಿದೆ. 4-5ಕ್ಕೆ ನಮ್ಮ ಇಲ್ಲಿ ಕೇರಳ ಕಡೆ ಮಂಜೇಶ್ವರ ಕಡೆ ಒಬ್ಬ ಶಿಲ್ಪಿಗಳಿಂದ ರಥದ ಕೆಲಸಗಳು ರೆಡಿ ಆಗ್ತಾ ಉಂಟು, ಅದಾಗಿದೆ. ಅದನ್ನು 5 ತಾರೀಕಿಗೆ ವಿಟ್ಲದಿಂದ ಪಂಚನಕ್ಷೇತ್ರ ಹೊರೆಕಣಿಗೆ ಜಾತಿ ಸಮೇತವಾಗಿ ಕ್ಷೇತ್ರಕ್ಕೆ ತರುವಂಥದ್ದು. ಹೊಸತು ವಿಗ್ರಹಗಳು ಚೇಂಜ್ ಆಗ್ತದೆ, ಮತ್ತೆ ಉತ್ಸವ ಮೂರ್ತಿ ಚೇಂಜ್ ಆಗ್ತದೆ, ಮತ್ತೆ ಪಲ್ಲಿಂಗ್ ಮೊದಲು ಇದ್ದದ್ದು ಅದು ಸಹ ಎಲ್ಲ ನವೀಕರಣಗಳು ನಡೆಯುತ್ತಾ ಹೋಗುವಂಥದ್ದು. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪುನೀತ್ ನಾವು ಮೈಸೂರಿಂದ ಪುನೀತ್ ಅಂತ. ಎಸ್, ಮಾತಾಡಿ ಪುನೀತ್ ಅವರೇ. ತಾವು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರಾ ಈ ಹಿಂದೆ? ನಾನು ಒಂದು 2-3 ಸರಿ ಬಂದಿದ್ದೀನಿ ಇವ್ರುಗಳಲ್ಲಿ, ಅಲ್ಲಿಗೆ ಬಂದಿದ್ದೀನಿ. ಓಕೆ. ಅಲ್ಲಿಗೆ ಬಂದ ಮೇಲೆ ನಮ್ಮ ಜೀವನದ ಬದಲಾವಣೆಗಳು ಜಾಸ್ತಿ ಆಗಿದೆ. ಯಾಕೆಂದ್ರೆ ನಾವು ಈ ಕೆಲವು ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ಬಿಟ್ಟಿದ್ವಿ. ಓಕೆ. ಅವಾಗ ಕೃಷ್ಣ ಗುರುಗಳು ಇಲ್ಲಿ ಬಂದು ಒಮ್ಮೆ ಭೇಟಿ ಮಾಡಿ ಇಲ್ಲಿ ದರ್ಶನ ಪಡ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನಮ್ಗೆ ಹೇಳಿದಾಗ ನಾವು ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿ ಗುರುಗಳನ್ನ ಕರ್ಕೊಂಡು ಇಲ್ಲಿಗೆ ಬಂದ ಮೇಲೆ ನಮ್ಗೆ ಒಳ್ಳೇದಾಗಿರೋದು. ನಂತರ ಹೆಚ್ಚು ಸುಮಾರು ಇಲ್ಲಿ ಒಂದು 15-20 ಜನ ನಮ್ಮ ಕೇರಳ ಗ್ರಾಮದಲ್ಲೇ ಇದ್ದಾರೆ. ಅವರ ಒಂದು ಆ ದೇವಸ್ಥಾನದ ಒಂದು ಪ್ರಯೋಜನ ಪಡ್ಕೊಂಡಿರೋಂಥವ್ರು ಸುಮಾರು ಜನ. ಹಾಗೆ ಮೈಸೂರಲ್ಲೂ ಅಷ್ಟೇ ಕೆಲವು ವಿದ್ಯಾರ್ಥಿಗಳು, ಆಮೇಲೆ ಅವರು ಕೆಲವು ಕೆಲಸ ವಿಚಾರವಾಗಿ ಅವೆಲ್ಲ ಇದ್ದಾಗ ನಮ್ಗೆ ಕುಕ್ಕಾಜೆ ಅಂದ್ರೆ ಅಷ್ಟು ಭಕ್ತಿ ಬಂದ್ಬಿಡುತ್ತೆ. ಈಗ ಸಡನ್ ಆಗಿ ನಾವ್ ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಗೆ ಜ್ಞಾಪನ ಬರೋದೇ ಕುಕ್ಕಾಜೆ, ಕೃಷ್ಣ ಗುರುಗಳು. ಆ ಪರಿಸ್ಥಿತಿ ಆಗಿದೆ ಈಗ ನಮ್ಗೆ. ಅಲ್ಲಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ. ಆಮೇಲೆ ಕೃಷ್ಣ ಗುರುಗಳಂತೂ ನಮ್ಗೆ ಅವರೇ ಒಂಥರ ಗಾಡ್ ಫಾದರ್ ಆಗ್ಬಿಟ್ಟಿದ್ದಾರೆ ನಮ್ಗೆ. ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಹೇಳಿ, ಅವ್ರು ಎಸ್ ಅಂತ ಹೇಳಿ ಅವ್ರು ಬಂದು ಇಲ್ಲಿಗೆ ಬಂದು ನಮ್ಗೆ ಒಳ್ಳೇದ್ ಮಾಡಿದ್ಮೇಲೆ ನಾವು ಮಾಡೋದಾಗಿದೆ. ಹಾಗಾಗಿ ನಮ್ಗೆ ತುಂಬಾನೇ ಉಪಯೋಗ ಆಗಿದೆ ಅಲ್ಲಿಂದ. ಓಕೆ, ಎಸ್. ಅಂದ್ರೆ ಅವರಿಗೆ ಕ್ಷೇತ್ರಕ್ಕೆ ಬಂದು ಒಳ್ಳೇದಾಗಿದೆ ಅನ್ನುವಂತ ಮಾತು. ಹೌದು, ಈಗ ಕ್ಷೇತ್ರಕ್ಕೆ ಬಂದ್ಮೇಲಿಂದಾನೇ ನಾವು ಜೀವನದಲ್ಲಿ ಸ್ವಲ್ಪ ಮುಂದುವರಿತಾ ಇದೀವಿ. ಸುಮಾರು ನಷ್ಟಗಳೆಲ್ಲ ಆಗ್ಬಿಟ್ಟಿದ್ವು ನಮ್ಗೆ, ಸುಮಾರು ಮೋಸಗಳೆಲ್ಲ ಆಗ್ಬಿಟ್ಟಿತ್ತು. ಆಗ ಅವರೇ ಬಂದು ಇಲ್ಲ ನಿಮ್ಗೆ ಮೋಸ ಆಗ್ತದೆ, ಒಳ್ಳೆ ದಾರಿಲಿ ಹೋಗಿ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿಂದ ಅವರು ನಮ್ಗೆ ಪೂಜೆ ಮಾಡಿ ಒಂದ್ ಇದೆಲ್ಲ ಮಾಡ್ಕೊಟ್ರು. ಅವಾಗ್ಲಿಂದ ನಾವು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿದೆ. ಈಗ ಒಂದಿರೋದೀಗ 4 ಆಗಿದೆ. 5 ವರ್ಷದ ಹಿಂದೆ ಬಂದಿದ್ರು,
ನಾನು ಒಂದು ಮಾಡಿದ ಪ್ರಾಜೆಕ್ಟ್ ಈಗ 4 ಆಗಿದೆ. ಈಗ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗಿ ಪುನರ್ ನವೀಕರಣಗೊಂಡಿದೆ. ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಹೇಗೆ? ಹೌದು, ಖಂಡಿತವಾಗ್ಲೂ ಬರ್ತೀವಿ. ಅಲ್ಲಿಂದ ಉಪಯೋಗ ಪಡ್ಕೊಂಡ್ಮೇಲೆ ಅದಕ್ಕೆ ಬರ್ಲೇಬೇಕಲ್ಲ. ಹಾಗಾಗಿ ಬಂದೇ ಬರ್ತೀವಿ. ಖಂಡಿತ. ಪುನೀತ್ ಅವರಿಗೆ ಪ್ರತಿಕ್ರಿಯೆ ಪುನೀತರೇ, ಗುರುಗಳೇ ನಮಸ್ತೆ. ನಿಮ್ಮೆಲ್ಲ ಸಹಕಾರದಿಂದ ಕ್ಷೇತ್ರ ಬೆಳವಣಿಗೆ ಆಗಿದೆ. ಗುರುಗಳೇ, ನಿಮ್ಮ ಕೇರನಾಗರಕ್ಕೆ ಬರುವಾಗ ಎಲ್ಲರೂ ನಮ್ಮ ಜೊತೆ ಇದ್ದುಕೊಂಡು ಎಲ್ಲರನ್ನು ಭೇಟಿ ಮಾಡಿಸಿ ನಮ್ಮ ಗುರುಗಳು ನಮ್ಮ ಜನ ಅಂತ ಹೇಳಿ ಗೌರವವನ್ನು ಕಾಣ್ತಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಿಮ್ಮಿಂದ ನಮ್ಗೆ ಉಪಯೋಗ ಆಗಿರೋದನ್ನ ನಾವೆಲ್ಲ ಮರೆಯೋದು. ನಿಮ್ಮ ಆ ಮಹಾತಾಯಿಯ ಅನುಗ್ರಹ, ವೀರಸ್ವಾಮಿ ಅನುಗ್ರಹ ನಿಮ್ಮ ಮೇಲಿರಲಿ. ಕ್ಷೇತ್ರದಲ್ಲಿ ಚೆನ್ನಾಗಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ನಿಮ್ಮ ಸಹಕಾರ, ನಿಮ್ಮ ಸಹಬಾಳ್ವೆಯಿಂದ, ನಿಮ್ಮೆಲ್ಲರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕೊಟ್ಟಂತ ಸಹಕಾರದಿಂದ ಇಷ್ಟೆಲ್ಲ ಬೆಳವಣಿಗೆ ಸಾಧ್ಯ ಆಯ್ತದೆ. ಪುನೀತ್, ನಿಮ್ಮ ಕುಟುಂಬಕ್ಕೆ ತಾಯಿ ಒಳ್ಳೇದು ಮಾಡಲಿ. ನಿಮ್ಮಿಂದ ಇನ್ನೂ ಎಷ್ಟೋ ಜನಕ್ಕೆ ಒಳ್ಳೇದಾಗದಿದೆ. ಇದನ್ನ ಇನ್ನೂ ಹೆಚ್ಚಾಗಿ ಮುಂದುವರಿಸಿದ್ರು. ಸರಿ, ಎಷ್ಟೋ ಜನ ಜೀವನ ಒಳ್ಳೇದಾಗುತ್ತೆ. ಸರಿ, ಧನ್ಯವಾದ. ಧನ್ಯವಾದಗಳು ಪುನೀತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ 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 ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಮೇಶ್ ಪೂಜಾರಿ, ಬಲ್ಪ. ಉಮೇಶ್ ಪೂಜಾರಿ ಅವರು. ಹೇಳಿ ಉಮೇಶ್ ಅವರೇ, ತಮ್ಮ ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿ ಅಂತ. ಹಲೋ 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 ಉಮೇಶ್ ಅವರೇ, ನಾವು ಮಾತಾಡ್ತಾ ಇರುವಂತದ್ದು ಕೇಳ್ತಾ ಇದೆಯಾ? ಕುಕ್ಕಾಜಿ ಕ್ಷೇತ್ರದ ಪುನರ್ ನವೀಕರಣ ಬ್ರಹ್ಮಕಲಶೋತ್ಸವದ ಬಗ್ಗೆ ನಡೀತಾ ಇರುವಂತಹ ಕಾರ್ಯಕ್ರಮ. ಅಲ್ಲಿ ಧರ್ಮದರ್ಶಕರಾಗಿರುವಂತಹ ಶ್ರೀಕೃಷ್ಣ ಗುರುಜಿ ಅವರಿದ್ದಾರೆ. ನಾವೇ ಮಾಡಿದ್ದು. ಹಲೋ, ಅಲ್ಲಿ ಕೆಲಸ ಮಾಡುವಾಗ ಬೇರೆ ಕಡೆಯಿಂದ ತುಂಬಾ ದೇವಸ್ಥಾನಗಳೆಲ್ಲ ಕೆಲಸ ಮಾಡಿದ್ದೇವೆ. ಆದ್ರೆ ಅಲ್ಲಿ ಕೆಲಸ ಮಾಡುವಾಗ ಒಂದು ಅದ್ಭುತವಾದ ಅನುಭವ ನಮಗೆ ಬಂದಿದೆ. ನಮ್ಮ ಕೆಲಸದವರಿಗೆ ಒಟ್ಟಿಗಿದ್ದ ನಮ್ಮ ಟೀಮಿಗೆ ಅಲ್ಲಿ ವ್ಯವಸ್ಥೆಗಳು ತಂದಿತ್ತು. ವಿಶೇಷವಾದೆಲ್ಲ ನನಗೆಲ್ಲ ನನ್ನ ಕುಟುಂಬದವರಿಗೆ ನಮ್ಮ ಅಲ್ಲಿನ ಗುರುಗಳಿಗೆ ಅವಿನಾಭಾವ ಸಂಬಂಧ ಉಂಟು. ನಾವು ಅಲ್ಲಿ ಸಣ್ಣ ನಡಕ ತರವಾಡಿನವರು. ಸುಮಾರು ಒಂದು 30 ವರ್ಷಗಳ ಹಿಂದೆ ಗುರುಗಳು ಬಂದು ನಮ್ಮ ತರವಾಡಿ, ನನಗೆ ಗೊತ್ತಿರ್ಲಿಲ್ಲ ಆಗ. ನಾನು ನನ್ನ ತರವಾಡಿಗೆ ಈಗ ಒಂದು 10 ವರ್ಷ ಆಯ್ತಾ ಇರ್ತದೆ. ಒಂದು 30 ವರ್ಷಕ್ಕೆ ಹಿಂದೆ ಅವರು ಗುರುಗಳು ಬಂದು ನಮ್ಮ ತರವಾಡಿನೆಲ್ಲ ಹಿರಿಯರನ್ನು, ಆ ಸಂದರ್ಭದಲ್ಲಿ ಏನೂ ಇರ್ಲಿಲ್ಲ, ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಬಂದು ನಮ್ಮ ತರವಾಡಿಗೆ ಬಂದು ಅವರು ಒಂದು ಅಲ್ಲಿ ನೀವು ಕೆಲಸವನ್ನು ಪ್ರಾರಂಭ ಮಾಡ್ಲಿಕ್ಕೆ ಆಗಿನ ಕಾಲದಲ್ಲಿ ಒಂದು 500 ರೂಪಾಯಿ ಕೊಟ್ಟು ನೀವು ಯಾವುದಕ್ಕೂ ಹೆದರಬೇಡಿ, ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ನಮ್ಮನ್ನು ಹುರಿದುಂಬಿಸಿ ಆ ಕಾಲದಲ್ಲಿ ನಮ್ಮ ತರವಾಡು ಅಲ್ಲಿ ಎದ್ದು ನಿಂತಿತ್ತು. ಈಗ ತುಂಬಾ ಜನ ಇದ್ದೇವೆ ಅದರಲ್ಲಿ, ಸಂತಾನದ ತರದಲ್ಲಿ ಎಲ್ಲ ಹೆಸರುಂಟು. ಅವರು ಹುರಿದುಂಬಿಸಿ ಆ ಸಂದರ್ಭದಲ್ಲಿ ನಮ್ಮ ಕುಟುಂಬದವರಿಗೆ ಆಗಿನ ಕಾಲದಲ್ಲಿ ನಿಮಗೆ ಅಷ್ಟೆಲ್ಲ ಇದು ನಮಗೊಂದು ಈ ಸಂದರ್ಭದಲ್ಲಿ ಒಂದು ಇಲ್ಲಿ ಒಂದು ಕೆಲಸ ಮಾಡುವಂತ ಒಂದು ಪುಣ್ಯ ಸಿಕ್ಕಿತ್ತು ಅಂತ ಹೇಳ್ಬೋದು, ಅವಕಾಶ ಸಿಕ್ಕಿತ್ತು ಅನ್ನುವಂಥದ್ದು. ಹೌದು ಹೌದು, ಹಿರಿಯರು ಮಾಡಿದಂತ ಆ ಒಳ್ಳೆ ಕಾರ್ಯಗಳಿಂದ ನಮಿಗೂ ಈಗ ತುಂಬಾ 2 ತಲೆಮಾರಿಗೆ ಹಿಂದೆ ಅಲ್ಲಿ ಎಲ್ಲ ಪ್ರತಿಷ್ಠೆ ಮಾಡಿದ್ದು ನಮ್ಮ ದೈವಗಳು ಎಲ್ಲ ಅವನಿಗೆ ಗುರುಗಳು. ಆ ಕಾಲಾನಂತರ ವಾಪಸ್ಸು ನಮ್ಮ ತರವಾಡಿನಲ್ಲಿ ದೇವಸ್ಥಾನ ಎಲ್ಲ ಎಲ್ಲ ಈಗಿನ ಗುರುಗಳು ನಮ್ಮ ಅಲ್ಲಿ ಬ್ರಹ್ಮಕಲಶ ಮಾಡಿ ತಂತ್ರಿಯವರೆಲ್ಲ ಅವರು. ಉಮೇಶ್ ಅವರು ಕೆಲಸವನ್ನ ನಿರ್ವಹಣೆ ಮಾಡಿದವರು. ಅವರು ನಮಗೆ ಆ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಮಾಡಿದಂತ ಒಂದು ಪುಣ್ಯದ ಕೆಲಸ, ನಮಗೊಂದು ಈ ಒಂದು ಪುಣ್ಯದ ಕೆಲಸ ಸಿಕ್ಕಿದೆ ಅಂತಿದ್ದು.
ಧನ್ಯವಾದಗಳು ಉಮೇಶಣ್ಣ. ನಾನು ಎಲ್ಲ ಕಡೆ ನೀವು ಹೇಳಿದ್ರಿ ಬೇರೆ ಬೇರೆ ಕಡೆ ಪ್ರತಿಷ್ಠಾಪನೆ, ಬೇರೆ ಬೇರೆ ಕಡೆ ದೇಗುಲ ನಿರ್ಮಾಣ ಆಗಿದೆ. ಹೌದು, ಖಂಡಿತವಾಗಿ ಆಗಿದೆ. ಆದರೆ ನಿಮ್ಮಂಥ ಶಿಲ್ಪಿಗಳನ್ನು ನಾನು ಕಾಣಲಿಲ್ಲ ಇಷ್ಟವರೆಗೆ. ಯಾಕೆಂದರೆ ಎಲ್ಲ ಯಾವುದಕ್ಕೆ ಅಭಿಷೆ ಬಂದಾಗ ಇವರು ಏನು ನಮ್ಮ ಶಿಲ್ಪಿಗಳು, ಮರದ ಕೆತ್ತನೆ ಶಿಲ್ಪಿಗಳು, ಅವರೇ ನಲ್ಲಿ ಕೇಳೋದು, ಇವತ್ತು ಸಮಸ್ಯೆ ಆಗಿದೆ ಗುರುಗಳೇ, ಹಣದ ಪ್ರಾಬ್ಲಮ್ ಆಗಿದೆ, ಅವರೇ ಕೊಟ್ಟು ಕೆಲಸ ಮಾಡಿದ್ದಾರೆ. ನನಗೆ ಅವರಿಗೆ ಕೊಡಬೇಕಾದ್ದು, ಅವರು ದೇವಸ್ಥಾನ ಕೊಟ್ಟು ಕೆಲಸ ಮಾಡಿದಂಥ ವ್ಯಕ್ತಿಯವರು. ಅವರ ದಿವಸದ ಕೆಲಸಕ್ಕೆ ಏನು ಸಾಮಗ್ರಿ ಬೇಕೆಂದು ಅವರೇ ಎಲ್ಲ ಜವಾಬ್ದಾರಿ ತೆಕ್ಕೊಂಡು ಅವರೇ ಕೇಳುವಂಥದ್ದು. 3-4 ಲಕ್ಷ ದೇವಸ್ಥಾನಕ್ಕೆ ಅವರೇ ಕೊಟ್ಟಿದ್ದಾರೆ, ಸಮರ್ಪಣಾ ಕೊಟ್ಟಿದ್ದಾರೆ ಕೂಡ. ಅವ್ರು ಹೆಲ್ಪ್ ಮಾಡಿದ್ದಾರೆ. ಅತಿ ಸಮಸ್ಯೆ ಬಂದಾಗ ನಾನು ಸ್ಪಂದಿಸ್ತೇನೆ, ಅದಕ್ಕೆ ನೀವು ಪ್ರಾಬ್ಲಮ್ ನಾವಿದ್ದೆ ಅಂತೇಳಿ ಕೊಟ್ಟು ಅದಕ್ಕೆ ಒಂದು ವ್ಯವಸ್ಥೆ ಆಗುವಾಗ ಅಂತ. ಯಾಕೆ ಸಮಸ್ಯೆ ಬಂದಾಗ ಸ್ಪಂದಿಸಬೇಕಲ್ಲ, ಖಂಡಿತ. ಆ ರೀತಿ ಕೆಲಸ ಮಾಡಿದಂಥ ವ್ಯಕ್ತಿಯವರು. ಅವರಿಗೆ ನಾವು ಎಷ್ಟು ನಮ್ಮ ಒಂದು ಧನ್ಯದ ಕೊಟ್ಟರು ಸಾಕಾಗ್ಲಿಕ್ಕಿಲ್ಲ. ಅದು ಕೆಲಸ ಅಷ್ಟೇ, ಅದು ಅಚ್ಚುಕಟ್ಟಾಗಿ ಒಂದು ಲೋಪದೋಷ ಇಲ್ಲದಂತೆ ಕೆಲಸ ಮಾಡಿದಂಥ ಕೆಲಸ ಅಂತ ಹೇಳಿದ್ರೆ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕಲ್ಲಿನ ಕೆಲಸದ್ದು ಸ್ವಲ್ಪ ವಿಳಂಬ ಅಂದ್ರೆ ಸ್ವಲ್ಪ ಏನು ಆಗ್ಬೇಕು. ಈ ಮರದ ಕೆಲಸಕ್ಕೆ ಎಷ್ಟು ಸಮಯಕ್ಕೆ ಮೊದಲು ಅವ್ರು ಬಿಟ್ಕೊಡ್ಬೇಕಿತ್ತು, ಆ ತರ ಒಂದು ಸ್ವಲ್ಪ ಆದ್ರೂ ಅವರ ಬಿಟ್ಕೊಟ್ಟ ನಂತರ ಅವರ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಜನ ಬೇಕು. ಒಂದೊಂದು ದಿವಸ 25 ಜನ ಕೂಡ ಕೆಲಸ ಮಾಡಿರ್ತಿರ್ತಾರೆ. ನಾನು ನೋಡ್ತಾ ಇದ್ದೆ ಅವರಿಗೆ ಅದರ ಲೆಕ್ಕಾಚಾರ ಏನು ಅಂತ ನಮಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ರಾತ್ರಿ 11 ಗಂಟೆ 12 ಗಂಟೆವರೆಗಾದ್ರೂ 25 ಜನ ಕೆಲಸ ಮಾಡಿದ್ದಾರೆ. ಸೂಕ್ಷ್ಮ ಕೆಲಸ, ಕೆತ್ತನೆ ಕೆಲಸ ಇರ್ಬೋದು. ಆದ್ರೆ ಅದರ ಒಂದು ಛಲ, ಆ ಛಲದಲ್ಲಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಇಷ್ಟು ಸಮಯಕ್ಕೆ ನಾವು ಅದನ್ನು ಪೂರ್ತಿಗೊಳಿಸ್ಬೇಕು. ನಮ್ಗೇನೇ ಆಗ್ತಿತ್ತು ಅಂದ್ರೆ ಇಷ್ಟು ಟೈಮಲ್ಲಿ ಇಂಥ ಕೆಲಸ ಆಗ್ತದ ಅಂದ್ರೆ ಶಾರ್ಟ್ ಟೈಮ್. ಅಂದ್ರೆ ನವೆಂಬರ್ಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿ ಕಲ್ಲಿನ ಕೆಲಸ ಸ್ವಲ್ಪ ಅಂದ್ರೆ ಕಲ್ಲು ಅವರಿಗೆ ಅದಕ್ಕೆ ಉದ್ದದ ಬೀಮಿನಂತ ಕಲ್ಲುಗಳು ಸಿಗದ ಕಾರಣ ಸ್ವಲ್ಪ ವಿಳಂಬ ಆಯ್ತು. ಇವರು ಹೇಳುವಂಥದ್ದು ನಮ್ಮ ಕೆಲಸ ಅಂದ್ರೆ ಅದರ ಮೆಜರ್ಮೆಂಟ್ ಅಲ್ಲಿ ಅವ್ರು ಕೆಲಸ ಮಾಡಬೇಕಿತ್ತು. ಆವಾಗ ಏನು ನಾವು ಯಾವಾಗ ಮಾಡೋದು ಇಂಥ ಕೆಲಸವನ್ನು ಸೂಕ್ಷ್ಮ ಕೆಲಸ ಅಂತ ಹೇಳಿ ಏನೋ ಡಿಸೆಂಬರ್ ಆದ್ರೂ ಕೂಡ ಅವರಿಗೆ ಲಾಸ್ಟ್ ಆದ್ರೂ ಮತ್ತೆ ಡಿಸೆಂಬರ್ ಖಾಲಿ ಜನವರಿ ಫೆಬ್ರವರಿ ಈಗ ಮಾರ್ಚ್ 2 ತಿಂಗಳು ಸಂಬಳಕ್ಕಾಗಿ ದುಡ್ದಲ್ಲ, ನಮ್ಮದು ಅಂತ ಬಿಡುದು ಕೆಲಸ ಮಾಡಿಬಿಟ್ಟಿದ್ದಾರೆ. ಅದು ನಿಜವಾಗಿ ಅಂದ್ರೆ ಧೈರ್ಯ ಅಂತ ಹೇಳಿ ಅದೊಂದು ಸವಾಲು ಕೂಡ. ಕೆತ್ತನೆ ಅಷ್ಟೇ, ಅದು ಪರಿಪೂರ್ಣವಾದ ಕೆತ್ತನೆ ಗೆಜ್ಜೆಗಿರಿಯಲ್ಲಿ ಮಾಡಿದ್ದಾರೆ, ಅವರೇ ಮಾಡಿರೋದು. ಕ್ಷೇತ್ರದಲ್ಲಿ ಪರಿಪೂರ್ಣವಾದಂತ ಮಾಡಿದ ಕೆತ್ತನೆ ಬಹಳ ಒಂದು ಗೊತ್ತಾಗ್ತದೆ ನೋಡುವಾಗಲೇ ಒಂದು. ಅವರ ಒಂದು ಛಲ ಅಂದ್ರೆ ನಾನು ಇಷ್ಟು ಸಮಯಕ್ಕೆ ಏನಷ್ಟು ಜನ ಅಂದ್ರೆ 25 ಜನ ಎಲ್ಲ ಈ ಸಮಯಕ್ಕೆ ಯಾರು ಕೂಡ ಸಿಗ್ತಾರೆ. ಇಬ್ಬರು ಶಿಲ್ಪಿಗಳು ಉದಯ್ ಪೂಜಾರಿ ಅನಂತಾಡಿ ಅವರು ಕಲ್ಲಿನ ತಂದಾಗಿ ಮಾಡಿದ್ದಾರೆ. ಅವರು ಸಹ ಅಷ್ಟೇ, ಅವರು ಸಂಬಳ ದುಡಿದಲ್ಲ, ಅವರು ಇಬ್ಬರು ಶಿಲ್ಪಿಗಳು. ಕಲ್ಲು ಸಿಗದೇ ಇರುವಾಗ ಅದಕ್ಕೆ ವೇಟ್ ಮಾಡ್ಬೇಕಲ್ಲ, ಅವರು ಕಾಯ್ಬೇಕು. ಕಾಯುವ ಹೊತ್ತಿಗೆ ಇದೆಲ್ಲ ಸ್ವಲ್ಪ ಸಮಯ ವ್ಯತ್ಯಾಸ ಆಗುವುದು ಸಾಮಾನ್ಯ. ದೇವಿಯ ಒಂದು ಅನುಗ್ರಹ ಏನೋ, ದೇವಿಯ ಅನುಗ್ರಹದಂತೆ ಏನು ಕೆಲಸ ಕಾರ್ಯ ನಡೆದಿದೆ ಅದು ವಿಚಿತ್ರ ಅಲ್ಲಿ ನಿಜವಾಗಿ. ನಾವು ನಿರೀಕ್ಷೆಗಿಂತ ಜಾಸ್ತಿ ಕೆಲಸ ಆಗುವಂಥದ್ದು. ಈಗ ಡಾಕ್ಟರ್ ಹೇಳಿದಾಗೆ ಒಂದು ಅನಿರೀಕ್ಷಿತವಾಗಿ ಅವರು ಒಂದು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿರುವಂಥ ಸಂದರ್ಭ. ಆದರೆ ನಾವು ಜೀರ್ಣೋದ್ಧಾರ ಕಾರ್ಯ ಎಲ್ಲಿ ಕೂಡ ಈಗ ನಾವು ಏಪ್ರಿಲಲ್ಲಿ ಆ ಒಂದು ಪ್ರಾರಂಭ ಆದರೂ ಮಳೆಗಾಲದಲ್ಲಿ ಅಂತ ಕೆಲಸ ಮಾಡಲಿಕ್ಕೆ ನಮಗೆ ಆ ಕ್ಷೇತ್ರದಲ್ಲಿ ಅನುಕೂಲ ಇರಲಿಲ್ಲ. ಅಂದರೆ ಗರ್ಭಕಡಿ ಗುಡಿಯ ಕೆಲಸ, ಹೊರ ಇದು ಸುತ್ತು ಗೋಪುರ ಎಲ್ಲ ಕೆಲಸ ಆಗಿದೆ, ತೆಗೆಯುವಂಥದ್ದಲ್ಲ, ಸ್ಕ್ರೈನ್ ಮುಖಾಂತರ ಹೋಗಿ ಆ ಕಲ್ಲನ್ನು ಸೆಟ್ ಮಾಡುವಂಥದ್ದು. ಅಲ್ಲಿ ಜಾಗ ಇಕ್ಕಟ್ಟಾದ ಕಾರಣ ಅಲ್ಲಿ ಆ ಸ್ಕ್ರೈನ್ ನಿಲ್ಲುವಂಥ ಜಾಗ ಕೂಡ ಎಷ್ಟೋ ಕಷ್ಟ ಅಂತ ಇದನ್ನು ಸೆಟ್ ಮಾಡಿದ್ದಾರೆ. ಅದು ದೇವಿಯ ಒಂದು ಅನುಗ್ರಹದಲ್ಲಿ ಆಗಿದೆ ಅಂತ ಹೇಳುವಂಥದ್ದು. ಏನಾದ್ರೂ ಸ್ವಲ್ಪ ಚಿಚ್ಚಾದ್ರೂ ಕೂಡ ಅಷ್ಟೊಂದು ಒಂದು ತೊಂದರೆ ಆಗುವಂತ ಜಾಗ ಸಾಧ್ಯತೆಗಳಿತ್ತು ಅಂತ. ಮತ್ತೆ ನಮ್ಮ ಡಾಕ್ಟರ್ ಸುರಕ್ಷಾ ಡಾಕ್ಟರ್ ಗೀತಾ ಪ್ರಕಾಶ್ ಅಂದ್ರೆ ಎಲ್ಲ ಗೊತ್ತು. ಎಲ್ಲಿ ಬಂದವಾಗ ಜನಕ್ಕೆ ಭೂಮಿ ಜನ ಕೊಡ್ಬೇಕು, ಅವರದ್ದು ಬಹಳ ಒಳ್ಳೆಯ ವೈದ್ಯರಾಗಿದ್ದು, ಮತ್ತೆ ನಮ್ಮ ಊರಲ್ಲಿ ತುಂಬಾ ಒಂದು ಪ್ರತಿಷ್ಠಾವಾದ ಡಾಕ್ಟರ್ ಅಂತ ಹೇಳಿ ಹೆಸರು ಪಡೆದಿದ್ದಾರೆ. ಬಂದು ಅವರು ಅವತ್ತೇ ನಿರ್ಣಯ, ಅವರು ಬಂದ ನಿಜವಾಗಿ ಸಭೆಗೆ ಬಂದದ್ದು ಅವತ್ತೇ ನಿರ್ಣಯ. ಅವರು ಯೋಗ ಅಂದ್ರೆ ಅದೊಂದು ವಿಶೇಷ. ಅದು ಏನೊಂದು ಸಂಬಂಧ ಹೇಳಿದ್ರೆ ಬಿಲ್ವ ಸಂಘದ ಬಿಲ್ಲಿ ಹಬ್ಬ ಸಂಭ್ರಮೋತ್ಸವದ ಅಧ್ಯಕ್ಷರಾಗಿದ್ರು. ಒಂದು ರೀತಿಯಲ್ಲಿ 25 ಕಾರ್ಯಕ್ರಮ ಮಾಡುವ ಜೊತೆಗೆ ನಾವು ಕೂಡ ಆ ಸಂಘದಲ್ಲಿ ಕೆಲಸ ಮಾಡಿಕೊಂಡು ನಾನು ಉಪಾಧ್ಯಕ್ಷನಾಗಿದ್ದೆ.
ಆಗ ಕ್ಷೇತ್ರದಲ್ಲಿ ಕೂಡ ಒಂದು ಹೆಲ್ತ್ ಕ್ಯಾಂಪ್ ಮಾಡುವಂಥದ್ದು ಮಾಡಿದ್ದಾರೆ. ಮಾಡುವಂಥ ಸಂದರ್ಭದಿಂದ ಈ ಒಂದು ಓಡಾಟ ಕ್ಷೇತ್ರದ್ದಾಯಿತು. ಎಲ್ಲ ರೋಗಿಗಳಿಗೆ ಬೇಗನೆ ಸಿಗುವಂತ ನಾವೇನು ನಮ್ಮ ಒಂದು ಏನಾದೊಂದು ಕಾರ್ಯಕ್ರಮ ಮಾಡುವಾಗ, ಈಗ ನಾವು ಸಮಿತಿ ರಚನೆ ಮಾಡುವಾಗ ಬ್ರಹ್ಮಕಲಶ ಸಮಿತಿ ಮಾಡುವ ಸರ್ ಡಾಕ್ಟ್ರು ಒಂದು ಬಿಲ್ಲಿಯಪ್ಪ ಸಂಭ್ರಮೋತ್ಸವದ ಸಮಿತಿ ಅಧ್ಯಕ್ಷರು, ಅವರನ್ನು ಇನ್ವೈಟ್ ಮಾಡುವುದು, ಬಿಲೋ ಸಂಘದ ಅಧ್ಯಕ್ಷರನ್ನು, ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನು, ಬೇರೆ ಬೇರೆ ಸುಮಾರು ಜನರನ್ನು ನಾವು ಆ ಒಂದು ಸಮಿತಿ ರಚನೆಗೆ ಅಂತೇಳಿ ಇನ್ವೈಟ್ ಮಾಡಿದ್ದೇವೆ. ಆ ಸಮಿತಿಯಲ್ಲಿ ಆ ಸಭಾ ಕಾರ್ಯಕ್ರಮಕ್ಕೆ ಅಂತೇಳಿ. ಆದರೆ ಕೆಲವೊಂದು ಜನರಿಗೆ ಬರಲಿಕ್ಕೆ ಅನಾನುಕೂಲ ಆದರೂ ಅನಿವಾರ್ಯವಾಗಿ ಡಾಕ್ಟರ್ ಗೀತಾ ಪ್ರಕಾಶ್ ಅವರನ್ನು ನಾವು ಯಾರನ್ನು ಮಾಡುವಂಥದ್ದು, ಆ ಸಭೆಗೆ ಪ್ರಾರಂಭ ಮಾಡುವ ಮೊದಲು ಯಾರನ್ನು ಅಧ್ಯಕ್ಷ ಮಾಡುದು, ಹೇಗೆ ಮಾಡುದು, ಡಾಕ್ಟರ್ ಆದ್ರೆ ಒಂದು ಏನಾದ್ರು ಒಂದು ಗೌರವದಲ್ಲಿ ಅಂದ್ರೆ ಲಯನ್ಸ್ ಅಲ್ಲೆಲ್ಲ ಅವರು ಎಲ್ಲ ಅನುಭವ ಇದೆ. ಹಾಗೆ ನಾವು ಅವ್ರ ಹತ್ರ ನಾವು ಏನೂ ಕೂಡ ವಿನಂತಿ ಮಾಡಲಿಲ್ಲ, ಏನು ಕೂಡ ಹೇಳ್ಕೊಳ್ಳಿಲ್ಲ. ನೇರವಾಗಿ ನೀವು ಅಧ್ಯಕ್ಷರಾಗಬೇಕಂತ ಹೇಳಿದ್ರೆ ಅವ್ರಿಗೆ ಅದರ ಜವಾಬ್ದಾರಿ ಏನು ಅಂತೇಳಿ ಹೇಳ್ತಾರ ಅಂತ. ಆದರೂ ಕೂಡ ಒಂದು ಜಸ್ಟ್ ಸರ್ ನೀವು ಹೀಗೆ ನಿವಾರ್ಯ ಆದರೆ ನಮ್ಮ ಮನಸ್ಸಲ್ಲಿತ್ತು. ಆದರೆ ಅದನ್ನು ಆ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀಗಳು ಏನು ಇಲ್ಲೇ ಹತ್ತಿರದಲ್ಲಿ ಕೂತ್ಕೊಂಡು ಯೋಗ್ಯ ವ್ಯಕ್ತಿ ನಿಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಲಿಕ್ಕೆ ಅಂತೇಳಿ ಅವರ ಬಾಯಿಂದ ಹೇಳ್ಬಿಟ್ರು. ಅದೇ ಯೋಗ ಅಂತ ಹೇಳಿದರೆ ನಮ್ಗೆ ಕೂಡ ಹಾಗೆ ನಮಗೊಂದು ಸಣ್ಣ ಅಲಿನ್ ಸೇವೆ ಮಾಡುವಂಥ ಅವಕಾಶ, ತಾಯಿಯ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಒಂದು ಪಾಲು ಪಡೆಯುವಂಥ ಅವಕಾಶ, ಅದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ನಾನು ಇಬ್ಬರು ಅಧ್ಯಕ್ಷರಿದ್ದಾರೆ, ಗೀತಾ ಪ್ರಕಾಶ್ ಮತ್ತು ಪುರುಷೋತ್ತಮ. ಅವರದ್ದು ಕೂಡ ಹೇಳ್ಬೇಕಿದ್ರೆ ಅವರು ಒಂದು ರೀತಿಯಲ್ಲಿ ಏನು ಕೂಡ ಮಾತಾಡದೇ ಇದ್ರು ಕೂಡ ಅವರ ಸಲಹೆ ಸೂಚನೆಯನ್ನ ಕೊಟ್ಟು ಪ್ರತಿ ಕಾರ್ಯಕ್ರಮ ಏನು ನಾವು ಅಲ್ಲಿ ಮೀಟಿಂಗ್ ಮಾಡುವ ಆ ಹೊತ್ತಿಗೆ ಬಂದು ನಮ್ಗೆ ಸಲಹೆ ಸೂಚನೆಯನ್ನು ಕೊಟ್ಟು ಎಲ್ಲ ರೀತಿಯ ಆರ್ಥಿಕ ಸಹಕಾರ ಎಲ್ಲ ರೀತಿಯಲ್ಲಿ ಕೊಟ್ಟು ಸಹಕಾರ. ಇವತ್ತು ಸಹ ಒಂದು ದೊಡ್ಡ ನೀರಿನ ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಸಣ್ಣ ಅಳಿಕೆ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮ ಸಮಿತಿಯವರ ಜೊತೆ ಒಳ್ಳೆ ರೀತಿ ಎಲ್ಲ ಸಮುದಾಯಗಳು ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ರಾತ್ರಿ ಹಗಲು ನಮ್ಮ ಊರಿನ ಯುವಕರ ಪರವನೆಲ್ಲ ರಾತ್ರಿ ಹಗಲು ದುಡಿತಾ ಇದ್ದಾರೆ. 2 ಗಂಟೆ 1 ಗಂಟೆ ರಾತ್ರಿ ಹೇಳದೆ ಬರುವಂತ ಹೇಳಿದ್ರು. ನಾನು ಸ್ವಲ್ಪ ಒತ್ತಡದಲ್ಲಿ ಇದ್ದೇನೆ ಅಂದ್ರೆ ಅವರು ಈ ಲೈಫಲ್ಲಿ ಎಲ್ಲ ಮೊನ್ನೆ ಫೆಬ್ರವರಿಯಲ್ಲಿ ಅದೇ ಸಿಂಗಾಪುರ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಒಂದು ವಾರದಲ್ಲ ಸರ್. ಹಾಗಂತೇಳಿ ನಾವು ನಾನು ಕ್ಯಾನ್ಸಲ್ ಮಾಡಬೇಕಾ, ನಾನು ಜವಾಬ್ದಾರಿ ತಗೊಂಡ್ರೆ ನಾನು ಹೇಗೆ ಇದು ಮಾಡುವಂಥದ್ದು, ಬೇಡ ಸರ್ ನಾವೆಲ್ಲ ಇದ್ದೀವಲ್ಲ, ನಾವು ಅದನ್ನು ಸುಧಾರಿಸ್ಕೊಂಡು ಹೋಗ್ತೇವೆ, ನೀವು ನಿಮ್ಮ ಸಮಯಕ್ಕೆ ನಿಮ್ಮ ಇದಕ್ಕೆ ಬಂದರೆ ಸಾಕು, ನಾವೆಲ್ಲ ನಿಮ್ಮನ್ನು ಬರ್ತೇವೆ, ನಿಮ್ಮ ಅಲ್ಲಿಗೆ ಬರ್ತೇವೆ ಬೇಕಿದ್ರೆ ಅಂತೇಳಿ. ಹಾಗಿದ್ದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡುವ ಇದರಲ್ಲಿ ಕೂಡ ಇದ್ರು. ಫೆಬ್ರವರಿಯಲ್ಲಿ ಅವರು ಆ ಒಂದು ಇದನ್ನು ಕೂಡ ಹೋಗಿ ಬಂದರು ಸಿಂಗಾಪುರಕ್ಕೆ. ಅವರ ಕಾರ್ಯದ ಒತ್ತಡಗಳ ಮಧ್ಯೆ ಅದರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಹೌದು, ಅದೇ ನಮ್ಗೆ ತುಂಬಾ ಸಂತೋಷ. ಈಗ ಮಾತಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಿರಣ್ ಉಳ್ಳಾಲ ಅಂತ ಹೇಳಿ, ಉಳ್ಳಾಲದಿಂದ. ಎಸ್, ಮಾತಾಡಿ ಕಿರಣ್ ಅವರೇ. ಶ್ರೀಕೃಷ್ಣ ಗುರುಜಿ ಅವರಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅಲ್ಲಿ ಇರುವಂತಹ ಎಲ್ಲ ಅತಿಥಿಗಳಿಗೆ ಕೂಡ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕುಕ್ಕಾಜೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಇದೆ. ನಾನು ಹಲವಾರು ವರ್ಷಗಳಿಂದ ಅಲ್ಲಿನ ಭಕ್ತ ಕೂಡ ಹೌದು. ಹಾಗೆ ಅಲ್ಲಿ ಪ್ರತಿ ವಾರ ಅಲ್ಲಿ ಹೋಗಿ ನಾವು ನಮ್ಮ ಒಂದು ಸಂಸ್ಥೆ ಇದೆ, ಮಂತ್ರನಾಟ್ಯ ಕಲಾ ಗುರುಕುಲ ಅನ್ನುವಂತಹ ನೃತ್ಯ ಸಂಸ್ಥೆ. ಅಲ್ಲಿ ನೃತ್ಯ ತರಗತಿಯನ್ನ ಅಲ್ಲಿ ಅವರು ಗುರೂಜಿ ಅವರು ಪ್ರತಿ ಅಲ್ಲಿ ಇರುವಂತಹ ಏನು ಆರ್ಥಿಕವಾಗಿ ಸ್ವಲ್ಪ ಅಂದ್ರೆ ಅದೊಂದು ಒಂದು ಸಣ್ಣ ಗ್ರಾಮ ಆಗಿರೋದ್ರಿಂದಾಗಿ ಅಲ್ಲಿ ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಕಲಿಯುವಂತ ಸ್ವಲ್ಪ ಕಷ್ಟಕರ ಆಗಿರುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಉಚಿತವಾಗಿ ಭರತನಾಟ್ಯ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ವಾರ ನಾನು ಅಲ್ಲಿ ಹೋಗಿ ಭರತನಾಟ್ಯವನ್ನು ನಾವು ಹೇಳಿಕೊಡ್ತಾ ಇದ್ದೇವೆ ಅಲ್ಲಿ ನಮ್ಮ ಮಕ್ಕಳಿಗೆ. ಅದರೆಲ್ಲ ಏನೆಲ್ಲ ವೆಚ್ಚ ಇದೆ ಅದನ್ನೆಲ್ಲ ದೇವಸ್ಥಾನ ಶ್ರೀಕೃಷ್ಣ ಗುರೂಜಿ ಅವರೇ ಭರಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಇನ್ನು ನಾನು ಬೇರೆ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ ದೇವಸ್ಥಾನ, ಈಗ ನಾನು ಆಗ್ಲೇ ಹೇಳಿದಾಗೆ ತುಂಬಾ ವರ್ಷದಿಂದ ನನಗೆ ಆ ದೇವಸ್ಥಾನ ಪರಿಚಯ. ಅದೆಷ್ಟೋ ನನ್ನ ಪೈಕಿ ಇರುವಂತವರಲ್ಲಿ ಅದೆಷ್ಟೋ ಮಂದಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಶರಣು ಅಂತ ಬಂದಾಗ ಹರಸಿ ಕಾಯ್ದಂತಹ ಮಾತೆ ಅವಳು ಕಾಳಿಕಾಂಬೆ ಅನ್ನುವಂಥದ್ದು, ಕಾಳಿಕಾಂಬ ಆಂಜನೇಯ ಪರಿವಾರ ಶಕ್ತಿಗಳು. ಇವತ್ತಿಗೂ ನಾನು ಎಷ್ಟು ಮಂದಿಯನ್ನ ಕಷ್ಟ ಅಂತ ನನ್ನ ಬಳಿಗೆ ಬಂದಾಗ ನಾನು ಅವರನ್ನ ಅಲ್ಲಿ ಕರ್ಕೊಂಡೋಗಿ ಎಷ್ಟು ಮಂದಿಯನ್ನು ಕರ್ಕೊಂಡು ಹೋಗಿದ್ದೇನೆ. ಪ್ರತಿಯೊಬ್ಬರು ಕೂಡ ಇವತ್ತು ಸುಂದರವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ನಾನು ಪ್ರತಿ ಸಲ ಹೇಳುದುಂಟು, ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಧಾರ್ಮಿಕತೆಗೆ ಮಾತ್ರ ಒಂದು ಒತ್ತು ಕೊಡುತ್ತದೆ ಅಂತ. ಆದ್ರೆ ಈ ಕ್ಷೇತ್ರ
ಧಾರ್ಮಿಕತೆಯ ಜೊತೆಗೆ ಸಾಮಾಜಿಕ ಕೆಲಸಗಳಿಗೆ ಕೂಡ ಒತ್ತು ಕೊಡ್ತಾ ಇದೆ. ಅದು ಹೇಗಂತ ಹೇಳಿದ್ರೆ ಧಾರ್ಮಿಕ ನಾವೀಗ ಒಂದು 10 ರೂಪಾಯಿ ಅಲ್ಲಿಗೆ ಕಾಣಿಕೆ ಅಂತ ಹಾಕಿದ್ರೆ ಅದರಲ್ಲಿ ಒಂದು 5 ರೂಪಾಯಿ ಧಾರ್ಮಿಕತೆಗೆ ಅದನ್ನ ಬಳಸಿಕೊಂಡ್ರೆ ಒಂದು 5 ರೂಪಾಯಿಯಲ್ಲಿ ಸಾಮಾಜಿಕ ಕಾರ್ಯಗಳಿಗೆ ಕೆಲವೊಮ್ಮೆ ಹೇಳ್ತೇನೆ ನಾನು, ದೇವರ ಕೆಲಸಕ್ಕೂ ಆಗ್ತದೆ, ದೇವರು ಮೆಚ್ಚುವಂತ ಕೆಲಸಕ್ಕೂ ಅಲ್ಲಿ ವಿನಿಯೋಗ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದೇವರ ಕೆಲಸ ಅಂತ ಹೇಳಿದ್ರೆ ಧಾರ್ಮಿಕತೆಯಲ್ಲಿ ಏನೆಲ್ಲ ಉಪಯೋಗ ಆಗ್ತದೋ ಅದು ಪೂಜೆ ಪುನಸ್ಕಾರಗಳು ಅದಕ್ಕೆಲ್ಲ ಉಪಯೋಗ ಹೇಗೆ ಆಗ್ತದೋ, ದೇವರು ಮೆಚ್ಚುವಂತಹ ಕೆಲಸ ಅಂದ್ರೆ ಸಮಾಜದಲ್ಲಿರುವಂತಹ ದೀನರ ಸೇವೆಯನ್ನ ಕೂಡ ಅವರಿಗೆ ಏನೆಲ್ಲ ಅಗತ್ಯತೆಗಳಿದೆ ಅಂದ್ರೆ ಕೆಲವರಿಗೆ ವಿವಾಹ ಭಾಗ್ಯ ಆದ್ರೂ ಕೂಡ ಅವರಿಗೆ ಅದನ್ನ ಅಂದ್ರೆ ಆ ಖರ್ಚು ವೆಚ್ಚಗಳನ್ನೆಲ್ಲ ಸರಿದೂಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದನೇ ಅಂತವರಿಗೆ ವಿವಾಹ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ. ಆಮೇಲೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವಂತಹ ಕಾರ್ಯಗಳು, ವಿದ್ಯಾದಾನ, ಇದೇ ರೀತಿ ಹಲವಾರು ಇದೆ. ಹೇಳ್ತಾ ಹೋದ್ರೆ ಲಿಸ್ಟ್ ತುಂಬಾ ಉದ್ದ ಹೋಗುತ್ತೆ. ಅಷ್ಟು ಕಾರ್ಯಗಳನ್ನು ಅವರಲ್ಲಿ ದೇವಸ್ಥಾನದ ವತಿಯಿಂದ ಮಾಡ್ತಾ ಇದ್ದಾರೆ. ಇನ್ನು ಕಾರಣಿಕದ ಬಗ್ಗೆ 2 ಮಾತಿಲ್ಲ, ಹೇಳುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕಾಳಿಕಾಂಬೆ ಆಂಜನೇಯನ ಸಪರಿವಾರ ಶಕ್ತಿ ಎಷ್ಟಿದೆಯೋ ಹಾಗೆ ಅದರೊಂದಿಗೆ ಅಲ್ಲಿ ದೈವೈಕ್ಯರಾದಂತಹ ಶ್ರೀ ಧರ್ಮದರ್ಶಿಗಳಾದಂತಹ ಶ್ರೀ ತನಿಯಪ್ಪ ಗುರೂಜಿ ಅವರ ಶಕ್ತಿ ಕೂಡ ಇನ್ನೂ ಅಲ್ಲಿ ಇದೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ನಮ್ಗೆ ಸಿಗ್ತದೆ ಅಲ್ಲಿಗೆ ಹೋದ್ರೆ. ಹಾಗೆ ಅಂದ್ರೆ ಕೇವಲ ಅದೇ ಆ ಮಾತ್ರ ನಾವು ಕೂಡ ಉಲ್ಲೇಖ ಮಾಡಿದ್ದೇವೆ, ಕೇವಲ ಧಾರ್ಮಿಕತೆಗೆ ಮಾತ್ರ ಒತ್ತಲ್ಲ, ಸಾಮಾಜಿಕವಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ತಾವು ಕೂಡ ಒಂದು ಅಭಿಪ್ರಾಯವನ್ನು ಇಲ್ಲಿ ಹಂಚಿಕೊಂಡಿರುವಂತದ್ದು. ಕಿರಣ್ ಅವರಿಗೆ ಪ್ರತಿಕ್ರಿಯೆ. ಧನ್ಯವಾದಗಳು ಗುರುಜಿ. ಅದೆಷ್ಟೋ ಮಕ್ಕಳಿಗೆ ಜ್ಞಾನ ದೀಟಿ ಕುಡಿದಂಥ ಗುರುಗಳು ನಮ್ಮ ಮಾನಿಲಕ್ಕೆ ಬಂದು ಕುಕ್ಕಾಜಿಯಲ್ಲಿ ಭರತನಾಟ್ಯ ಮಕ್ಕಳ ಕಲಿಸಿ ಒಳ್ಳೆ ಸಂಸ್ಕಾರ ಜೊತೆಗೆ ಹೇಗೆ ಇರಬೇಕು, ಹೇಗೆ ಬದುಕಬಾಳ್ಬೇಕು, ಜೊತೆಗೆ ಭರತನಾಟ್ಯ ಎಲ್ಲ ಸ್ಟಡಿ ಮಾಡಿ ಮಕ್ಕಳು ಒಳ್ಳೆ ಮಟ್ಟಕ್ಕೆ ನಿರ್ಧರಿಸಿದ್ದೀರಾ. ಜೊತೆಗೆ ನಿಮ್ಮ ಸಹಕಾರ, ನಾವು ನಿಮಗೆ ಎಷ್ಟು ಸಂಬಳ ಕೊಟ್ಟು ದುಡ್ಲಿಕ್ಕೆ ಅಂತಲ್ಲ, ಅದು ನೀವು ಕೇಳುವುದಿಲ್ಲ, ಯಾವುದೊಂದು ನಮ್ಮಲ್ಲಿ ಹೇಳೂ ಇಲ್ಲ. ಆದ ಕಾರಣ ನೀವು ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆ ಅಪಾರವಾಗಿದೆ. ಹಾಗೆ ಇನ್ನೂ ಸಹ ನಿಮ್ಮ ಸೇವೆ, ಹಾಗೆ ನೀವು ನಮ್ಮ ಜೊತೆ ಇರಬೇಕು. ನಿಮ್ಮ ಕೀರ್ತಿಗೆ ಆ ಮಹಾಶಕ್ತಿ ಸ್ವರೂಪ ಮಹಾಕಾಳಿ ಅನುಗ್ರಹ ಇರಲಿ. ಅದೇ ರೀತಿ ನಟರಾಜನ ಅನುಗ್ರಹ ಸಮಗಿರಲಿ. ನಿಮ್ಮ ಗುರುಗಳು, ನಿಮ್ಮ ನಾಟ್ಯ ಗುರುಗಳು, ಸಮಸ್ತ ಗುರುಗಳ ಅನುಗ್ರಹ ಇರಲಿ. ನಿಮ್ಮ ಹೆಸರು ಇನ್ನಷ್ಟ ಆ ಕೀರ್ತಿಗೆ ಇನ್ನು ಲೋಪದೋಷ ಆಗದಂತೆ ಅನುಗ್ರಹಿಸಲಿ. ಎಲ್ಲ ಕಾರ್ಯಕ್ರಮವನ್ನು 5 ರಿಂದ 9 ತನಕ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ಕೇಳ್ತಿದ್ದೇನೆ. ನಿಮ್ಮ ಆಶೀರ್ವಾದ ಗುರುಜಿ, ನಿಮ್ಮ ಆಶೀರ್ವಾದ. ಧನ್ಯವಾದಗಳು ಕಿರಣ್ ಅವರೇ ತಮ್ಮ ಕರೆಗಾಗಿ. ಮಾತಾಡೋಣ. ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ನಾನು ಪುರುಷೋತ್ತಮ್. ಎಸ್, ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕರೆಯನ್ನ ಮಾಡಿರುವಂತದ್ದು. ಹಲೋ ಹಲೋ ಸರ್, ನಮ್ಮ ಮಾತು ಕೇಳಿಸ್ತಾ ಇದೆಯಾ? ಹಲೋ, ಕನೆಕ್ಟ್ ಆಗ್ತದೆ? ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳ್ತದೆ. ಎಸ್ ಸರ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಒಂದು ನೆಲೆಯಲ್ಲಿ ಕೆಲಸವನ್ನ ಮಾಡಿದ್ದೀರಿ. ತಮ್ಮ ಒಂದು ಅನುಭವ ಹೇಗಿದೆ ಅಂತ. ಹಲೋ ಹಲೋ ಎಸ್, ಬಹುಶಃ ಅವರ ಸಂಪರ್ಕದಲ್ಲಿ ಸಮಸ್ಯೆ ಇದೆ. ಅವರ ನಮಗೆ ಸ್ಪಷ್ಟವಾಗಿ ಎಸ್ ಕೇಳಿಸ್ತಾ ಇದೆ ಸರ್ ಇವಾಗ? ಕೇಳ್ತದೆ. ಎಸ್, ತಮ್ಮ ಒಂದು ಅನುಭವ ಸರ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ. ಕೇಳ್ತಾ ಇದೆ, ಮಾತಾಡಿ ಸರ್, ಮಾತಾಡಿ. ಹಲೋ. ಹೌದು, ಗುರುಜಿ ಅವರ ಮೊದಲನೇದಾಗಿ ಗುರುಜಿ ಅವರು ಹಾಗೂ 3 ಜನ ಇದ್ದಾರೆ. ಕನೆಕ್ಟಿಂಗ್. ಹಲೋ, ಎಸ್, ದಯವಿಟ್ಟು ಮತ್ತೊಮ್ಮೆ ಒಂದು ಪ್ರಯತ್ನವನ್ನ ಮಾಡಿ ಅನ್ನುವಂತ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅವರಿಗೆ ಬಹುಶಃ ನಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಅಡ್ಡಿನಡ್ಕದಿಂದ ಕಾಲ್ ಮಾಡ್ತಾ ಇದ್ದೇನೆ. ಜಯಲಕ್ಷ್ಮಿ ಅಂತ ನನ್ನ ಹೆಸರು. ಎಸ್, ಜಯಲಕ್ಷ್ಮಿ ಅಂತ ಹೇಳಿ ಮೇಡಮ್, ಹೇಳಿ.
ಕುಕ್ಕಾಜೆ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಸಂವಾದವನ್ನ ಮಾಡ್ತಾ ಇರುವಂತದ್ದು. ಕ್ಷೇತ್ರದ ಬಗೆಗಿನ ತಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ಅಂದ್ರೆ ಈಗ ಈ ಸುದ್ದಿ ನ್ಯೂಸ್ ಅಲ್ಲಿ ಮತ್ತೆ ಇಲ್ಲೇ ಎಲ್ಲ ನಮ್ಮ ಊರಲ್ಲೆಲ್ಲ ಬ್ಯಾನರ್ ಎಲ್ಲ ಹಾಕಿದ್ದಾರೆ ಕುಕ್ಕಾಜೆ ಬ್ರಹ್ಮಕಲಶದ ಬಗ್ಗೆ. ಅಂದ್ರೆ ಅವಾಗ ನನಗೆ ಮೊದ್ಲಿನ ಬಾಲ್ಯದ ನೆನಪಾಯ್ತು. ಎಷ್ಟೋ ವರ್ಷಗಳ ಹಿಂದೆ, ಅಂದ್ರೆ ನಾನು ಕೂಡ ಬರೀ ಸಣ್ಣಿದ್ದೆ, ನನಗೆ ಕಣ್ಣಿಗೆ ಮಾತ್ರ ಕಾಣ್ತದೆ ಎಲ್ಲ ವಿಷಯಗಳು. ನನ್ನ ತಮ್ಮ ಈಗ ನಾವು ಎಲ್ಲರೂ ಒಟ್ಟಿಗೆ ಫ್ರೆಂಡ್ಸ್ಗಳೊಟ್ಟಿಗೆ ಆಡ್ತಾ ಇರುವಾಗ ಫ್ರೆಂಡ್ಸ್ ಗಳೆಲ್ಲ ಹೇಳಿದ್ರು ದನ ಬಂತು ಅಂತ ಹೇಳಿ ನಮ್ಮನ್ನು ಬಿಟ್ಟು ಓಡಿ ಹೋದ್ರು. ಆ ಟೈಮಲ್ಲಿ ನನ್ನ ತಮ್ಮ ಏನಾದ ನೆಲಕ್ಕೆ ಬಿದ್ದಲ್ಲಿ ಅವನಿಗೆ ಒಂದು ಸೋಂಕು ಆದಾಗ ಆಯ್ತು, ಅಂದ್ರೆ ಒಂದು ಕಾಲು ಬರದಾಗೆ ಆಯ್ತು. ಆ ಟೈಮಲ್ಲಿ ನಾವು ನಮ್ಮ ಅಮ್ಮನವರು ಅವನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರು. ಅಡ್ಮಿಟ್ ಆಗಿದ್ದ ಅಲ್ಲಿ. ಎಂತ ಮದ್ದು ಮಾಡಿದ್ರು ಕೂಡ ಅವನಿಗೆ ಕಡಿಮೆನೆ ಆಗ್ತಿರ್ಲಿಲ್ಲ. ಆವಾಗ ನಮ್ಮ ನೆರೆಕರೆಯವರು ಹೇಳಿದ್ರು, ಅಂದ್ರೆ ಹೀಗೆ ಒಂದು ಕುಕ್ಕಾಜೆ ಅಂತ ಹೇಳುವ ಒಂದು ದೇವಸ್ಥಾನ ಇದೆ, ಒಮ್ಮೆ ನೀವು ಕರ್ಕೊಂಡು ಬನ್ನಿ, ಒಂದು ಪ್ರಯತ್ನ ಮಾಡಿ ನೋಡುವ ನಾವು ಏನಾಗ್ತದೆ, ಸಣ್ಣ ಮಗು ಅಲ್ವಾ, ಕೈ ಕಾಲು ಬಾರದಿದ್ರೆ ಹೇಗೆ ಅಂತೆಲ್ಲ ಹೇಳಿದ್ರು. ಹಾಗೆ ನಮ್ಮ ಅಮ್ಮ ನನ್ನನ್ನು ನನ್ನ ತಮ್ಮನನ್ನು ನಾವೆಲ್ಲ ಒಟ್ಟಿಗೆ ಹೋಗಿ ಕುಕ್ಕಾಜಿಗೆ ಹೋದೆವು. ಹೋಗುವಾಗ ಅಲ್ಲಿ ಅವರು ಅಂದ್ರೆ ನನಗೆ ಆ ಟೈಮಲ್ಲಿ ಒಂದು ನೋಡಿಯೇ ಒಂಥರ ಹೆದರಿಕೆ ಆಯ್ತು. ಅಂದ್ರೆ ಅವರು ಏನೋ ಒಂದು ಸೀರೆ ಎಲ್ಲ ಉಟ್ಟು ಹಣೆಗೆಲ್ಲ ತುಂಬಾ ಕುಂಕುಮ ಎಲ್ಲ ಹಾಕಿ ಅವರಿಗೆ ಒಂದು ಅಂದ್ರೆ ದೇವರು ಅವರ ಶರೀರದಲ್ಲಿ ಏನೋ ಒಂದು ಇದಾಗ್ತಿತ್ತು ಆ ದೇವರ ಗುಡಿಯಲ್ಲಿ. ನಾವು ದರ್ಶನ ಎಲ್ಲ ಅದನ್ನು ನೋಡ್ತಾ ಇದ್ದೇವೆ ಅವರಿಗೆ. ಆ ಟೈಮಲ್ಲಿ ಅವರಲ್ಲಿ ನಮ್ಮ ಸಮಸ್ಯೆಯನ್ನು ನಾವು ಹೇಳಿಕೊಂಡೆವು. ನನ್ನ ಅಮ್ಮ ಹೇಳಿದ್ರು, ಹೀಗೆ ನಮ್ಮ ಮಗನಿಗೆ ಆಗಿದೆ, ಕೈ ಕಾಲು ಬರುದಿಲ್ಲ, ತುಂಬಾ ಮದ್ದು ಮಾಡಿದೆವು, ನಮಗೆ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರು. ಅವಾಗ ಅವರು ಏನು ಮಾಡಿದ್ರು ಅಂದ್ರೆ, ಅದು ನನಗೆ ಈಗ್ಲೂ ಕಣ್ಣಿಗೆ ಕಾಣ್ತದೆ. ಅಂದ್ರೆ ನಾವು ತುಳು ಮಾತಾಡುದು, ಅವರು ಸಹ ತುಳು ಅಲ್ಲಿ ಹೇಳಿದ್ರು, ತುಕಮಗೆ ನಮ್ಮ ಒಂಜಿ ದೇವಸ್ಥಾನಕ್ಕೆ ಒಂಜಿ ಸುತ್ತು ಬರ್ಕ ಅಂತ ಹೇಳಿ ನನ್ನ ತಮ್ಮನ ಕೈಯನ್ನು ಹಿಡ್ಕೊಂಡು ಅವರು ಒಂದು ಸುತ್ತು ಆ ದೇವಸ್ಥಾನಕ್ಕೆ ಬರೆಸಿದ್ರು ತಮ್ಮನನ್ನು. ಒಂದು ಸುತ್ತು ಬಂದು ಎರಡನೇ ಸುತ್ತು ಬರುವಾಗ ನನ್ನ ತಮ್ಮ ನಡ್ದ, ಅಂದ್ರೆ ನಡಿಲಿಕ್ಕೆ ಆಗದಂತಹ ಮಗು ಅವನಿಗೆ ನಡಿಲಿಕ್ಕೆ ಆಯ್ತು ಅಲ್ಲಿ ಎರಡನೇ ಸುತ್ತು. ಅಷ್ಟಾದಾಗ ಎರಡನೇ ಸುತ್ತು ಕಂಪ್ಲೀಟ್ ಮಾಡಿ ಅವರು ಏನೋ ಪ್ರಸಾದ ಕೊಟ್ಟು ಅವರು ಹೇಳಿದ್ರು, ಸ್ವಲ್ಪ ದಿವಸ ನಿಮಗೆ ಅಂದ್ರೆ ಪುರ್ಸೊತ್ತಾಗುವಾಗ ನೀವು ಬರ್ತಾ ಇರ್ಬೇಕು. ಅವಾಗ ಒಂದು ನೋಡಿ ಉಪ್ಪು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಒಂದು ಕಪ್ಪಿನ ನೂಲಿಗೆ ಒಂದು ಉಪ್ಪು, ಅದರಲ್ಲಿ ಅವರು ಏನೋ ಒಂದು ಪ್ರಸಾದವನ್ನ ಹಾಕಿ ನಮಗೇನೋ ಒಂದು ದೇವರ ಇದನ್ನು ಮಾಡಿ ಕೊಡ್ತಿದ್ರು ಅವನಿಗೆ, ಸ್ವಲ್ಪ ರಕ್ಷೆಗೆ ಸ್ವಲ್ಪ ದಿವಸದ ಮಟ್ಟಿಗೆ. ಇದನ್ನ ನೀವು ಸೊಂಟಕ್ಕೆ ನೀನು ಕಟ್ಟಿಕೊಂಡಿರ್ಬೇಕು ಇದನ್ನು. ಅವಾಗ ನಿನಗೆ ವರ್ಷಕ್ಕೆ ಪತ್ತಾಜೆ ಅಂತ ಹೇಳುವ ಟೈಮಲ್ಲಿ ಅಲ್ಲಿ ವಿಶೇಷ ಪೂಜೆ ಎಲ್ಲ ಆಗ್ತದೆ. ಆ ಟೈಮಲ್ಲಿ ನೀವು ಬರ್ತಾ ಇರ್ಬೇಕು, ಬಂದು ಇಲ್ಲಿ ವರ್ಷಕ್ಕೊಮ್ಮೆ ಈ ಉರುಕನ್ನು ಚೇಂಜ್ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರು ಸ್ವಲ್ಪ ದಿವಸದ ಮಟ್ಟಿಗೆ. ಹಾಗೆ ನಾವು ಮಾಡ್ತಾ ಇದ್ದೇವೆ. ಈಗ ಸರಿ ಇದ್ದಾನೆ ನನ್ನ ತಮ್ಮ, ಅದ್ರ ನಂತರ ಯಾವುದೇ ಸಮಸ್ಯೆ ಆಗ್ಲಿಲ್ಲ. ಈಗ ನಾವು ಅಲ್ಲಿಗೆ ಹೋಗೋದೇ ತುಂಬಾ ಸಮಯ ಆಯ್ತು, ಈಗ ಹೋಗ್ಲಿಲ್ಲ. ಇನ್ನೀಗ ನಾಳ್ದು ಬ್ರಹ್ಮಕಲಶದ ಟೈಮಲ್ಲಿ ಒಮ್ಮೆ ಹೋಗ್ಬೇಕು ಅಂತ ಉಂಟು. ಇದು ನಿಮ್ಮ ಪ್ರತ್ಯಕ್ಷ ಅನುಭವವನ್ನ ತಾವು ಹಂಚಿಕೊಂಡಿರುವಂತದ್ದು? ಹೌದು ಪ್ರತ್ಯಕ್ಷ. ಇದು ನಾನು ಸಣ್ಣದಿದ್ರು ನನಗೆ ಈಗಲೂ ಅದು ಕಣ್ಣಿಗೆ ಕಾಣ್ತಾ ಉಂಟು. ಅಂದ್ರೆ ಈಗ ಅಪ್ಪ ಅಮ್ಮ ಇಲ್ಲ, ಈಗ ತೀರಿ ಹೋಗಿದ್ದಾರೆ. ಇದು ಈಗ ಪ್ರತ್ಯಕ್ಷ ಸಾಕ್ಷಿ ನಾನು ಮತ್ತೆ ನನ್ನ ತಮ್ಮ. ತಮ್ಮನಿಗೆ ಅಷ್ಟು ನೆನಪು ಇಲ್ಲ, ಆದ್ರೆ ಅವನಿಗೆ ಗೊತ್ತುಂಟು, ಹಾಗಂತ ಸಣ್ಣದಿದ್ದ ಅವನು. ಆದ್ರೂ ಹೀಗೆ ನಾನು ಹೇಳುವಾಗ ಅವನಿಗೆ ನೆನಪು ಹೌದು ಅಂತ ಹೇಳಿದ ಮೊನ್ನೆ. ಹಾಗೆ ಇದು ಸ್ವಂತ ಅನುಭವ ನಂದು. ಈಗ ಮೊನ್ನೆ ನಾವು ಈ ಪ್ರಚಾರದಲ್ಲಿರುವಾಗ ಅಲ್ಲಿ ಪೋಸ್ಟರ್ ಹಾಕುವಂತ ಸಂದರ್ಭದಲ್ಲಿ ರವಿ ಅವ್ರದ್ದೇನೋ ಇದೆ, ಅವರು ಇದರಲ್ಲಿ ವಾಟ್ಸಪ್ ಅಲ್ಲಿ ಏನೋ ಹಾಕಿದ್ರಂತೆ, ಹೌದು ಬರ್ಬೇಕು ನನಗೆ ಅಂತೇಳಿ ದೇವಸ್ಥಾನದ ಇದ್ದಾರೆ ಅವರು, ವ್ಯವಸ್ಥಾಪಕರು ನೋಡುವವರು, ಅವರಲ್ಲಿ ಈ ಅಮ್ಮನವರು ಮಾತಾಡಿದ್ದಾರೆ ಅಂತ ಈ ವಿಚಾರವನ್ನ ಹಂಚಿಕೊಂಡಿದ್ರು. ಅದೇ ಈ ಪೋಸ್ಟರ್ ನೋಡಿಕೊಂಡು ಈ ಬ್ರಹ್ಮಕಲಶ ಇದೆ ಬರ್ಬೇಕು ಹಾಗೆ ಅಂತ ಹೇಳಿ ಅವರ ನೆನಪು, ಮೊದಲಿನ ನೆನಪನ್ನು ಅವ್ರು ಮಾಡಿದ್ದಾರೆ ಮೊನ್ನೆ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ.
ಎಸ್, ಪುರುಷೋತ್ತಮ್ ಅವರು ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ಇವಾಗ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಸರ್ ನನಗೆ. ಎಸ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ತಮ್ಮ ಒಂದು ಅನುಭವ ಹೇಗಿದೆ ಅಂತ? ಮೊದಲನೇದಾಗಿ ಗುರೂಜಿ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು. 4 ಜನ ನಮ್ಮ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಅದರಲ್ಲಿ ಗುರೂಜಿ ಅವರು ಒಬ್ರು ಎಲ್ಲ 4 ಜನ ಬಂಗಾರ ಆದ್ರೂ ಕೂಡ 3 ಜನರ ಒಟ್ಟಿಗೆ ಇವಾಗ ಸಿಕ್ಕಿರುವಂತ ಗೀತಾ ಪ್ರಕಾಶ್ ಕೂಡ ಅಪ್ಪಟ ಚಿನ್ನ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಒಂದು ಆ ಊರಲ್ಲಿ ನಾನು ಒಬ್ಬ ಹೊಸ ಪರಿಚಯ ಆದ್ರೂ ಕೂಡ ನನ್ನನ್ನ ಯಾವ ರೀತಿ ಅವರು ಸ್ವೀಕರಿಸಿದ್ರು ಅಂತ ನನ್ಗೆ ಗೊತ್ತಿಲ್ಲ ಸರ್. ಅಲ್ಲಿ ಊರಿನವರಿಗೆ ಯಾರಿಗೂ ನನ್ನ ಗುರುತ ಅವರಿಗೆ ಇದೆ, ಆದ್ರೆ ನನ್ಗೆ ಅವ್ರದ್ದು ಯಾರು ಗುರುತ ಇಲ್ಲ ಇದ್ರು ಕೂಡ ಭಾರಿ ಒಂದು ವಿಶ್ವಾಸದಲ್ಲಿ ನನಗೊಂದು ಹುದ್ದೆಯನ್ನು ಕೊಟ್ರು. ನಾನು ಇಂಥ ಒಂದು ಗುರುಗಳನ್ನ ನಾನು ಏನು ಹೇಳೋದಂತ ಹೇಳಿದ್ರೆ, ಈ ಬ್ರಹ್ಮ ಕಲಶೋತ್ಸವ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಕ್ಕಳನ್ನ ಯಾವ್ದೇ ಸಾಕಿ ದೊಡ್ಡದಾಗಿ ಸಾಕ್ಬೇಕಂತ ಇದ್ದಾರೆ ನೋಡಿ, ಆ ತರ ಆ ದೇವಸ್ಥಾನವನ್ನು ಅವ್ರು ನೋಡ್ತಾ ಇದ್ದಾರೆ. ಅವರು ಆ ಊರಿನ ಒಂದು ಯುವಕರ ಒಂದು ಒಡನಾಟವನ್ನು ನೋಡಿದ್ರೆ ಇವರಷ್ಟು ಒಂದು ಮೆಚ್ಚುವಂತ ಗುರುಗಳು ಬೇರೆ ಯಾರು ಸಿಗ್ಲಿಕ್ಕಿಲ್ಲ. ನಾನು ಯಾಕಂತ ಹೇಳಿದ್ರೆ, ಅದೇ ತರದಲ್ಲಿ MK ಬುಕ್ಕಾಜಿ ಅವರು ಮೋಕ್ತೇಶ್ವರ ಅಂತ ಹೇಳಿ ಒಂದು ಇದ್ರು ಕೂಡ ಯಾವುದೇ ಒಂದು ರೀತಿಯ ದೊಡ್ಡಸ್ತಿಗೆ ಇಲ್ಲದೆ, ಅದೇ ತರ ಅವರಿಗೆ ಸಿಕ್ಕಿರುವಂತ ಗೀತಾ ಪ್ರಕಾಶರು ಕೂಡ ಬ್ರಹ್ಮಕಲಶೋತ್ಸವ ಅಧ್ಯಕ್ಷರು ಡಾಕ್ಟರ್ ಅಂತ ಇದ್ರು ಕೂಡ ಆ ಗುರುಗಳಿಗೆ ತಕ್ಕದಾದಂತ ಒಂದು ಗ್ರೂಪ್ ಸಿಕ್ಕಿದ್ರಿಂದ ಈ ಬ್ರಹ್ಮಕಲಶೋತ್ಸವ ಸುಸೂತ್ರವಾಗಿ ನಡೆದಾಗ ಯಾವ ತೊಂದರೆನೂ ಇಲ್ಲ. ಅಷ್ಟೇ. ಓಕೆ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ಬಗ್ಗೆ ತಮ್ಮ ಒಂದು ಧನ್ಯವಾದಗಳು ಪುರುಷನ್ನ. ಸರಿ, ಆಯ್ತು. ನಿಮ್ಮನ್ನು ಇವರ ಮನೆಗೆ ಏನಾಯ್ತು ಅಂದ್ರೆ, ನಾವು ಇವರ ಅಧ್ಯಕ್ಷರಾಗಬೇಕಂತೇಳಿ ನಮಗೆ ಏಕಾಗ್ಬೇಕಂದ್ರೆ ಒಂದು ಅವರ ವಿಷಯ, ಅವರಿಗೆ ಒಂದು ಸಮಸ್ಯೆ ಅವರ ಸಂಬಂಧಿಕರಲ್ಲಿ ಬಂದವಾಗ ದೇವಸ್ಥಾನಕ್ಕೆ ನಾನು ಏನು ಕೊಡ್ಬೇಕಂತ ಏನು ಕೊಡ್ಬೇಕಾಗಿಲ್ಲ. ಅವರೇನು, ನಾನು ದೇವಸ್ಥಾನ ಲೈಟ್ ಹಾಕ್ತೇನೆ ಫ್ರಂಟಿಗೆ, ಅಲ್ಲಿ ಬೆಳಕನ್ನು ಕೊಟ್ಟು ಕತ್ತಲೆ ಇಡಿ ಬೆಳಕನ್ನು ಕೊಟ್ಟು ಫಸ್ಟ್ ಬಿಡಬಹುದು. ಮತ್ತೆ ದೇವಸ್ಥಾನಕ್ಕೆ ಪದೇ ಏನು ಬಂದ್ರು ನನ್ನಲ್ಲಿ ಅವರ ವಿಮರ್ಶೆ ಮಾಡುವಂತ ಮಾತಾಡುವಂಥದ್ದು. ಅವ್ರ ಉದ್ದೇಶ ಏನಂದ್ರೆ ಯಾವುದೊಂದು ತೋರ್ಪಡಿಸುವಂತ ವ್ಯವಸ್ಥೆ ಇರಲಿಲ್ಲ. ಏನೇ ಧರ್ಮ ಮಾಡ್ಲಿ ಏನೇ ಮಾಡ್ಲಿ ದೇವಸ್ಥಾನಕ್ಕೆ ಹೇಗೆ ಮಾಡಿ ನಮ್ಗೆ ಗೊತ್ತು. ಅವ್ರು ಎಷ್ಟು ಮಾಡಿ ದೇವಸ್ಥಾನ ಅಷ್ಟು ಮುಂದುವರಿಸಲಿಕ್ಕೆ ಕಾರಣ ಒಂದು ಬೆಣ್ಣೆಲುಬು ಅಂತ ಹೇಳ್ಬೋದು. ಅಷ್ಟು ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗ ಇವತ್ತೇ ಒಂದು ಒಳ್ಳೆ 75 ಸಾವಿರಷ್ಟು ನೀರಿನ ಒಂದು ಮಾಡಿದ್ದಾರೆ, ಬಂದಿದೆ ದೇವಸ್ಥಾನಕ್ಕೆ ಆಲ್ರೆಡಿ ಬಂದಾಗಿದೆ. ಅಂತ ಒಂದು ವ್ಯಕ್ತಿ ನೋಡಿ, ಇಂಥ 2 ಕಣ್ಣುಗಳಿದ್ದಾಗಿದೆ. ನಮ್ಮ ದೇವಸ್ಥಾನಕ್ಕೆ 2 ಕಣ್ಣು ಬಿಟ್ಟ ಹಾಗೆ ಆಗಿದೆ. ಗೀತಾ ಪ್ರಕಾಶ್ ಡಾಕ್ಟರ್ ಮತ್ತೆ ಪುರುಷೋತ್ತಮ್ ಕಾರಾಜೆ ಅವರ ಜೊತೆ ಎಲ್ಲ ನಮ್ಮ ಪ್ರಮುಖ ಸಮಿತಿ ಅವರೆಲ್ಲ ಸಹಕಾರದಿಂದ ಪುರುಷೋತ್ತಮ್ ಕಾರಾಜೆಯವರು ಪ್ರತಿ ಸಲ ಬಂದು ನಮಗೆ ಡಾಕ್ಟರ್ ಆಗಿ ಬಂದು ಸ್ಪಂದಿಸುತ್ತಾ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಿದ್ದಾರೆ. ಅಂಥವರು ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ಅವರಿಗೆ ಇನ್ನೂ ಸಹ ತಾಯಿ ಅನುಗ್ರಹ ಇರಲಿ, ಆ ಮಹಾತಾಯಿಯ ಅನುಗ್ರಹ ಇರಲಿ, ಅವರ ಕೀರ್ತಿಯ ಇನ್ನಷ್ಟು ಸಹ ಬೆಳೆಯಲಿ, ಅವರ ಕಾರ್ಯಕ್ಷೇತ್ರದಲ್ಲಿ ಮಹಾತಾಯಿ ಅನುಗ್ರಹ ಇರಲಿ. ಪುರುಷೋತ್ತಮ ಜೊತೆ ನೀವು ನಮ್ಮ ಜೊತೆ ಇದ್ದುಕೊಂಡು ಕಾರ್ಯ ಯಶಸ್ವಿ ಮಾಡಿಕೊಂಡಂಥ ಬಹಳ ದೊಡ್ಡ ಹೊಣೆ ನಿಮ್ಮ ಮೇಲಿದೆ. ಹಾಗೆ ನಿಮ್ಮ ಜೊತೆ ಎಲ್ಲ ಮಾನಿಲ ಗ್ರಾಮ ಜೊತೆ ಇದೆ. ಹಾಗೆ ಸಮಸ್ತ ಪರ ಊರಿನ ಜನ ನಿಮ್ಮ ಜೊತೆ ಇದ್ದಾರೆ. ನಮಸ್ತೆ ಪುರುಷನ್ನ, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಇದು ಒಂದು ರೀತಿ ಹೇಗೆ ಅಂತ ಹೇಳಿದ್ರೆ, ಒಂದು ರೀತಿಯ ಸಂಬಂಧ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಒಂದು ಆದರ್ಶವಾಗಿ ತೆಗೆದುಕೊಳ್ಬೇಕು. ಅಂದ್ರೆ ಒಂದು ಜವಾಬ್ದಾರಿ ಬಂದರೂ ಕೂಡ ಅದನ್ನು ಯಾವ ರೀತಿಯ ಸಮರ್ಪಣಾ ಭಾವದಿಂದ ಮಾಡಬಹುದು ಅನ್ನುವಂಥದ್ದಕ್ಕೆ ಅವರು ನಿದರ್ಶನರಾಗಿದ್ರೆ, ಅಂಥವರನ್ನ ಸೇರಿಸಿಕೊಂಡು ಯಾವ ರೀತಿ ಒಂದು ಕ್ಷೇತ್ರವನ್ನು ಬೆಳಗಿಸಬಹುದು ಅನ್ನುವಂಥದ್ದಕ್ಕೆ ಕ್ಷೇತ್ರ ಒಂದು ಮಾದರಿಯಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಅಂತ ಒಂದು ಇದು ಅವರಿಗೆ ಏನು ಒಂದು ದೊಡ್ಡ ಇಲ್ಲ ಅಂದರೆ ಏನು ಸ್ವಲ್ಪ ಕೊಟ್ಟರೆ ಅದನ್ನು ಸೈಲೆಂಟಾಗಿ ಒಂದು ಸೈಲೆಂಟ್ ಏನು ಒಂದು ಅದನ್ನು ಹೇಳಬೇಡಿ ಯಾರಿಗೂ ಯಾವುದಾದ್ರೂ ಕೂಡ. ಅಂದರೆ ಒಂದು ಅಷ್ಟೊಂದು ಸೌಮ್ಯವಾಗಿ ಅಂಥ ಸ್ವಭಾವ ಅಂಥವರೊಟ್ಟಿಗೆ ಕೆಲಸ ಮಾಡೋದು ತುಂಬ ಸಂತೋಷ. ಎಷ್ಟೋ ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಹರೀಶ್ ಅವರು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಗೋರಡ್ಕ ಅಜ್ಜಾವರದಿಂದ ಸರ್, ಸುಳ್ಯ ಅಜ್ಜಾವರದಿಂದ. ಹೇಳಿ ಹರೀಶ್ ಅವರೇ, ಮಾತಾಡಿ ಸರ್. ನಮಸ್ತೆ ಸರ್. ನಾನು ಅಂದ್ರೆ ಒಂದು 15 ವರ್ಷದಿಂದ ಈಗ ಕುಕ್ಕಾಜೆ ದೇವಸ್ಥಾನದ ಪರಿಚಯದಲ್ಲಿದ್ದೇನೆ. ಬ್ಯಾಂಗ್ಳೂರಲ್ಲಿ ಕೆಲಸದಲ್ಲಿರುವಾಗ ಅವ್ರದ್ದು ಪರಿಚಯ ಆಯಿತು. ಹಾಗೆ ಸ್ವ ಉದ್ಯೋಗ ಮಾಡಬೇಕು, ಏನಾದ್ರು ಸ್ವಂತ ಉದ್ಯೋಗ ಮಾಡುವ ಅಂತ ಹೇಳಿದ್ರೆ ಊರಲ್ಲಿ ಬಂದು ಮಾಡುವ ಅಂತ ಹೇಳಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿತ್ತು ನನ್ನಲ್ಲಿ. ಅದಕ್ಕೆ ಗುರೂಜಿಯವರ
ಮಾರ್ಗದರ್ಶನದಿಂದ ಈಗಾಗಲೇ ಮಾಡ್ತಾ ಇದ್ದೀನಿ. ಸುಳ್ಯದಲ್ಲಿ ಒಂದು ಶಾಪ್ ಮಾಡಿದ್ದೀನಿ, ಅರಂತೋಡ ಒಂದು 2 ಫರ್ನಿಚರ್ ಶಾಪ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಡೀತಾ ಇದೆ ಕೆಲಸ. ಹಾಗೆ ನಮ್ಮ ತರವಾಡು ಸಂತನಡ್ಕ ತರವಾಡು ಅದರ ಜೀರ್ಣೋದ್ಧಾರಕ್ಕಾಗಿ ತುಂಬಾ ಪರಿಶ್ರಮ ಪಟ್ಟು ಅವರ ಆ ದಿವ್ಯ ಹಸ್ತದಿಂದ ಆ ಕಾರ್ಯಕ್ರಮ ನಡೆದಿದೆ. ಹಾಗೆ ಇನ್ನು ತುಂಬಾ ಕಾರ್ಯಕ್ರಮ ಅವರ ಇದರಿಂದ ನಡೀತಾ ಇದೆ. ಹಾಗೆ ಆ ತಾಯಿಯ ಅನುಗ್ರಹದಿಂದ ಮಕ್ಕಳಾದವರಿಗೆ ಮಕ್ಕಳ ಭಾಗ್ಯ, ಸಂತಾನ ಭಾಗ್ಯ ಅಂತದೆಲ್ಲ ತುಂಬಾ ಪವಾಡಗಳ ಅಲ್ಲಿ ನಡೀತಾ ಉಂಟು. ಹಾಗೆ ಇನ್ನೂ ಹೆಚ್ಚಿನ ಭಕ್ತರೆಲ್ಲ ಬಂದು ಇನ್ನೂ ಆ ದೇವಿ ಆದಷ್ಟು ಅಭಿವೃದ್ಧಿ ಆಗಲಿ. ಹಾಗೆ ನಾಲ್ಕು ನಡೆಯುವಂತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಾವು ಎಲ್ಲರೂ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಹರಿಸಣ್ಣ. ನಮಸ್ತೆ ಸರ್. ಸುಳ್ಯದಿಂದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಸುಳ್ಯದಿಂದ ಸಂಚಲನ ಮೂಡಿಸಿದಂತ ಯುವಕರು ನೀವು. ಹೌದು. ನೀವು ಮಾಡಿದಂತ ಸೇವೆ ಅಪಾರವಾಗಿದೆ. ಹೌದು. ಸುಳ್ಯದಲ್ಲಿ ನೀವು ಆ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅಲ್ಲಿ ಬಿಟ್ಟಂತ ಹೊರೆಕಾಣಿಕೆಯ ಒಂದು ವ್ಯವಸ್ಥೆ ಬಹಳ ಒಂದು ವಿಸ್ಮಯವಾಗಿದೆ. ನಿಮ್ಮ ಸಹಕಾರ ಇನ್ನೂ ಅಗತ್ಯ. 4 ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಹರಿಸಣ್ಣ. ತಾಯಿಯ ಅನುಗ್ರಹ ನಿಮಗೆ, ನಿಮ್ಮ ಕುಟುಂಬಕ್ಕೆ ತಾಯಿ ಸದಾ ಅನುಗ್ರಹ ಇರಲಿ. 5 ತಾರೀಕಿಗೆ 2 ಗಂಟೆಯಿಂದ ವಿಟ್ಲ ಕ್ಷೇತ್ರದಿಂದ ಪಂಚಮ ಕ್ಷೇತ್ರದಿಂದ ನಾವು ಹೊರಡುವಂಥದ್ದು. ರಥಗದ್ದೆಯಲ್ಲೆಲ್ಲ ಸೇರಿ ಅಲ್ಲಿಂದ ವಿಟ್ಲದ ಪಂಚಮ ಕ್ಷೇತ್ರದ ರಥಗದ್ದೆಯಿಂದ ಹೊರಡುವಂಥದ್ದು. ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗುವಂತ ಜವಾಬ್ದಾರಿ ಮೇಲಿದೆ. ತಾಯಿ ಮಾಡಲಿ. ನಮ್ಮ ಸಹಕಾರ ಆದಷ್ಟು ಮಾಡ್ತೇವೆ ನಾವು. ಸರಿ, ನಮಸ್ತೆ. ಧನ್ಯವಾದಗಳು ಹರೀಶ್ ಅವರೇ. ನಮಸ್ತೆ. ಎಸ್, ಇನ್ನೊಂದಷ್ಟು ಬ್ರಹ್ಮಕಲಶೋತ್ಸವದ ರೂಪರೇಷೆಗಳು, ಕಾರ್ಯಕ್ರಮಗಳು ಹೇಗೆ ನಡೀತದೆ ಅನ್ನುವಂಥದ್ದು, ಬಹುಶಃ ಅಧ್ಯಕ್ಷರು ಹೇಗೆ ಏನೆಲ್ಲ ಕಾರ್ಯಕ್ರಮಗಳಿದೆ, ವಿಶೇಷತೆಗಳಿದೆ ಅನ್ನುವಂಥದ್ದು. ಈಗ ಬ್ರಹ್ಮಕಲಶ ಅನ್ನುವಂಥದ್ದು ತಾಂತ್ರಿಕ, ಧಾರ್ಮಿಕ, ವೈದಿಕ ಮತ್ತು ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳ ಒಂದು ಸಮ್ಮಿಲನದ ರೂಪದಲ್ಲಿ ಇದು ಮೂಡಿಬರ್ತದೆ. ಇವತ್ತು ಯಾವುದೇ ಬ್ರಹ್ಮಕಲಶ ಕಾರ್ಯಕ್ರಮ ಯಶಸ್ವಿ ಅಂತ ನಾವು ಹೇಳಬೇಕಿದ್ರೆ ಮೊದಲು ಹೊರೆ ಕಾಣಿಕೆ ಅನ್ನುವ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾದರೆ ಅದರಲ್ಲಿ ಏನು ಸಂಪನ್ಮೂಲ ಕ್ರೋಢೀಕರಣ ಅಂತ ನಾವೇನು ಹೇಳ್ತೇವೆ, ಆ ಇಡೀ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಆ ಮೂಲಕ ಹಸಿರು ಕಾಣಿಕೆ ನಮಗೆ ಬಂದರೆ ಆವಾಗ ಅದೇ ನಮ್ಮ ಯಶಸ್ಸಿಗೆ ಒಂದು ಮೈಲಿಗಲ್ಲಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಪ್ರಥಮವಾಗಿ 5ನೇ ತಾರೀಕು ಮಧ್ಯಾಹ್ನ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ಆ ವಠಾರದಿಂದ ನಾವು ಆ ಹಸಿರು ಕಾಣಿಕೆ, ಹಸಿರು ವಾಣಿ ಮತ್ತು ಹೊರೆ ಕಾಣಿಕೆ ಕಾರ್ಯಕ್ರಮವನ್ನು ಅಲ್ಲಿಂದ ಪ್ರಾರಂಭ ಮಾಡ್ತೇವೆ. ಅಲ್ಲಿಂದ ಅದು ಕುದ್ದುಪದವಿಂದ ಪೆರುವಾಯಿಂದ ಶ್ರೀ ಕ್ಷೇತ್ರಕ್ಕೆ ಅಲ್ಲಿ ಬರ್ತದೆ. ಬೇರೆ ಕೇರಳ ಕಡೆಯಿಂದ ಬರುವವರು ಅವರು ಕುದ್ದುಪದದಲ್ಲಿ ಸೇರಿ ಅದು ನಾವು ಎಲ್ಲ ಜೊತೆಗೆ ಸೇರಿ ಒಂದು 5 ಗಂಟೆಗೆ ನಾವು ಶ್ರೀ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಈ ನಮ್ಮ ಉಗ್ರ ಮುಹೂರ್ತ ಮಾಡಿ ಆಮೇಲೆ ನಮ್ಮ ಮುಂದಿನ ಸಭಾ ಕಾರ್ಯಕ್ರಮವನ್ನು ಮಾಡುವಂತೆ ಒಂದು ವ್ಯವಸ್ಥೆ ಇದೆ. ಆ ದಿನ ನಮಗೆ ಸಂಜೆಯ ಧಾರ್ಮಿಕ ಸಭೆಯಲ್ಲಿ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಪರಮಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಆಮೇಲೆ ಉದ್ಘಾಟನೆ ಮಾಡಲಿಕ್ಕೆ ಗಣೇಶ್ ಕುಮಾರ್ ದೇಲಂತ ಮಜಲು ಅಧ್ಯಕ್ಷರು, ವಿಷ್ಣುಮೂರ್ತಿ ದೇವಸ್ಥಾನ ಮಾನಿಲ ಮತ್ತು ಎಲ್ಲ ಅಧ್ಯಕ್ಷತೆಯನ್ನು ನಾನು ವಹಿಸ್ತೇನೆ. ಅದೇ ರೀತಿ ಎಲ್ಲ ಧಾರ್ಮಿಕ ಮತ್ತು ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಆ ದಿನದ ಒಂದು ಸಂಜೆಯ ಧಾರ್ಮಿಕ ಸಭೆ ಅವತ್ತು ನಡೆಯಲಿಕ್ಕಿದೆ. ಅದರ ನಂತರ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಗೀತಾ ಸಾಹಿತ್ಯ ಸಂಭ್ರಮ, ವಿಠ್ಠಲ್ ನಾಯಕ್ ಅದೇ ಉದ್ಘಾಟನೆ ಮಾಡಿದ್ರು. ಆಮೇಲೆ ಈ ಹೊರೆಕಾಣಿಕೆಯ ಉಗ್ರಾಣ ಮುಹೂರ್ತವನ್ನು ಕೊರಗಪ್ಪ ಪೂಜಾರಿ ಬಾಳೆಕಲ್ಲು ಅವರು ಮುಕ್ತೇಶ್ವರ ಶ್ರೀ ಬ್ರಹ್ಮ ಬೈದೇರಿಕಳ ಗರಡಿ ಬಾಳೆಕಲ್ಲು ಅವರು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ವಿಠ್ಠಲ್ ನಾಯಕ್ ಕಲ್ಲಡ್ಕ ಇವರಿಂದ ಆ ದಿನ ನಡೆಯಲಿಕ್ಕಿದೆ. ಮರುದಿನ 6ನೇ ತಾರೀಕು ಸೋಮವಾರದಂದು ಶ್ರೀದೇವಿಯ ವಿಗ್ರಹ ಪ್ರತಿಷ್ಠೆ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಂತ್ರ ನಾಟ್ಯಕಲಾ ಗುರುಕುಲದ ಉಳ್ಳಾಲದವರ ಪ್ರಸ್ತುತಪಡಿಸುವ ನೃಸಿಂಹ ಚರಿತಂ ಅನ್ನುವಂಥ ಭರತನಾಟ್ಯದ ನೃತ್ಯ ರೂಪಕ ಇರ್ಬೋದು. ಆಮೇಲೆ ಧಾರ್ಮಿಕ ಸಭೆಯಲ್ಲಿ ಆ ದಿನ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ,
ಶ್ರೀ ಅರುಣಾನಂದ ಸ್ವಾಮೀಜಿ, ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಕೊಂಡೆಯೂರಿನ ಯೋಗಾಶ್ರಮದ ಸ್ವಾಮೀಜಿಗಳು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಆ ದಿನ ಅಧ್ಯಕ್ಷತೆಯನ್ನು ಮೋಹನ್ ಆಳ್ವ ಅವರು ವಹಿಸಿ, ಧಾರ್ಮಿಕ ಭಾಷಣಕಾರರಾಗಿ ಶ್ರೀ ಗೋಪಾಲಕೃಷ್ಣ ವಾಂತಿಜಾಲ್ ಅವರು ಅವತ್ತು ಆ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹಲವಾರು ಮುಖ್ಯ ಅತಿಥಿಗಳ ಕೂಡುವಿಕೆಯಿಂದ ನಾವು ಸುಮಾರು 8 ಜನರ ವಿವಿಧ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೋಸ್ಕರ ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಆವತ್ತು ಭಗವತಿ ಮಹತ್ವ ಅನ್ನುವಂಥ ಯಕ್ಷಗಾನ ಬಯಲಾಟ, ಇದು ನಮ್ಮ ಆಲ್ರೆಡಿ ಉಲ್ಲೇಖ ಮಾಡಿದ ಹಾಗೆ ಈ ಒಂದು ಭಗವತಿ ಮಹಾತ್ಮೆ ಈ ಕ್ಷೇತ್ರದಲ್ಲಿ ನಡಿಬೇಕನ್ನುವಂತೆ ಹಿರಿಯರ ಒಂದು ಅಭಿಪ್ರಾಯ ಇತ್ತು. ಆ ನಿಟ್ಟಿನಲ್ಲಿ ಅಪೇಕ್ಷೆ ಇತ್ತು. ಆ ಸಸಿ ಹಿತ್ಲು ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಭಗವತಿ ಮಹಾತ್ಮೆಯನ್ನು ಕೂಡ ಆವತ್ತು ಆಡಿ ತೋರಿಸಲಿಕ್ಕಿದ್ದಾರೆ. 7ನೇ ತಾರೀಕು ಮಂಗಳವಾರದಂದು ಚಂಡಿಕಾ ಹೋಮ ಮತ್ತು ಅದರ ಬಳಿಕ ರವೀಶ್ ಅವರಿಂದ ಹರಿಕಥಾ ಕಾಲಕ್ಷೇಪವನ್ನು ನಡೆಸಲಿಕ್ಕಿದ್ದಾರೆ. ವಿವಿಧ ನೃತ್ಯ ವೈವಿಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೂಡಿಬರಲಿಕ್ಕಿದೆ. ಆ ದಿನ ಧಾರ್ಮಿಕ ಸಭೆಯಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ, ಉಮೇಶ್ವರ ಕಾಳಿತೀರ್ಥ ಸ್ವಾಮೀಜಿ, ಮುಕ್ತಾನಂದ ಸ್ವಾಮೀಜಿ, ಹಾಗೆ ಆವತ್ತು ಜಯಂತ ನಡುಬೈಲವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಧಾರ್ಮಿಕ ಭಾಷಣವನ್ನು ಶ್ರೀ ಶಂಕರ್ ರೈ ಮಾಸ್ಟರ್ ಮಂಟಪ್ಪಾಡಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಮಾನಾಥ ರೈ ಬೆಳ್ಳಿಪಾಡಿ, ಉಮಾನಾಥ ಕೋಟ್ಯಾನ್ರವರು ಮತ್ತು ಹಿರಿಯರೆಲ್ಲ ಅವತ್ತು ಭಾಗವಹಿಸಲಿಕ್ಕಿದ್ದಾರೆ. 3 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆ ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಗೀತ ಗಾನ ಸಂಭ್ರಮ ಪುತ್ತೂರು ಜಗದೀಶ್ ಆಚಾರ್ಯ, ಅದೇ ರೀತಿ ರಾತ್ರಿ ಕಲ್ಜಿಗದ ಕಾಳಿ ಮಂತ್ರದೇವತೆ ಅನ್ನುವಂಥ ನಾಟಕವನ್ನು ತುಳು ನಾಟಕವನ್ನು ಕೂಡ ಆಡಿ ತೋರಿಸಲಿಕ್ಕಿದ್ದಾರೆ. 8ನೇ ತಾರೀಕು ವಿಶೇಷವಾದ ಬ್ರಹ್ಮ ಕಲಶಾಭಿಷೇಕದ ಕಾರ್ಯಕ್ರಮ. ಆವತ್ತು ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮ ಗಣಪತಿ ಹೋಮದ ಮೂಲಕ ಪ್ರಾರಂಭವಾಗಿ ನರಸಿಂಹ ಮಂಡಲ ಪೂಜೆ, ಕಲಶ ಸ್ನಾನ, ವೆಂಕಟರಮಣ ದೇವರ ಪೂಜೆ, ತುಲಾಭಾರ ಸೇವೆ ನಡೆಯಲಿಕ್ಕಿದೆ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾರತ ನೃತ್ಯ ವೈಭವ ಹರೀಶ್ ಕುಮಾರ್ ಜಂಟಿ ಅವರ ಪ್ರಾಯೋಜಕತ್ವದಲ್ಲಿ ನಡೆಯಲಿಕ್ಕಿದೆ. ಮತ್ತು ಜಾಸ್ಮಿನ್ ಗಣೇಶ್ ನರಿಮಗರು ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಅವತ್ತು ನಡೆಯಲಿಕ್ಕಿದೆ. ಇದು ವಿದುಷಿ ಇಂದುಮತಿ ಭರತನಾಟ್ಯ, ಹೌದು, ನಟರಾಜ ನೃತ್ಯ ನಿಕೇತನ ಸಂಪಾಜೆ ಮತ್ತು ಮಂಗಳೂರು ಅವರ ತಂಡದಿಂದ ಭರತ ನೃತ್ಯ ವೈಭವ ಅಂತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೊ ಆ ದಿನದ ಧಾರ್ಮಿಕ ಸಭೆಯಲ್ಲಿ ಸತ್ಯಾನಂದ ತೀರ್ಥ ಸ್ವಾಮೀಜಿ ಶಿವಗಿರಿ ಮಠ, ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಕೇಮಾರು ಮಠ, ಅದೇ ರೀತಿ ವಂದನೀಯ ವಿಶಾಲ್ ಮೋನಿಸ್ ಧರ್ಮಗುರುಗಳು, ಸೈಯದ್ ಮೊಹಮ್ಮದ್ ಶರೀಫ್ ಸಕಾಪಿ, ಶ್ರೀಕಾಂತ ಮಾಣಿರತ್ತಾಯರು ಇವರು ಭಾಗವಹಿಸಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಧಾರ್ಮಿಕ ಭಾಷಣಕಾರರಾಗಿ ಕೇಶವ ಶಾಂತಿ ನಾಟಿ ನರಿಕೊಂಬು, ಅದೇ ರೀತಿ ರಾಜೇಶ್ ನಾಯ್ಕ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಪದ್ಮನಾಭ ಕೊಟ್ಟಾರಿ ಅವರು, ಸತ್ಯಜಿತ್ ಸುರತ್ಕಲ್, ಪದ್ಮರಾಜ್ ಆರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. 3 ಜನ ವಿಶೇಷವಾಗಿ ಮಾಲಿಂಗ ನಾಯ್ಕ್, ವೆಂಕಟೇಶ್ ಭಟ್ ಮತ್ತು ವಿ ಕೆ ಹೆಗ್ಡೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಡೆಸಲಿಕ್ಕಿದ್ದೇವೆ. ಅದೇ ರೀತಿ ರಾತ್ರಿ ಸಾಮಾಜಿಕ ನಾಟಕ ನಾಲೈ ಮಗುರುಜಿ ಅನ್ನುವಂಥ ತುಳು ಹಾಸ್ಯಮಯ ನಾಟಕದ ಪ್ರದರ್ಶನ ಆಗಲಿಕ್ಕಿದೆ. ಆ ದಿನ ನಮ್ಮಲ್ಲಿ ಈ ಬ್ರಹ್ಮ ಕಲಶೋತ್ಸವದಲ್ಲಿ ವಿಶೇಷ ಕಾರ್ಯಕ್ರಮ ನಮ್ಮ ಪ್ರಥಮ ರಥೋತ್ಸವ. ಆ ದಿನ ರಾತ್ರಿ 10 ಗಂಟೆಗೆ ಪ್ರಥಮ ರಥೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಿಡಿಮದ್ದು ಪ್ರದರ್ಶನ, ಪ್ರಸಾದ ವಿತರಣೆ ಕೂಡ, ಮತ್ತು ಮನರಂಜನೆಗಾಗಿ ಕಾಮಿಡಿ ಕಿಲಾಡಿಗಳ ಕಲಾವಿದರಿಂದ ನಾನ್ ಸ್ಟಾಪ್ ಹಾಸ್ಯ ಕಾರ್ಯಕ್ರಮದ ವ್ಯವಸ್ಥೆಯು ಮತ್ತು ಪ್ರಾತಃ ಕಾಲ ರಕ್ತೇಶ್ವರಿ ದೈವದ ನೇಮೋತ್ಸವ ನಡೆಯಲಿಕ್ಕಿದೆ. 9ನೇ ತಾರೀಕು ತುಲಾಭಾರ ಸೇವೆ. ಅದೇ ರೀತಿ ಧಾರ್ಮಿಕ ಸಭೆಯಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಮೋಹನ್ ದಾಸ್ ಸ್ವಾಮೀಜಿ, ಶ್ರೀ ಕೃಷ್ಣ ಗುರುಜಿ ಅವರ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಟೇಶ್ ಬೆಂಗಳೂರು,
ಶಿವಪ್ಪ ಮಾಸ್ತರ್, ದಿವಾಕರ್ ದಾಸ್ ನೇರ್ಲಾಜೆ, ಸಂಜೀವ ಪೂಜಾರಿ, ಇನ್ನಿತರ ಅನೇಕ ಮುಖ್ಯ ಅತಿಥಿಗಳ ಕೂಡುವಿಕೆಯೊಂದಿಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ನಾರಾಯಣ ಪೂಜಾರಿ ಧರ್ಮದರ್ಶಿಗಳು ಮೂಕಾಂಬಿಕಾ ಕ್ಷೇತ್ರ, ಲೋಲಾಕ್ಷ ಬೆಟ್ಟದಪುರ ಧರ್ಮದರ್ಶಿಗಳು, MK ಕುಕ್ಕಾಜಿಯವರು ಆವತ್ತು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೆ ಎಲ್ಲ ಸಮುದಾಯದವರನ್ನು ಕ್ಷೇತ್ರದ ಪರವಾಗಿ ಗೌರವಿಸಲಿಕ್ಕಿದೆ. ಆವತ್ತು ಕೂಡ ಕ್ಷೇತ್ರದ ದೈವಜ್ಞರು, ವಾಸ್ತುಶಿಲ್ಪಿಗಳು, ಕಪ್ಪು ಕಲ್ಲಿನ ಶಿಲ್ಪಿ, ಮರದ ಕೆಲಸ ಶಿಲ್ಪಿ ಅವರನ್ನು ಕೂಡ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಮನರಂಜನೆಗೆ ಒಂದು ವಿಶೇಷ ಕುಕ್ಕಾಜೆ ಮ್ಯೂಸಿಕಲ್ ನೈಟ್ ಅನ್ನುವಂಥ ಕಾರ್ಯಕ್ರಮ ಕೊನೆಯ ದಿನ ನಡೆಯಲಿಕ್ಕಿದೆ. ಆ ಮೂಲಕ ಅಲ್ಲಿ ಸೇರಿದ ಎಲ್ಲ ಯುವಕರು KFC ಮಾಣಿಲ ಅವರು ಸಾದರಪಡಿಸುವ ಶಿವಂ ಡ್ಯಾನ್ಸ್ ವಿಟ್ಲ ಇವರಿಂದ ಈ ಅದ್ಭುತವಾದ ಮನೋರಂಜನೆ ನಡೆಯಲಿಕ್ಕಿದೆ. ಇದೆಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮ್ಮಿಲನ ಅಂತ ನಾನು ಹೇಳಿದೆ. ಅದನ್ನೆಲ್ಲ ಪ್ರಾರಂಭದಿಂದ ಕೊನೆಯವರೆಗೂ ಭಜನಾ ಪ್ರತಿ ದಿನ ಭಜನಾ ತಂಡ ತಮ್ಮ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಓಕೆ, ಮಾತಾಡೋಣ. ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಬಂದಿದೆ. ಈ ನಡುವೆ ಒಬ್ರು ಮಾತನಾಡಬೇಕು ಅಂತ ಆವಾಗದಿಂದ ಕಾಯ್ತಾ ಇದ್ದಾರೆ. ಅವರ ಜೊತೆಗೆ ಒಂದು ಮಾತನಾಡಿಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ, ಮಾತಾಡಿ. ತಮ್ಮ ಹೆಸರು? ನನ್ನ ಹೆಸರು ರವೀಶ್ ಅಂತ ಹೇಳಿ. ರವೀಶ್ ಅವರು? ಎಸ್, ಮಾತಾಡಿ ಮಾತಾಡಿ ರವೀಶ್ ಅವರೇ, ಹೇಳಿ. ಇದು ಹಲೋ, ತಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಅದೇ ಇಲ್ಲಿ ನೀವು ಮಾತಾಡೋದು ಎರಡೆರಡು. ಓಕೆ, ಅದು ತಾಂತ್ರಿಕ ಸಮಸ್ಯೆ ಇದೆ, ಹೀಗಾಗಿ ಅವರ ಮಾತುಗಳು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ತಾವು ಭಕ್ತರನ್ನ ಕರೆಯುವಂಥದ್ದು ಇರ್ಬೋದು ಅಥವಾ ತಮ್ಮ ಒಂದು ಅನಿಸಿಕೆಗಳಿರ್ಬೋದು. ತಮ್ಮಿಂದ ಆರಂಭಿಸ್ತೀನಿ, ಕೊನೆಯದಾಗಿ ಹೇಳುವಂಥದ್ದು. ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಆ ಊರಿನ ಪರ ಊರಿನ ಎಲ್ಲ ಭಕ್ತಾಭಿಮಾನಿಗಳದ್ದೇ ಆಯ್ತು. ಈಗ ನಾವು ಅಂತ ಹೇಳಿದ್ರೆ ಒಂದು ಹೆಸರಿಗೆ ಎಲ್ಲಿ ಮಾತ್ರ ಎಲ್ಲ ನುಡಿಯುವುದು. ಈಗ ಇವತ್ತು ಹೋಗುವಾಗ ಎಷ್ಟು ಜನ ಇದ್ದಾರೆ, ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿಕೊಂಡಿರ್ತಾರೆ, ನಂತರ ರಾತ್ರಿ ಬಂದು ಕೆಲಸ ಮಾಡ್ತಾರೆ. ನಿನ್ನೆ ನೋಡುವಾಗ ರಾತ್ರಿ 8 ಗಂಟೆಗೆ ತೋಟದಿಂದ ಅಡಿಗೆ ಮರ ಎಲ್ಲ ತಗೊಂಡು, ಹಾಗಾಗಿ ನಮಗೆ ಅದನ್ನು ಹೇಳಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆ ತಾಯಿ ಹೇಗೆ ಅದನ್ನು ನಡೆಸ್ತಾರ ಹಾಗೆ ನಾವು ನಡೆಸಿಕೊಳ್ಳೋದು ಅಷ್ಟೇ. ಹಾಗೆ ಊರಿನ ಪರ ಊರಿನ ಎಲ್ಲ ಭಕ್ತಾಭಿಮಾನಿಗಳಿಂದ ಇದು ಇಷ್ಟರವರೆಗೆ ಚೆನ್ನಾಗಿ ನಡೆದಿದೆ. ಅದು ಮುಂದಕ್ಕೂ ಅವರ ಸಹಕಾರದಿಂದ ಆ ಅಮ್ಮ ಅದನ್ನು ನಡೆಸಿಕೊಡ್ಲಿ. ಅಲ್ಲಿರುವಂಥ ಪರಿವಾರ ದೈವಗಳು, ಎಲ್ಲ ದೇವರುಗಳು ಹಾಗೂ ನಮ್ಮ ಗುರು ಹಿರಿಯರು ಸೇರಿ ಇದನ್ನು ಪರಿಪೂರ್ಣವಾಗಿ ಮುಂದಕ್ಕೆ ಕೊಂಡೋಗಲಿ ಅಂತ ನಾವು ಅಷ್ಟೇ ಪ್ರಾರ್ಥಿಸಿಕೊಳ್ಳುವುದು. ಎಲ್ಲರಲ್ಲಿ ಕೂಡ ನಾವು ಅವರಿಗೆ ಕಾಳಿಕಾಮ, ಆಂಜನೇಯ ದೇವರು, ಹಾಗೆ ಪರಿವಾರ ದೇವರುಗಳು ಎಲ್ಲರೂ ಅಷ್ಟು ಜನ ಬರ್ತಾರಲ್ಲ, ಅವರ ಕುಟುಂಬಕ್ಕೂ ಎಲ್ಲ ಅವರ ಸಂಸಾರಕ್ಕೂ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರನ್ನು ಕರುಣಿಸಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥಿಸುವುದು ಮಾತ್ರ ನಮ್ಮ ಕರ್ತವ್ಯ. ಓಕೆ, ಶ್ರೀಧರ ಬಾಳಿಕರ್, ತಾವು ಕೊನೆಯದಾಗಿ ಹೇಳುವಂತ. ಅಂದರೆ ಕುಕ್ಕಾಜೆ ಕ್ಷೇತ್ರದ ಆ ಭಕ್ತ ಸಮೂಹ ಏನಿದೆ ಇವತ್ತು, ನಾವು ಒಂದು ಸಮಿತಿಯಿಂದ MK ಮುಕ್ತೇಶ್ವರ ಹೇಳಿದ ಹಾಗೆ ನಾವೊಂದು ಹೆಸರಿಗೆ ಮಾತ್ರ ಒಂದು ಸಮಿತಿ ಅಂತೇಳಿ ನಾವು, ಆದರೆ ನಮ್ಮ ಏನು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾವು ಅಧ್ಯಕ್ಷರು ಇರ್ಬೋದು, ಜಗನ್ನಾಥರ ಅಧ್ಯಕ್ಷರು ಇರ್ಬೋದು, ಬ್ರಹ್ಮಕಲಶ, ನಾವೆಲ್ಲ ಒಂದು ಮಾರ್ಗದರ್ಶಕರಾಗಿರುವ ಹಾಗೆ. ಆದರೆ ಆ ಭಕ್ತ ಸಮೂಹ ಇವತ್ತು ಕೆಲಸ ಮಾಡೋದು ನೋಡುವಾಗ ಅದು ಏನೋ ತಾಯಿಯ ಅನುಗ್ರಹ, ಆ ತಾಯಿಯ ಇಚ್ಛೆಯಂತೆ ನಡೀತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ನಾವೊಂದು ನಿನ್ನೆ ಮೊನ್ನೆಯಿಂದ ಕೆಲಸ, ಇನ್ನು ಕೆಲವು ಕಡೆ ಚಪ್ಪರಕ್ಕೆ ಅಡಿಕೆ ಮರ ಇಲ್ಲ, ಮತ್ತು ಅದರ ಗರಿ ಇಲ್ಲ, ಇದೆಲ್ಲ ಆಲೋಚನೆ ಮಾಡುವ ಶಾಮಿಯಾನ ಹಾಕುವ ಅಂತೇಳಿ ಹೇಳುವಂಥ ತೀರ್ಮಾನ ಗುರೂಜಿ ಹೇಳ್ತಾ ಇದ್ರು. ನಿನ್ನೆ ಸಂಜೆ ನೋಡುವಾಗ ಒಂದಷ್ಟು ಜನಕ್ಕೆ ಒಬ್ಬರು ಬರ್ತಾರೆ, ಅಡಿಕೆ ಮರ ತರ್ತಾರೆ,
ಅದರ ಅವ್ರು ಏನೋ ಅದನ್ನು ಎಲ್ಲ ಉಂಟು ರೆಡಿ ಇದೆ ಕೆಲಸ ಮಾಡುವ ಅಂತ ಇಲ್ಲಿ ಹೇಳುವಂಥ ಉದ್ದೇಶದಿಂದ ಹೊರಟಿದ್ದಾರೆ. ಇವತ್ತು ಅಂಥದ್ದೆಲ್ಲ ಅದು ಅವರ ಏನು ಸ್ವಯಂ ಪ್ರೇರಿತವಾಗಿ ಅವರು ಮಾಡುವಂಥ ಕೆಲಸ ಆಗಿದೆ. ಅಂದರೆ ಈ ನಾವು ಏನು ಚಪ್ಪರ ಮುಹೂರ್ತ ಮಾಡಿದ್ದೇವೆ ಅಧ್ಯಕ್ಷರೇ, ಅವತ್ತಿಂದ ಕೆಲಸ ಮಾಡಿದ್ದನ್ನು ನಾವು ನೆನಪಿಸಿಕೊಂಡ್ರೆ ಏನೋ ಒಂಥರ ರೋಮಾಂಚನ ಆಗ್ತದೆ. ಅಂದರೆ ಯಾವ ಥರ ಯಾರು ನಡೆಸ್ತಾರೆ ಅದನ್ನು ಅಂತೇಳಿ. ಕಳೆದ ಆದಿತ್ಯವಾರ ಅದಕ್ಕೆ ಬಂತು 350 ಜನ ಬಂದಿದ್ದಾರೆ. ನಮಗೆ ಏನು ಕೆಲಸ ಮಾಡಬೇಕು ಅಂತಲೇ ಅಲ್ಲಿ ಅವರಿಗೆ ಏನು ಕೆಲಸ ಮಾಡಿಕೊಡ್ಬೇಕು ಅಂದರೆ ನಮಗೆ ಏನು ಕೆಲಸ ಮಾಡುವಂತ ಇದು ಅದನ್ನು ನಮ್ಮ ನಿರೀಕ್ಷೆಗಿಂತ ಮಿಕ್ಕಿಯಾದ ಕೆಲಸ ಆಗಿದೆ, ಸ್ಪಂದನೆ ಖಂಡಿತ ಆಗಿದೆ. ಆ ಭಕ್ತ ಸಮೂಹ, ಆ ತಾಯಿಯ ಅನುಗ್ರಹ ಆ ಭಕ್ತ ಜನರ ಮೇಲೆ ಇರಲಿ. ಅಂದರೆ ನಾವು ಊರಿನ ಊರಿನ ಜನರು ಬರುವಾಗ ನಮ್ಮ ಸಹಕಾರ, ಅವರ ಉಪಚಾರ ಏನು ನಮ್ಮ ಸಮಿತಿಯವರು ಮಾಡಬೇಕು, ಅದು ನಮ್ಮಿಂದ ಖಂಡಿತ ಸಾಧ್ಯ ಆಗುವಂಥದ್ದಲ್ಲ. ಆದರೆ ಎಲ್ಲ ಭಕ್ತ ಜನರ ಸಹಕಾರದಿಂದ ನಾವು ಎಷ್ಟು ಒತ್ತಡ ಇದ್ರೂ ಕೂಡ ಅದನ್ನು ನಿಭಾಯಿಸ್ಬೋದು. ಆದರೆ ಅದು ಆ ತಾಯಿಯ ಪ್ರೇರಣೆ ಇರಬೇಕು, ತಾಯಿಯ ಅನುಗ್ರಹ ಇರಬೇಕು. ಅದಕ್ಕೆ ನಾವು ಈಗ ನಮ್ಮ ಕೆಲವು ಎಷ್ಟು ಆಲೋಚನೆ ಮಾಡಿದ್ರು ಅಂಥ ಒಂದು ಜಾಗದಲ್ಲಿ ನಾವು ಹೇಗೆ ಇದನ್ನು ಭಾವಿಸ್ಬೋದು ಅನ್ನೋಂಥದ್ದೊಂದು ಗೊಂದಲ ಆಗಿದೆ. ಆದರೆ ತಾಯಿ ಏನು ಇಷ್ಟವರೆಗೆ ನಡೆಸಿಕೊಟ್ಟಿದ್ದಲ್ಲ ಅಲ್ಲಿ ಕೆಲಸ ಕಾರ್ಯಗಳನ್ನು, ಅಂಥದ್ರಲ್ಲಿ ಆ ಬ್ರಹ್ಮಕಲಶೋತ್ಸವ ಕಾರ್ಯವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಭಕ್ತ ಸಮೂಹದಿಂದ ಒಳ್ಳೆಯ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ನೆರವೇರುವಂತೆ ಆ ತಾಯಿ ಅನುಗ್ರಹ ಇರಲಿ. ಭಕ್ತರ ಏನು ನಮ್ಮಲ್ಲಿ ಒಂದಷ್ಟು ಸಮಿತಿಗಳಿವೆ ಇದ್ದಾರೆ, ಅವರ ಪೂರ್ಣ ಸಹಕಾರದಿಂದ ಆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೊಸ ಅನುಭವ ಒಂದು ರೀತಿಯಲ್ಲಿ ಗೌತಮ್ ಶೆಟ್ಟಿ ಅವರಿಗೆ ನಾನು ಒಂದು ಅಭಿನಂದನೆ ಹೇಳಬೇಕು. ಅಂದರೆ ಮೊನ್ನೆ ಕೂಡ ಕ್ಷೇತ್ರಕ್ಕೆ ಬಂದು ಈ ಒಂದು ರೀತಿಯ ಕಾರ್ಯಕ್ರಮವನ್ನು ಮಾಡಿದ ನಿಮ್ಮ ಸುದ್ದಿ ವಾಹಿನಿಯವರಿಗೆ ನನ್ನ ಅಭಿನಂದನೆಯನ್ನು ಹೇಳ್ತಾ, ಇಲ್ಲಿ ನಮ್ಮ ಕಿರಣ್ ನಮ್ಮ ಕ್ಷೇತ್ರಕ್ಕೆ ಆಗಾಗ ಬಂದು ನಮ್ಮ ಒಂದು ರೀತಿಯಲ್ಲಿ ಸಲಹೆ ಸೂಚನೆಯನ್ನು ಕೊಡು ಅಂತ. ಅಂದರೆ ಅವರು ಬೇರೆ ಬೇರೆ ಕಡೆ ಹೋಗ್ತಾ ಬೇರೆ ಬೇರೆ ಅನುಭವವನ್ನು ಇರ್ತದೆ. ಆದರೆ ಅದು ಕೆಲವೊಂದು ಕಡೆಗೆ ಒಂದು ರೀತಿಯಲ್ಲಿ ಸಲಹೆ ಸೂಚನೆಯನ್ನು ಕೂಡ ಅವರು ಕೂಡ ಕೊಡ್ತಾ ಇದ್ದರು. ಹಾಗಾಗಿ ಒಳ್ಳೆಯ ಒಂದು ಅನುಭವ ನಮಗೆ ಇದೊಂದು. ಅಂದರೆ ಭಕ್ತರಿಗೆ ನಮ್ಮ ಇಡೀ ಒಂದು ಕ್ಷೇತ್ರಕ್ಕೆ ಒಂದು ಬರುವಂಥ ಭಕ್ತರಿಗೆ ಕೂಡ ಒಂದು ಸಂದೇಶ ಕೊಡುವಂಥದ್ದು. ಕ್ಷೇತ್ರದ ಏನು ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತಾ ಇದ್ದೇವೆ, ಅದಕ್ಕೆ ನಾವು ಕೂಡ ಒಂದು ರೀತಿಯಲ್ಲಿ ಅಲ್ಲಿಂದ ಸೇವೆ ಮಾಡುವಂಥ ಒಂದು ಅವಕಾಶ ಆ ತಾಯಿ ಕೊಟ್ಟಿದ್ದಾಳೆ. ಅದನ್ನು ಪ್ರೀತಿಯಿಂದ ಒಂದು ಭಕ್ತಿಯಿಂದ ಪ್ರೀತಿಪೂರ್ವಕವಾಗಿ ನಾವೆಲ್ಲರೂ ಕೂಡ ಮಾಡುವ. ಆ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ 5ರಿಂದ 9ರವರೆಗೆ ನಡೆಯುವುದಕ್ಕೆ ಎಲ್ಲ ಭಕ್ತ ಸಮೂಹದ ಎಲ್ಲ ಊರಿನ ಊರಿನ ಭಕ್ತರ ಸಹಕಾರ ನೀಡಬೇಕು ಅಂತೇಳಿ ಕೇಳ್ತಾ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಕ್ಷೇತ್ರದ ಆ ತಾಯಿಯ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಓಕೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರ ನೆಲೆಯಲ್ಲಿ ಕೊನೆಯ ಮಾತುಗಳು. ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯವಸ್ಥೆ ಆಗಿದೆ, ಅಷ್ಟು ಧೈರ್ಯದ ಮಾತನ್ನು ಹೇಳುತ್ತಾ ಇನ್ನು ಸ್ಥಳ ಸಾನ್ನಿಧ್ಯದ ಶಕ್ತಿ ಅದು ಬೆಳಗಬೇಕಿದ್ರೆ ಅಲ್ಲಿ ಭಕ್ತರು ಬರಬೇಕಂತೆ. ಸೊ ಇವತ್ತು ಶ್ರೀ ಕ್ಷೇತ್ರದ ಪರಿಚಯ ಇರುವವರು ಖಂಡಿತ ಬರ್ತಾರೆ. ಈಗ ಸುದ್ದಿವಾಹಿನಿಯಲ್ಲಿ ಕ್ಷೇತ್ರದ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ, ವ್ಯವಸ್ಥೆ ಬಗ್ಗೆ ಹೇಳಿದ್ದೇವೆ. ಇಲ್ಲಿನ ಆ ಶಕ್ತಿಯ ಅನುಭವ ಆಗಬೇಕಿದ್ರೆ ನೀವು ಕ್ಷೇತ್ರಕ್ಕೆ ಬಂದು ಒಂದು ಭೇಟಿ ನೀಡಬೇಕು. ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಆ ದೇವರ ಆಶೀರ್ವಾದ ಅದನ್ನು ಪಡೆಯುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಅದಕ್ಕೋಸ್ಕರ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ನಿಮ್ಮೆಲ್ಲರನ್ನು ತಾರೀಕು 5 ಮಾರ್ಚ್ನಿಂದ 9ರ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ನಾನು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರದ ದರ್ಶನ ಮಾಡಿ ಆ ಒಂದು ಪುಣ್ಯ ಸಂಪಾದನೆಯನ್ನು ಮಾಡಿ ಅನ್ನುವಂಥ ಕಳಕಳಿಯ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಸ್ ಗುರೂಜಿ, ಕೊನೆಯದಾಗಿ ಕುಕ್ಕಾಜೆ ಅನ್ನೋದು ಕೇವಲ ಒಂದು ಸಮುದಾಯದ ಕ್ಷೇತ್ರ ಅಲ್ಲ, ಜಗತ್ತಿನ ಕ್ಷೇತ್ರ. ಎಲ್ಲ ಸಮುದಾಯದ ಎಲ್ಲ ಧರ್ಮಗಳ ಪುಣ್ಯಕ್ಷೇತ್ರವಾಗಿ ಬೆಳೆದು ನಿಂತಿದೆ. ನಮ್ಮ ಹಿರಿಯರಿರುವಾಗಲೇ ಎಲ್ಲ ಸಮುದಾಯವರು ಎಲ್ಲ ಧರ್ಮೋದರು ಕೂಡಿ ಕಟ್ಟಿ ಬೆಳೆಸುವಂಥ ಕ್ಷೇತ್ರ ಅದು. ಇವಾಗ ನಿಮ್ಮೆಲ್ಲರ ಸಹಕಾರದಿಂದ ಊರಿನ ಪರವೂರ ಅಪಾರ ಭಕ್ತರ ಸಮೂಹ ಸಹಕಾರದಿಂದ ಕ್ಷೇತ್ರ ಎದ್ದು ನಿಂತಿದೆ. ಇನ್ನು ನಮಗೆ ಉಳಿದು ಪ್ರತಿಷ್ಠಾ ಬ್ರಹ್ಮಕಲಶ.
ಅದರ ಜವಾಬ್ದಾರಿ ಸಹ ಎಲ್ಲ ಸಮುದಾಯ, ಎಲ್ಲ ಧರ್ಮ, ಇಡೀ ಜಗತ್ತಿನ ಸಮುದಾಯ ಜನರ ಜೊತೆಗಿದೆ. ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು. 5ರಿಂದ 9ರ ತನಕ ನಡೆಯುವಂಥ ಕಾರ್ಯಕ್ರಮ ಅದು ನಿಮ್ಮೆಲ್ಲರ ಕಾರ್ಯಕ್ರಮ. ಬಂದು ಆ ಯಶಸ್ವಿಯಾಗಿ ಮಾಡಿಸ್ಕೊಡುವಂಥ ಜವಾಬ್ದಾರಿ ತಮ್ಮ ಮೇಲಿದೆ. ಜೊತೆಗೆ ಈ ಸುದ್ದಿ ನ್ಯೂಸಲ್ಲಿ ಪ್ರಚಾರವನ್ನು ಹಬ್ಬಿಸಿ ಕ್ಷೇತ್ರದ ಬೆಲೆ ಇನ್ನಷ್ಟು ನಮಗೆ ಶ್ರಮಿಸಿದಂಥ ಗೌತಮ್ ಶೆಟ್ಟಿ ಅವರಿಗೆ ನಿಮಗೆ ಮೊದಲ ವಂದನೆಗಳು. ಜೊತೆಗೆ ಕಿರಣ್ ಪುತ್ತೂರು, ಜೊತೆಗೆ ಇಲ್ಲಿರುವ ಸಿಬ್ಬಂದಿ ವರ್ಗ ಎಲ್ಲರಿಗೂ ಆ ಮಹಾತಾಯಿಯ ಅನುಗ್ರಹ ಇರಲಿ. ಸುದ್ದಿ ನ್ಯೂಸು ಇನ್ನಷ್ಟು ಕೀರ್ತಿಯ ಕೆಲಸ ಇರಲಿ, ಇನ್ನಷ್ಟು ಬೆಳೆದು ದೇಶಕ್ಕೆ ಕೀರ್ತಿಯಾದಂತಹ ಒಳ್ಳೆಯ ಕೆಲಸವನ್ನು ಮಾಡುವಂತಾಗಲಿ. ಸದಾ ಸೂರ್ಯಚಂದ್ರ ತನಕ ಈ ಸುದ್ದಿ ನ್ಯೂಸು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ಯೋಗವಂತಾಯಿ ಅನುಗ್ರಹಿಸಲಿ. ಕಾರ್ಯಕ್ರಮ ಯಶಸ್ವಿ ಮಾಡುವಂತಹ ಜವಾಬ್ದಾರಿ ಮೇಲಿದೆ. ಎಲ್ಲ ಇಷ್ಟವರೆಗೆ ದುಡಿದಂಥ ಇನ್ನು ದುಡಿಯುವಂಥ ಎಲ್ಲ ನಮ್ಮ ಜೊತೆ ಇದ್ದ ಸಂಘಟನೆಗಳಿಗೆ, ಯುವ ಚೇತನಗಳಿಗೆ, ಮಾತೆಯವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ಯಶಸ್ವಿ ಮಾಡುವಂಥ ಜವಾಬ್ದಾರಿ, ಒಳ್ಳೆ ರೀತಿ ನಡೆಸ್ಕೊಳ್ಳುವಂಥ ಜವಾಬ್ದಾರಿ ಮಾಡಿದೆ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ನಿಮ್ಮೆಲ್ಲ ಮುಂದಿರ್ತೇನೆ. ಜೈ ಮಾತಾ. ಧನ್ಯವಾದಗಳು ನಾಲ್ವರಿಗೂ ಅತಿಥಿಗಳಿಗೂ ಕೂಡ. ಅಂದ್ರೆ ಬಹುಶಃ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಅಂತ ಹೇಳಿದ್ರೆ ಅದು ಎಷ್ಟು ಒತ್ತಡಪೂರ್ವಕವಾಗಿರುತ್ತೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳಿದಿರುವಂತಹ ವಿಚಾರ. ಅದರ ಮಧ್ಯೆ ಬಂದು ಒಂದಷ್ಟು ಜನರಿಗೆ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಜೊತೆಗೆ ಅವರ ಒಂದು ಅಭಿಪ್ರಾಯಗಳನ್ನು ಕೇಳಬೇಕು ಎನ್ನುವಂಥ ನೆಲೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಸವಿಸ್ತಾರವಾಗಿ ಕ್ಷೇತ್ರದ ಹಿನ್ನೆಲೆ, ಇತಿಹಾಸ ಜೊತೆಗೆ ಎಲ್ಲವನ್ನು ಕೂಡ ಹಂಚಿಕೊಂಡ್ರಿ, ಎಲ್ಲರನ್ನು ಕೂಡ ಆಮಂತ್ರಣ ಕೂಡ ಮಾಡಿದ್ರಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡದಕ್ಕೆ ಅಂತ ಹೇಳ್ತಾ ವೀಕ್ಷಕರೇ, ಇದು ನಾಡಿದ್ದು 5ರಿಂದ 9ರವರೆಗೆ ನಡೆಯುವಂಥ ಕುಕ್ಕಾಜೆ ಕ್ಷೇತ್ರದ ಪುನರ್ ನಿರ್ಮಾಣ ನವೀಕರಣ ಅಂದರೆ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥದ್ದು. ಸೊ ಈಗಾಗಲೇ ಸಂತಾನ ಭಾಗ್ಯ ಇರ್ಬೋದು, ಅಥವಾ ಚರ್ಮ ರೋಗ ಇರ್ಬೋದು, ಅಥವಾ ಯಾವುದೇ ರೋಗ ರುಜಿನಗಳಿರ್ಬೋದು, ಲಗ್ನಕ್ಕೆ ಸಂಬಂಧಪಟ್ಟ ಕಂಕಣ ಭಾಗ್ಯ ಇರ್ಬೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಯಾವುದೇ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಒದಗಿಸುವಂತಹ ಕ್ಷೇತ್ರ ಅನ್ನುವಂಥದ್ದು ಈ ಒಂದು ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ಒಂದು ಪ್ರಸಿದ್ಧಿ. ಸೊ ಈಗಾಗಲೇ ಅನೇಕ ಭಕ್ತರು ಬಂದು, ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಂಡಿದ್ದಾರೆ. ಸೊ ಇದೀಗ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನಡೆದು ಕ್ಷೇತ್ರದ ಸಾನ್ನಿಧ್ಯ ಶಕ್ತಿ ಇನ್ನಷ್ಟು ವೃದ್ಧಿಯಾಗಲಿದೆ. ಆ ಮೂಲಕ ಇನ್ನಷ್ಟು ಭಕ್ತಾದಿಗಳಿಗೆ ಒಂದು ಶಾಂತಿ, ನೆಮ್ಮದಿ ಈ ಕ್ಷೇತ್ರದ ಮೂಲಕ ಸಿಗಲಿದೆ. ಸೊ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಒಂದು ವಿನಂತಿಯನ್ನ ಕ್ಷೇತ್ರದ ಪ್ರಮುಖರು ಮಾಡಿಕೊಂಡಿದ್ದಾರೆ. ಸೊ ಅದು ನಮ್ಮ ವಿನಂತಿ ಕೂಡ ಹೌದು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅನ್ನುವಂಥ ಒಂದು ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಸಿಗೋಣ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.